ಇದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾದಂಥ ಸಮಸ್ಯೆಗಳಿಂದ ಇವತ್ತಿನ ಕಾರ್ಯಕ್ರಮ ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ, ಕ್ಷಮೆ ಇರಲಿ ಆ ಒಂದು ವಿಚಾರಕ್ಕೆ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ನಮ್ಮ ಕರಾವಳಿ ಭಾಗ ಸದ್ಯ ಚರ್ಚೆ ಮಾಡ್ತಾ ಇದೆ, ಜೊತೆಗೆ ನಮ್ಮ ನಾಡು ಕೂಡ ಅಂದ್ರೆ ಕರ್ನಾಟಕ ರಾಜ್ಯ ಕೂಡ ಚರ್ಚೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಅಂದ್ರೆ ರಾಜ್ಯದಲ್ಲಿ ಲವ್ ಜಿಹಾದ್ ವ್ಯವಸ್ಥಿತವಾಗಿ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಒಂದೇ ದಿನದಲ್ಲಿ ನಿನ್ನೆಯ ದಿನ 3 ಪ್ರಕರಣಗಳು ರಾಜ್ಯದಲ್ಲಿ ಏಕಕಾಲದಲ್ಲಿ ಬೆಳಕಿಗೆ ಬಂದಿದೆ. ಒಂದು ಕಡೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಲವ್ ಜಿಹಾದ್ ಪ್ರಕರಣ, ಇನ್ನೊಂದು ಕಡೆ ವಿಜಯಪುರದಲ್ಲಿ ನಡೆದಿರುವಂತಹ ಲವ್ ಜಿಹಾದ್ ಪ್ರಕರಣ, ಇನ್ನೊಂದು ಕಡೆ ಮಂಗಳೂರಿನಲ್ಲಿ ಲವ್ ಜಿಹಾದ್ ಅನ್ನುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅಂದರೆ BSc ಕ್ರಿಮಿನಾಲಜಿ ಓದ್ತಾ ಇದ್ದಂತಹ 23 ವರ್ಷದ ವೈಶಾಲಿ ಅನ್ನುವಂತಹ ಹುಡುಗಿ ಹೆಣ್ಮಗಳು, ಮೊಹಮ್ಮದ್ ಮಿದ್ಲಾಜ್ ಅನ್ನುವಂತಹ ಒಬ್ಬ ಹುಡುಗ, ಆತ ಸೇಲ್ಸ್ಮನ್ ಕೆಲಸ ಮಾಡ್ತಾ ಇದ್ದ. ಆತನ ಜೊತೆ ಕೇರಳಕ್ಕೆ ಪರಾರಿಯಾಗಿ ಹೋಗಿ ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಅನ್ನುವಂತಹ ಸುದ್ದಿ ಬಹಳಷ್ಟು ಸದ್ದು ಮಾಡ್ತಾ ಇತ್ತು ನಿನ್ನೆಯಿಂದ. ಸೋಷಿಯಲ್ ಮೀಡಿಯಾಗಳಲ್ಲಿ ನಿನ್ನೆಯಿಂದ ಸದ್ದು ಮಾಡ್ತಾ ಇದ್ದ ಕೇಸ್ಗಳು ಆಗಿ ಮುನ್ನೆಯಿಂದ ಬಹಳಷ್ಟು ಕಡೆಗಳಲ್ಲಿ ಈ ರಿಜಿಸ್ಟರ್ ಮ್ಯಾರೇಜ್ನ ಒಂದು ಫೋಟೋಗಳು ಬಹಳಷ್ಟು ವೈರಲ್ ಆಗ್ತಾ ಇತ್ತು. ಇವೆಲ್ಲದರ ನಡುವೆ ಈಗ ಅದಕ್ಕೆ ಮೇಜರ್ ಅಪ್ಡೇಟ್ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಹೆಣ್ಮಗಳ ತಂದೆ ತಾಯಿ ತಮ್ಮ ಮಗಳು ಮತ್ತೆ ವಾಪಸ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ಗೋಗರಿತಾ ಇದ್ದಾರೆ, ವಾಪಸ್ ಬಾ ಮಗಳೇ ಅನ್ನುವಂತಹ ನಿಟ್ಟಿನಲ್ಲಿ. ಆದರೆ ಆ ಹೆಣ್ಮಗಳು ಬರ್ತಾಳ ಅನ್ನುವಂಥ ಪ್ರಶ್ನೆಗಳ ನಡುವೆ ಆಸ್ ಇಟ್ ಈಸ್ ಇಂತಹ ಕೇಸ್ಗಳು ಬಹಳಷ್ಟು ನಡೆದಿದೆ. ಅನ್ಯ ಕೋಮಿನ ಯುವಕ ಜೊತೆಗೆ ಹಿಂದೂ ಯುವತಿ ಪ್ರೀತಿಯಲ್ಲಿ ಸಿಲುಕಿ ತದನಂತರ ಮದುವೆಯಾಗಿ ಅಥವಾ ಮತಾಂತರವಾಗಿಯೋ ತದನಂತರ ಅವರುಗಳು ಎಲ್ಲಿಗೆ ಹೋಗ್ತಾರೆ ಏನು ಕತೆ ಅನ್ನೋದು ಗೊತ್ತಿಲ್ಲ. ಅಂಥದ್ದೇ ಭಯ ಆತಂಕವನ್ನು ಇವತ್ತು ಆ ತಾಯಿ ಅಂದರೆ ಈ ವೈಶಾಲಿ ಅನ್ನುವಂಥ ಹೆಣ್ಮಗಳ ತಾಯಿ ವ್ಯಕ್ತಪಡಿಸಿರುವಂಥದ್ದು. ದಯಮಾಡಿ ನನ್ನ ಮಗಳನ್ನು ನನಗೆ ವಾಪಸ್ ಕೊಡಿ ಅನ್ನುವಂತಹ ಅಸಹಾಯಕತೆಯನ್ನು ಆ ತಾಯಿ ತೋಡಿಕೊಂಡಿದ್ದಾರೆ. ಇವೆಲ್ಲದರ ಜೊತೆಗೆ ಬಹಳಷ್ಟು ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಇದೆ. ಆ ಹೆಣ್ಮಗಳು ಹಾಸ್ಟೆಲ್ PGಯಿಂದ ಎಸ್ಕೇಪ್ ಆಗಿರುವಂಥದ್ದು, ಪರಾರಿಯಾಗಿರುವಂಥದ್ದು ಈ ಮೊಹಮ್ಮದ್ನ ಜೊತೆಯಲ್ಲಿ. ಹಾಗಿದ್ದಾಗ ಹಾಸ್ಟೆಲ್ PGಗೆ ಆ ತಾಯಿ ಹೋದಾಗ ಅಲ್ಲಿ ಇಬ್ಬರು ಹೆಣ್ಮಕ್ಳು ಒಬ್ಬ ಹುಡುಗ ಇದ್ದಂತೆ ಆ ಹಾಸ್ಟೆಲ್ PGಯಲ್ಲಿ. ಪ್ರಶ್ನೆ ಮಾಡಿದಾಗ ಇದು ನಮ್ಮಿಷ್ಟ, ನಾವಿರೋದೇ ಹೀಗೆ ಅನ್ನುವಂಥ ವಿಚಾರವನ್ನು ಹೇಳಿದ್ರಂತೆ. ಇದೆಲ್ಲವೂ ಕೂಡ ನೋಡಿದಾಗ ನಿಜವಾಗ್ಲೂ ಕೂಡ ನಮ್ಮ ಮಂಗಳೂರಿನ ಹಾಸ್ಟೆಲ್ PGಗಳು ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ. ನಿಜವಾಗ್ಲೂ ಕೂಡ ಹಾಸ್ಟೆಲ್ PGಗಳಲ್ಲಿ ಈ ರೀತಿ ಬ್ರೈನ್ ವಾಶ್ ಮಾಡ್ಲಿಕ್ಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳನ್ನ ಇವತ್ತು ಹಿಂದೂ ಸಂಘಟನೆ ಮುಖಂಡರು ಎತ್ತಿದ್ದಾರೆ. ಸೊ ಹಾಗಿದ್ದಾಗ ಸಂಕ್ಷಿಪ್ತವಾಗಿರುವಂತಹ ಈ ಪ್ರಕರಣದ ಚಿತ್ರಣ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಂಗಳೂರಿನಲ್ಲಿ ಲವ್ ಜಿಹಾದ್, ಮೊಹಮ್ಮದ್ ಮಿದ್ಲಾಜ್ ಜೊತೆ ವೈಶಾಲಿ ಪರಾರಿ. ಸೇಲ್ಸ್ಮನ್ ಜೊತೆ ಪರಾರಿಯಾದ BSc ಕ್ರಿಮಿನಾಲಜಿ ವಿದ್ಯಾರ್ಥಿನಿ ರಿಜಿಸ್ಟರ್ ಮ್ಯಾರೇಜ್. ಅದರ ಜೊತೆ ಬರಲೊಪ್ಪದ ಮುದ್ದಿನ ಮಗಳಿಗಾಗಿ ಹೆತ್ತವರ ಕಣ್ಣೀರು. ಏನಿದು ಲವ್ ಕತೆ? ಮಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಹಿಂದೂ ಯುವತಿಯೊಬ್ಬಳು ಮುಸ್ಲಿಂ ಯುವಕನೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿ ಮನೆ ಬಿಟ್ಟು ಹೋಗಿದ್ದು ಇದೊಂದು ಲವ್ ಜಿಹಾದ್ ಕೇಸ್ ಎಂದು ಹಿಂದೂ ಪರ ಸಂಘಟನೆಗಳು ಆರೋಪ ಮಾಡ್ತಿವೆ. ಇತ್ತ ಮಗಳಿಗಾಗಿ ಪೋಷಕರು ಕಣ್ಣೀರು ಹಾಕ್ತಿದ್ದು ವಾಪಸ್ ಬಂದು ಬಿಡು ಮಗಳೇ ಎಂದು ಕೈ ಮುಗಿದು ಕೇಳಿಕೊಂಡಿದ್ದಾರೆ. ಮುಸ್ಲಿಂ ಯುವಕರ ಜೊತೆ ಹಿಂದೂ ಯುವತಿ ಪರಾರಿ. ಮಗಳೇ ವಾಪಸ್ ಬಂದು ಬಿಡು. ಮುಸ್ಲಿಂ ಯುವಕರ ಜೊತೆ ಹೋದ ಮಗಳಿಗಾಗಿ ತಂದೆ ತಾಯಿ ಕಣ್ಣೀರು. ಸುರತ್ಕಲ್ನ ಜ್ಯುವೆಲರಿ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದ ಕೇರಳದ ವೈನಾಡ್ ಮೂಲದ ಮೊಹಮ್ಮದ್ ಮಿದ್ಲಾಜ್ ಎಂಬಾತನ ಜೊತೆ ಕಾಲೇಜಿನಲ್ಲಿ ಓದ್ತಾ ಇದ್ದ ಹಿಂದೂ ಯುವತಿ ಪ್ರೀತಿಯಲ್ಲಿ ಬಿದ್ದಿದ್ದಳು ಎನ್ನಲಾಗ್ತಿದೆ. ಪೋಷಕರ ವಿರೋಧದ ನಡುವೆಯೂ ಆತನ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾಳೆ. ಮಗಳಿಗಾಗಿ ಪೋಷಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮಗಳಿಗಾಗಿ ಕೇರಳ ವೈನಾಡ್ಗೆ ಪೋಷಕರು
ಈ ಜೋಡಿ ಸದ್ಯ ಕೇರಳದ ವಯನಾಡಿನಲ್ಲಿದ್ದಾರೆ ಎನ್ನುವ ಮಾಹಿತಿ ತಿಳಿದು ಬಂದಿದೆ. ಇತ್ತ ಮಗಳು ಕಾಣದೆ ಕಂಗಾಲಾದ ಪೋಷಕರು ಮಗಳನ್ನ ಹುಡುಕಿಕೊಂಡು ವಯನಾಡಿಗೆ ತೆರಳಿದ್ದಾರೆ. ಆದ್ರೆ ಯುವತಿ ಮಾತ್ರ ಹೆತ್ತವರ ಜೊತೆ ಬರಲು ಒಪ್ಪಿಲ್ಲ. ವಯನಾಡಿನ ಪೊಲೀಸರೇ ಯುವಕ ಮಿದ್ಲಾಜ್ಗೆ ಬೆಂಬಲ ನೀಡಿದ್ದಾರೆ. ಕೈ ಮುಗಿದು ಕೇಳಿಕೊಂಡ ತಂದೆ ಮಿದ್ಲಾಜ್ನನ್ನ ಬಿಟ್ಟು ಬರಲ್ಲ ಎಂದ ಯುವತಿ. ವಯನಾಡಿನ ಪೊಲೀಸರೇ ಯುವಕ ಮಿದ್ಲಾಜ್ಗೆ ಬೆಂಬಲ ನೀಡಿದ್ದಾರೆ ಎಂದು ಯುವತಿ ಪೋಷಕರು ಆರೋಪ ಮಾಡ್ತಿದ್ದಾರೆ. ದಯವಿಟ್ಟು ವಾಪಸ್ ಬಾ, ಬಂದು ಬಿಡು ಎಂದು ಯುವತಿ ತಂದೆ ಕೇಳಿಕೊಂಡರೂ ಮಗಳ ಮನಸ್ಸು ಕರಗಲಿಲ್ಲ. ಏನೇ ಹೇಳಿದ್ರು ನಾನು ಯುವಕನನ್ನ ಬಿಟ್ಟು ಬರಲ್ಲ ಎಂದು ಯುವತಿ ಪಟ್ಟು ಹಿಡಿದಿದ್ದಾಳಂತೆ. ಲವ್ ಇದೆಯಾ ಅಂದಾಗ ಇಲ್ಲ, ನೀವು ತೋರಿಸಿದ ಹುಡುಗನನ್ನ ಮದುವೆಯಾಗುವುದಾಗಿ ಹೇಳಿದ್ದಳು. ಮಗಳನ್ನ ಚಿಕ್ಕಂದಿನಿಂದಲೇ ಪ್ರೀತಿಯಿಂದ ಸಾಕಿದ್ದೆವು. 3 ವರ್ಷದಿಂದ ಮುಖದಲ್ಲಿ ಕಲಿತು ಬೆಂಗಳೂರಿನ ಕಂಪನಿಗೆ ಕೆಲಸಕ್ಕೆ ಸೇರಿದ್ದಳು. ಆಗಾಗ ಊರಿಗೆ ಬಂದಾಗಲೂ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ನಮ್ಮ ಜೊತೆ ಚೆನ್ನಾಗಿಯೇ ಇದ್ದಳು. ಲವ್ ಇದೆಯಾ ಅಂದಾಗ ಇಲ್ಲ, ನೀವು ತೋರಿಸಿದ ಹುಡುಗನನ್ನ ಮದುವೆಯಾಗುವುದಾಗಿ ಹೇಳಿದ್ದಳು. ಈಗ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಆಕೆಗೆ ಇನ್ನು ಮದುವೆಯಾಗಿಲ್ಲ. ನಮ್ಮ ಮಗಳು ನಮಗೆ ಬೇಕು, ದಯವಿಟ್ಟು ಬಾ ಮಗಳೇ ಅಂತ ಕೈ ಮುಗಿದು ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಮೊಹಮ್ಮದ್ ಮಿದ್ಲಾಜ್ PH ಎಂಬ ಅನ್ಯ ಕೋಮಿನ ಯುವಕನ ಜೊತೆ ಯುವತಿ ಕೇರಳದ ವಯನಾಡ್ ರಿಜಿಸ್ಟರ್ ಆಫೀಸ್ನಲ್ಲಿ ಜನವರಿ 31ರಂದು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾಳಂತೆ. ರಿಜಿಸ್ಟರ್ ಮದುವೆಯಾದ ಬಗ್ಗೆ ಗೊತ್ತಾಗಿ ಆಕೆ ವಾಸ್ತವ್ಯವಿದ್ದ PGಗೆ ಬಂದು ಪೋಷಕರು ವಿಚಾರಿಸಿದ್ದಾರೆ. PG ಸಿಸಿ ಕ್ಯಾಮೆರಾ ಪರಿಶೀಲಿಸಿಕೊಂಡಾಗ ಫೆಬ್ರವರಿ 9ರಂದು PGಯಿಂದ ತೆರಳಿದ ವಿಡಿಯೋ ಸೆರೆಯಾಗಿದೆ. ಮಗಳು ಸಂಪರ್ಕಕ್ಕೆ ಸಿಗದೆ ಇರೋದ್ರಿಂದ ಪೋಷಕರು ಸುರತ್ಕಲ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಮಗೆ ನ್ಯಾಯ ಬೇಕು, ಕೇರಳ ಪೊಲೀಸರಿಂದ ನಮಗೆ ನ್ಯಾಯ ಸಿಗುವುದಿಲ್ಲ. ನಮ್ಮ ಮಗಳನ್ನ ಹುಡುಕಿಕೊಂಡು ಕೇರಳದ ವಯನಾಡ್ಗೆ ಹೋದೆವು. ಆದರೆ ನಮ್ಮ ಜೊತೆಗೆ ಬರುತ್ತೇನೆ ಎಂದು ಲಿಖಿತವಾಗಿ ಬರೆದುಕೊಟ್ಟ ನಮ್ಮ ಮಗಳು ವೈಶಾಲಿ ಬಳಿಕ ವಯನಾಡು ಪೊಲೀಸರು ಮತ್ತು ಹುಡುಗನ ಕಡೆಯವರ ಮಾತುಗಳನ್ನ ಕೇಳಿ ಮನೆಗೆ ಬರಲು ನಿರಾಕರಿಸ್ತಾ ಇದ್ದಾಳೆ. ಇದರಲ್ಲಿ STPI ಅವರ ಕೈವಾಡ ಹಾಗೂ ಲವ್ ಜಿಹಾದ್ ಇಲ್ಲಿ ನಡೆದಿದೆ ಎಂದು ಅನ್ಯ ಕೋಮಿನ ಯುವಕನೊಂದಿಗೆ ಪರಾರಿಯಾಗಿರುವ ಯುವತಿ ವೈಶಾಲಿ ಹೆತ್ತವರು ಕಣ್ಣೀರಿಟ್ಟಿದ್ದಾರೆ. ಇದರಲ್ಲಿ STPI ಅವರ ಕೈವಾಡ ಹಾಗೂ ಲವ್ ಜಿಹಾದ್ ಇಲ್ಲಿ ನಡೆದಿದೆ ಎಂದು ಅನ್ಯ ಕೋಮಿನ ಯುವಕನೊಂದಿಗೆ ಪರಾರಿಯಾಗಿರುವ ಯುವತಿ ವೈಶಾಲಿ ಹೆತ್ತವರು ಕಣ್ಣೀರಿಟ್ಟಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ವೈಶಾಲಿ ತಂದೆ ವಿಶ್ವನಾಥ್ ಹಾಗೂ ತಾಯಿ ಲತಾ ಅವರು ಮಾತನಾಡಿ, ನಮ್ಮ ಜೊತೆಗೆ ಚೆನ್ನಾಗಿ ಮಾತನಾಡಿದ್ದ ಮಗಳು ಬಳಿಕ ಮನೆಗೆ ಬರಲು ನಿರಾಕರಿಸಿದ್ದಾಳೆ. ನಮ್ಮ ಜೊತೆಗೆ ಬಾ, ಅವನನ್ನ ಮದುವೆಯಾಗುವುದು ಬೇಡ ಎಂದಾಗ ಬರುತ್ತೇನೆ ಎಂದು ಹೇಳಿದವಳು ಮತ್ತೆ ಅವರ ಜೊತೆಗೆ ಮಾತನಾಡಿದ ಅವಳು ಬರುವುದಿಲ್ಲ ಎಂದು ಹೇಳಿದಳು ಎಂದರು. ಕೇರಳ ಪೊಲೀಸರು ನಮ್ಮ ಯಾವ ಮಾತನ್ನು ಕೇಳದೆ ಯುವಕನ ಕಡೆಯವರ ಮಾತನ್ನು ಕೇಳಿಕೊಂಡು ಆಕೆಯನ್ನ ಅವರ ಜೊತೆಗೆ ಕಳುಹಿಸಿಕೊಟ್ಟಿದ್ದಾರೆ. ನಮಗೆ ನ್ಯಾಯ ಮರೀಚಿಕೆ ಆಗಿದೆ. ನ್ಯಾಯಕ್ಕಾಗಿ ಕೋರ್ಟ್ ಮೆಟ್ಟಿಲೇರುತ್ತೇವೆ ಎಂದು ನೊಂದು ನುಡಿದರು. ಅಲ್ಲ, ವಿಷಯ ಇಲ್ಲ, ನಮಗೆ ವಿಷಯ ಗೊತ್ತಿಲ್ಲ. ನಾನು ಇಲ್ಲಿ ಇಲ್ಲ, ನಾನು ಹೊರಗೆ ಇರ್ಬೋದು. ಹತ್ತಿರದ ವಿಷಯ ಗೊತ್ತಾದ್ರೆ ಇಲ್ಲಿಗೆ ಬಂದಿದ್ದೆ ನಾನು. ನನಗೆ ಮಗಳು ಬೇಕು, ನಮಗೆ ನ್ಯಾಯ ಬೇಕು. ನ್ಯಾಯಕ್ಕೋಸ್ಕರ ಇಲ್ಲಿ ಬಂದಿದ್ದೆವು. ನಾವು ಸಾಯಂಕಾಲ ಸ್ಟೇಷನ್ಗೆ ಹೋಗುತ್ತೇವೆ. ಸಾಯಂಕಾಲ ಕತ್ತರಲ್ಲೇ ಇರೋದು. ಹೌದು, ನನ್ನ ಇದು ವಾಟ್ಸಪ್ ನೋಡಿ ಗೊತ್ತಾಗಿದ್ದು. ವಾಟ್ಸಪ್ ನೋಡಿ ಗೊತ್ತಾಗಿದೆ ಅಷ್ಟೇ. ಆ ಟೈಮ್ ಮಾತಾಡ್ತಾ ಇದ್ದಾಳೆ ಅವಳು, ಡೈಲಿ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಅಂತ ವಿಷಯ ಇಲ್ಲ. ಈಗ ನಾವು ಇಲ್ಲಿ ಬಂದಿದ್ರೆ ಇಲ್ಲಿ ನೋಡಿ ಸಾಯಂಕಾಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ. ಅಲ್ಲಿ ಏನು ಹೇಳ್ತಾರೆ ನೋಡುವ. ಏನು ಹೇಳ್ತಾರೆ, ನನಗೆ ಮಗಳು ಬೇಕು, ನಮ್ಮ ಮಗಳು ನನಗೆ ಬೇಕು. ನಮಗೆ ಮಗಳ ಅಷ್ಟು ಪ್ರೀತಿ ನಮಗೆ ಹುಟ್ಟಲ್ಲ. ಅಷ್ಟು ಪ್ರೀತಿ ಇಷ್ಟವರೆಗೆ ಅವಳಿಗೆ ಏನು ಕಮ್ಮಿ ಮಾಡಲಿಲ್ಲ. ಅವಳಿಗೆ ಏನು ಕಮ್ಮಿ ಮಾಡಲಿಲ್ಲ. ಒಳ್ಳೆ ಕೆಲಸ ಬೇಕು, ಕೆಲಸ ಅದು ಅಂತ ಇದ್ದದ್ದು. ಯಾರು ಇಲ್ಲಿ ಒಂದು ಪೊಣ್ಣು ಬ್ಯಾಂಗ್ಳೂರಿಗೆ ಕೆಲಸ. ಮೊಬೈಲ್ ಏನು ಸಿಗೋದಿಲ್ಲ. ನೆಟ್ ಬಂದು ಮಗಳೇ ಅಲ್ಲ ನೋಡಿ, ಅವ್ರು ಬರಲಿ ಫಸ್ಟ್. ಅವ್ರು ಬರಲಿ ಮನೆಗೆ, ಅವ್ರು ಬರಲಿ. ಬಂದರು ಅವಳಿಗೆ ಯಾರು ಬೇರೆ ಬ್ಯಾಗ್ಸದಲ್ಲಿ ಶಕ್ತಿ ಉಂಟು ಅವರಿಗೆ. ಅಲ್ಲ ಹಾಗೆಲ್ಲ ಅಂಥವಳಲ್ಲ ಅವಳು. ದಾರಿ ಹೋಗೋರಲ್ಲ ಅವರು. ಒತ್ತಾಯಪೂರ್ವಕವಾಗಿ ಹೋಗಿ ಅವ್ರ ಜನ ಯಾರು ಬ್ಯಾಕ್ಗ್ರೌಂಡ್ ಇರ್ಬೋದು. ಗೊತ್ತಿಲ್ಲ ಏನು ಮಾಡಿರ್ಬೋದು. ಅಂಥ ಹುಡುಗಿ ಅಲ್ಲ ಅವಳು. ನಮಗೆ ನ್ಯಾಯ ಬೇಕು ಅಂತ ಬಂದದ್ದು ನಾವು. ಇದರ ಹಿಂದೆ ಮುಸ್ಲಿಮರ ಷಡ್ಯಂತರ ಇದೆ. ಅದೆಲ್ಲ ಮತ್ತೆ ಹೇಳು ಹೇಗೆ ನಾವು ಮತ್ತೆ ಸ್ಟೇಷನ್ ಹೋಗಿ 2020-21 ಬಂದಿದ್ದಲ್ಲ. ಮನೆಗೆ ಬಂದೆಲ್ಲ ಹೋಗ್ತಾ ಇದ್ದಳು. ದಿವಸ ಎಲ್ಲ ಫೋನ್ ಮಾಡಿ ಮಾತಾಡ್ತಾ ಇದ್ದಳು. ಚೆನ್ನಾಗಿ ಕಲಿಯುತ್ತಿದ್ದರು.
ಇಲ್ಲ ಅಂತ ವಿಷಯ ಏನಿಲ್ಲ, ಬರೀ ಅಂತ ವಿಷಯವೇ ನಮಗೆ ಗೊತ್ತಿಲ್ಲ, ಅಂತ ವಿಷಯವೇನು ಹೇಳುವುದೂ ಇಲ್ಲ. ಅಲ್ಲ ಮತ್ತೆ ಇದು ಈ ವಿಚಾರ ಮದುವೆ ಆದ ವಿಚಾರ ಅಥವಾ ಅವ್ರ ನಾಪತ್ತೆ ಆದ ವಿಚಾರ ಹೇಗೆ ಗೊತ್ತಾಯ್ತು? ಅದೆಲ್ಲ ಮತ್ತೆ ಹೇಳ್ತೇವೆ ಸ್ಟೇಷನ್ಗೆ. ಅದೆಲ್ಲ ಗ್ರೂಪಲ್ಲಿ ವಾಟ್ಸಪ್ಪಿನಟ್ಟೆ ಬಂದದ್ದು. ಅದ ನಂತರ ನೀವು ಇಲ್ಲಿ ಭೇಟಿಯಾಗಿದ್ರಾ? ಇಲ್ಲಿ ಬಂದ್ರಾ? ಹೌದು, ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇಲ್ಲಿ ಬಂದು ಮತ್ತೆ ಕಂಪ್ಲೇಂಟ್ ಕೊಟ್ಟರೆ ನೀವು ಪೊಲೀಸ್ ಠಾಣೆಯಲ್ಲಿ? ನಾವೀಗ ಸ್ಟೇಷನ್ಗೆ ಹೋಗಿ ಬಂದು 4 ಗಂಟೆಯಾಗೋ ಹೇಳ್ತೇವೆ. ಈಗ ನೀವು ಅದಕ್ಕಿಂತ ನಂತರ ಗ್ರೂಪಲ್ಲಿ ಬಂತಲ್ವಾ ಆ ವಿಷಯಗಳು, ಅದರ ನಂತರ ಇಲ್ಲಿ ಬಂದಿದ್ರಾ ನೀವು ಸುರತ್ಕಲ್ಲಿಗೆ? ಮೊದಲೇ ಏನು ಗೊತ್ತಾಗ್ಲಿಲ್ಲ, ನಾನು ಏನು ಹೇಳ್ಕೊಂಡಿರ್ಲಿಲ್ಲ. ಇಲ್ಲ, ಏನು ಹೇಳ್ಕೊಂಡಿಲ್ಲ. ಇಲ್ಲ, ನಿಮ್ಮ ಜೊತೆ ಯಾವಾಗ ಫೋನ್ ಸಂಪರ್ಕದಲ್ಲಿ ಇದ್ರಲ್ಲ? ನನ್ನ ದಿವಸಲು ಫೋನ್ ಮಾಡ್ತಾರೆ. 2 ದಿವಸ 2 ವಾರಕ್ಕೆ ಮುಂಚೆ ಬಂದಿದ್ದಲ್ಲ, ನಾವು ಒಂದು ಟ್ರಿಪ್ ಎಲ್ಲ ಹೋಗಿ ಬಂದಿದ್ದೇವೆ, ಬೇಲೂರು, ಹಳೆಬೀಡು, ಚಿಕ್ಕಮಗಳೂರಿಗೆಲ್ಲ. ಶುಕ್ರವಾರ ಬಂದವಳು ಸೋಮವಾರ ಹೋದದ್ದು. ಎಷ್ಟು ಜನ ಮಕ್ಕಳು? 3. ಈಗ ಅವ್ರು ಹೋದ್ಮೇಲೆ ಏನು ಕಾಂಟ್ಯಾಕ್ಟ್ ಸಿಗ್ಲಿಲ್ವಾ? ಈಗ ಫೋನ್ ಎಲ್ಲ ಮಾಡಿದ್ರು? ಇಲ್ಲ. ಇದು ವೈಶಾಲಿ ತಂದೆ ತಾಯಿ ಅವರ ಅಸಹಾಯಕ ಮಾತುಗಳು. ಯಾಕಂದ್ರೆ ನಾವು ಮುದ್ದಾಗಿ ಸಾಕಿದಂತಹ ಮಗಳು ವೈಶಾಲಿ 23 ವರ್ಷ ಮನೆಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ವೈಶಾಲಿ ಅವರ ತಾಯಿ ಕಣ್ಣೀರ ಹಾಕ್ತಾ ಇದ್ದಾರೆ, ತಂದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆದರೆ ವೈಶಾಲಿ ಬರ್ತಾಳ ಅಂತ ಬಂದಾಗ ವೈಶಾಲಿ ಬರಲಿಲ್ಲ. ಯಾಕೆ ಹೀಗಾಯಿತು ಅನ್ನೋಂಥ ಪ್ರಶ್ನೆಗಳ ನಡುವೆ ಈಗ ಮೊನ್ನೆಯಿಂದ ಪಾಪ ತಾಯಿ ತಂದೆ ಮಾಧ್ಯಮದ ಮುಂದೆ ಬಂದು, ಜೊತೆಗೆ ಹಿಂದೂ ಸಂಘಟನೆ ಮುಖಂಡರನ್ನು ಕೂಡ ಭೇಟಿಯಾಗಿ ಒಂದು ಸಹಾಯವನ್ನು ಕೇಳ್ತಾ ಇದ್ದಾರೆ. ನಮ್ಮ ಮಗಳನ್ನು ನಮಗೆ ಕಳಿಸಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಅಲ್ಲಿ ಕೇರಳದಲ್ಲಿ ಆಗಿರುವಂತಹ ವಿಚಾರ ಭಾಳಷ್ಟು ನೋವು ತರುತ್ತೆ. ಅಲ್ಲಿ ಆಗಿರುವಂತಹ ಕೆಲವು ಘಟನೆಗಳನ್ನು ಅವರು ಹೇಳಿದಾಗ ಭಾಳಷ್ಟು ನೋವು ತರುತ್ತೆ. ಹೆತ್ತು ಹೊತ್ತು ಸಾಕಿದಂತಹ 23 ವರ್ಷದಿಂದ ಬೆಳೆಸಿದಂತಹ ತಾಯಿಯನ್ನು ಬಿಟ್ಟು ಬರುವಂತಹ, ಅಂದರೆ ಧಿಕ್ಕಾರ ಮಾಡುವಂತಹ ಮನಸ್ಥಿತಿ ಈ ಹೆಣ್ಮಕ್ಕಳಿಗೆ ಈ ಪಾಯಿಂಟ್ ಆಫ್ ವ್ಯೂ ಹೇಗೆ ಬರುತ್ತೆ ಅನ್ನುವಂಥ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಬಹುಶಃ ಒಂದು ತಾಯಿಗೆ ಕೆಟ್ಟ ಮಗ ಇರ್ಬೋದಂತೆ, ಆದರೆ ಕೆಟ್ಟ ಮಗಳು ಇರುವಂಥದ್ದು ಬಹಳಷ್ಟು ಕಷ್ಟ ಅಂತ ಹೇಳ್ತಾರೆ. ಈ ಲವ್ ಜಿಹಾದ್, ಈ ಆರೋಪಗಳನ್ನು ಸ್ವಲ್ಪ ಬದಿಗಿಟ್ಟು ಮಾತಾಡಿ ಈ ರೀತಿ ಹೇಳ್ತಾರೆ. ಆದರೆ ಇಂತಹ ಮನಸ್ಥಿತಿ ನಿಜವಾಗ್ಲೂ ಕೂಡ ಹೇಗೆ ಬರುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಆ ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ನಾನು ಕೆಲವು ವಿಚಾರಗಳನ್ನು ನಾನು ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಬಿಫೋರ್ ದಟ್ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ರು. ಪ್ರೆಸ್ ಮೀಟಲ್ಲಿ ತಂದೆ ತಾಯಿಯವರ ಅಸಹಾಯಕತೆಯನ್ನು ಹೇಳಿದರು. ಜೊತೆಗೆ ಹಿಂದೂ ಸಂಘಟನೆ ಮುಖಂಡರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಅವರು ವಿದ್ಯಾಭ್ಯಾಸಕ್ಕೆ ಇಲ್ಲಿಗೆ ಕಳಿಸಿದ್ರು. ಇಲ್ಲಿ ಉನ್ನತ ಶಿಕ್ಷಣವನ್ನ ಯಾವುದು ಪ್ರತಿಷ್ಠಿತವಾದಂತಹ ಸಂಸ್ಥೆಯಲ್ಲಿ ಪಡ್ಕೊಳ್ಳುವಂತ ಸಂದರ್ಭ ಒಬ್ಬ ಮತಾಂಧಂತೆ ಹೇಳಬೇಕು. ಯಾಕಂತ ಕೇಳಿದ್ರೆ ಒಂದು ಹದಿಹರೆಯದ ಹುಡುಗಿಯರನ್ನ ದಾರಿ ತಪ್ಪಿಸುವಂತದ್ದು ಇದು ಅತ್ಯಂತ ಕ್ರೂರವಾದಂತ ಕೆಲಸ ಮತ್ತು ಕಾನೂನಿಗೆ ಅತ್ಯಂತ ಶಿಕ್ಷಾರ್ಹದ ಅಪರಾಧ. ಸಮಾಜದಲ್ಲಿ ಯಾರನ್ನು ಕೂಡ ಒಬ್ರು ದಾರಿ ತಪ್ತಾರೆ, ಒಂದು ಸಣ್ಣ ವಯಸ್ಸಿನಲ್ಲಿ ದಾರಿ ತಪ್ತಾರೆ ಅಂತ ಹೇಳುವಾಗ ಅವರನ್ನು ಸರಿಪಡಿಸುವಂಥದ್ದು ನಮ್ಮ ಕೆಲಸ. ಅದಕ್ಕೆ ಮತ್ತೊಮ್ಮೆ ಅದೇ ಇದಕ್ಕೆ ತಿಲುಕಿಸುವಂಥದ್ದು ಅದು ಶಿಕ್ಷಾರ್ಹ ಅಪರಾಧ. ಅದರಲ್ಲಿ ನೋಡಬೇಕಿದ್ರೆ ಭಾರಿ ದೊಡ್ಡದಾದಂಥ ಷಡ್ಯಂತ್ರ ಇದು. ಕೇರಳ, ನಮಗೆ ಇಡೀ ದೇಶದಲ್ಲಿ ಕೇರಳದ ಪರಿಸ್ಥಿತಿ ಗೊತ್ತಿದೆ. ಮತಾಂತರಕ್ಕೆ, ಲವ್ ಜಿಹಾದಿಗೆ ಮೂಲ ತಾಣವೇ ಕೇರಳ. ಕಳೆದ ಒಂದು ವರ್ಷದ ಹಿಂದೆ ಸ್ವತಃ ನಾವು ಆ ಘಟನೆಯಲ್ಲಿ ಭಾಗಿಯಾಗಿದ್ದೇವೆ. ವಿಸ್ಮಯ ಎನ್ನುವಂತ ಹುಡುಗಿ ಇಲ್ಲಿ ಮಂಗಳೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದಂತ ಸಂದರ್ಭ, ಅಲ್ಲಿ ಒಬ್ಬ ಸಾಮಾನ್ಯ ಅವ ಡ್ರಗ್ಸ್ ಮತ್ತು ಬೇರೆ ಬೇರೆ ದಂಧೆಯಲ್ಲಿ ಜೈಲಲ್ಲಿ ಇದ್ದಂತ ವ್ಯಕ್ತಿ ಅವಳನ್ನು ತನ್ನ ಬಲೆಗೆ ಹಾಕೊಂಡ. ಲವ್ ಎನ್ನುವಂತ ಮೋಸದಾಟಕ್ಕೆ ಆ ಹುಡುಗಿ ಸಿಕ್ಕಾಕೊಂಡು, ಸಣ್ಣ ಹುಡುಗಿ 18 ವರ್ಷ ದಾಟಿದಷ್ಟೇ. ಇಲ್ಲಿಯವರೆಗೆ ಪರಿಸ್ಥಿತಿ ಅಂತ ಕೇಳಿದ್ರೆ ಆ ಹುಡುಗಿಯನ್ನ ಹೆತ್ತವರು ತಂದು ಇಟ್ಕೊಂಡ್ರು. ಬೇರೆ ಕಡೆಗೆ ಅವರನ್ನ, ಆ ಹುಡುಗನ ಸಹವಾಸ ಬೇಡ, ಸಂಪರ್ಕ ಆಗಬಾರ್ದು ಅಂತೇಳಿ ಒಂದ್ ಕಡೆ ಇಟ್ಟಂತ ಸಂದರ್ಭದಲ್ಲಿ ಈ ಹುಡುಗ ಹೋಗಿ ಕೇರಳದ ಹೈಕೋರ್ಟ್ ಅಲ್ಲಿ ABS ಆಗ್ತಾನೆ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಕೇಳಿದ್ರೆ, ಕೇರಳದ ಅಧಿಕಾರಿ ಮತ್ತು ಕೇರಳದ ಸರ್ಕಾರ, ಕೇರಳದ ಪೊಲೀಸ್ ಅಧಿಕಾರಿಗಳ ವರ್ತನೆಯನ್ನ ಖಂಡಿಸೋದಕ್ಕೋಸ್ಕರ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ABS ಆಗ್ತಾನೆ. ಆ ನಂತರ ಹುಡುಗಿ ಎಲ್ಲಿಂದಲೋ ತಪ್ಪಿಸಿಕೊಂಡು ಬೇರೆ ಒಂದು ಕಡೆ ಇದ್ರು, ಅವಳು ತಪ್ಪಿಸಿಕೊಂಡು ಕೇರಳಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪೊಲೀಸರೇ ಅವರಿಗೆ ಸಹಕಾರವನ್ನ ಕೊಡ್ತಾರೆ. ಕೋರ್ಟಿಗೆ ಹೋಗಿ ಪೊಲೀಸರೇ ಸಹಕಾರವನ್ನ ಕೊಡ್ತಾರೆ. ಅಲ್ಲಿ ಕೇರಳದ ಸರ್ಕಾರ ಅಲ್ಲಿ ಅವರನ್ನ ಹುಡುಗನ ಜೊತೆ ಕಳಿಸುವ ವ್ಯವಸ್ಥೆಯನ್ನ ಮಾಡ್ತದೆ. ನೋಡಿ ವ್ಯವಸ್ಥಿತವಾಗಿ ಈ ಅತ್ಯಂತ ಈ ಅವ್ಯವಹಾರ ನಡೆಯುವಂಥದ್ದೇ PGಗಳಲ್ಲಿ, ಹೋಮ್ ಸ್ಟೇಯಲ್ಲಿ. ಅದಕ್ಕೋಸ್ಕರ ನಾನು ಮಾನ್ಯ ಆಯುಕ್ತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನೀವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಿ, ನಮ್ಮ ಸಹಕಾರ ನಿಮಗಿದೆ. ಆದರೆ ಮಂಗಳೂರಿನಲ್ಲಿ ಇರುವಂತಹ ಎಲ್ಲ ಹೋಮ್ ಸ್ಟೇ ಮತ್ತು PGಯ ಎಲ್ಲ ಲೀಸ್ಟ್ ಅನ್ನು ತೆಗಿಬೇಕು. ಏನು ಆಗ್ತಾ ಇದೆ ಅನ್ನುವಂತ ಒಂದು ದೊಡ್ಡ ಮಟ್ಟದ ತನಿಖೆಯನ್ನು ತಾವು ಮಾಡಬೇಕು. ಎಲ್ಲ ಶಾಲೆಯ ಮುಖ್ಯಸ್ಥರಿಗೂ ಕೂಡ ಈ ರೀತಿಯಲ್ಲಿ ಇರುವಂತಹ ಮಾಹಿತಿಯನ್ನು ಕೊಡಬೇಕು ಅಂತ ಆಯುಕ್ತರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ನಾವು ಬೊಬ್ಬೆ ಹೊಡಿತಿರುವಂಥದ್ದು, ನಾವು ಪ್ರತಿಭಟನೆ ಮಾಡುವಂಥದ್ದು ಎಲ್ಲ ಮೂರೇ ವಿಷಯ. ಒಂದು ಮತಾಂತರ, ಲವ್ ಜಿಹಾದ್, ಡ್ರಗ್ಸ್ ಮತ್ತು ಗೋಕಳ್ಳತನ. ಇಡೀ ಸಮಾಜವನ್ನು ಹಾಳು ಮಾಡುತ್ತಿರುವಂತ ದೊಡ್ಡ ಷಡ್ಯಂತ್ರ. ಕೇವಲ ಒಂದೇ ವರ್ಗದ ವ್ಯವಸ್ಥಿತವಾದಂತಹ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ತಡಿಬೇಕು. ಒಬ್ಬ SDPI ಮುಖಂಡ ಇದಕ್ಕೆ ಸಪೋರ್ಟ್ ಅನ್ನು ಮಾಡ್ತಾನೆ, ಬೆಂಬಲವನ್ನು ಕೊಡ್ತಾನೆ. ನಾನು ಈ ಸಂದರ್ಭದ ಉಲ್ಲೇಖವನ್ನು ಮಾಡ್ತೇನೆ. ಮಾನ್ಯ ಆಯುಕ್ತರಿಗೆ, ಪೊಲೀಸ್ ಇಲಾಖೆಗೆ ಈಗಾಗಲೇ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಒಬ್ಬ ನಿಷ್ಠಾವಂತ ಇನ್ಸ್ಪೆಕ್ಟರ್ ಇದ್ದಾರೆ. ಈ ಹಿಂದೆ ಕೆಲವೊಂದು ಪ್ರಕರಣವನ್ನು ಅವರು ಭೇದಿಸಿದ್ದಾರೆ. ಸುರತ್ಕಲ್ಲಿನಲ್ಲಿ ಆ SDPI ಮುಖಂಡ ಬೆಂಬಲ ಕೊಟ್ಟಂತ ವಿಷಯ, ಆ PGಯ ಮಾಲೀಕರು, ಅವರಿದ್ದಂತ PG, ಆ PGಯ ಮಾಲೀಕರು ಜೊತೆಗೆ ಅಲ್ಲಿ ಯಾವ ರೀತಿಯ ದಂಧೆ ನಡೆಯುತ್ತಿತ್ತು ಎಲ್ಲವನ್ನ ತಾವು ಬಯಲಿಗೆ ಎಳಬೇಕು, ಅವರ ಮೇಲೆಯೂ ಕೂಡ ಕೇಸನ್ನು ದಾಖಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರಲ್ಲಿ ನಾನು ಈ ಸಂದರ್ಭ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮತ್ತು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನ್ಯಾಯ ಬೇಕು. ಕೇರಳದಲ್ಲಿ ನಿಮಗೆ ನ್ಯಾಯ ಸಿಗುವುದಿಲ್ಲ. ಮೊನ್ನೆ ವಯನಾಡಿಗೆ ಹೋದೆ, ಬೆಳಿಗ್ಗೆ ಹೋದು ರಾತ್ರಿ ಗಾಡಿ ವೆಯ್ಟ್ ಮಾಡಿ, ನಮಗೆ ಅಲ್ಲಿ ನ್ಯಾಯ ಇಲ್ಲ. ವೆಯ್ಟ್ ಮಾಡಿ ರಾತ್ರಿ 11 ಗಂಟೆ 12 ಕರೆಸಿದ್ರು. ಸೌದಲ್ಲಿ ಮಾತಾಡಿಗೆ ಸಮ ಕೈಲಿ ಸಮಯ ಇಲ್ಲ, ಕೊಡಲಿಲ್ಲ. ಮತ್ತು 5 ನಿಮಿಷ ಮಾತಾಡಿ ಮಾತ್ರ ಮಗಳು ಹೇಳ್ತಾನೆ, ಅವ್ರಿಗೆ ಬರ್ತೇನೆ ಹೇಳಿ ಪೇಪರೆಲ್ಲ ಬರೆದಿಟ್ಟು ಬಟ್ ಓಕೆ ಮನೆ ಹೊರಗಾಕಿದ್ದಾರೆ ಹೋಗಿ ಅಂತ. ಮತ್ತು ಅವನ ಹತ್ರ ಮಾತಾಡೋಕಿದ್ದಾರೆ, ಅವನ ಹತ್ರ ಮಾತಾಡೋಕೆ ಹೇಳಿ 2 ನಿಮಿಷದಲ್ಲಿ ಮಾತಾಡಿ ಎಲ್ಲ ಚೇಂಜ್ ಆಯಿತು. ಪೊಲೀಸ್ ಹೇಳಿದ್ರು ಇದು ಚೇಂಜ್ ಮಾಡು, ಪೇಪರ್ ಚೇಂಜ್ ಮಾಡು. ಅಲ್ಲಿ ಕೇರಳದಲ್ಲಿ ನ್ಯಾಯ ಸಿಗಲಿಕ್ಕಿಲ್ಲ. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಇದು SDPI ಅವರ ಕೈಯ ಹೊಡೆದ ಉಂಟು, ಲವ್ ಜಿಹಾದ್ ನಡೀತಾ ಉಂಟು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ನಾವು ಇಲ್ಲಿಂದ ಆದಿತ್ಯವಾರ ರಾತ್ರಿ ಹೊರಟೆವು. ಅಲ್ಲಿ ಮರುದಿವಸ ಮಧ್ಯಾಹ್ನದವರೆಗೆ ಅಲ್ಲಿಗೆ ಮುಟ್ಟಿದ್ದೆವು. ಮತ್ತೆ ಪೊಲೀಸರು ಅವರನ್ನು ಹುಡುಕಾಡಿದ್ದಾರೆ, ಎಲ್ಲಿದ್ದಾರೆ ಅಂತೆಲ್ಲ ಹುಡುಕಾಡ್ತಾ ಇದ್ದರು. ರಾತ್ರಿ ಆಗ ಹೇಳಿದ್ರು, ಅವರು ಸಿಕ್ಕಿದ್ರು ನಮಗೆ, ನೀವು ಸ್ಟೇಷನ್ಗೆ ಬನ್ನಿ ಅಂತ. ರಾತ್ರಿ ಒಂದು 10 ಗಂಟೆ ಆಗುವ ಸ್ಟೇಷನ್ನಲ್ಲಿದ್ದಾರೆ, ಇಲ್ಲಿಗೆ ಬನ್ನಿ ಅಂತ. ನಾವಲ್ಲಿ ಸ್ಟೇಷನ್ಗೆ ಹೋದೆವು. ನಮಗೆ ಅಲ್ಲಿ ಅವರು ಗೌರವವೇ ಕೊಡಲಿಲ್ಲ. ನಮ್ಮನ್ನು ಸರಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದರು, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ. ನಾವಲ್ಲಿ ಕೂತ್ಕೊಂಡಿದ್ದೆವು. ಮಗಳನ್ನು ಮತ್ತೊಂದು ರೂಮಿನಲ್ಲಿ ಇಟ್ಟಿದ್ದರು. ಸ್ವಲ್ಪ ಹೊತ್ತಾದ ನಂತರ ನಮ್ಮಲ್ಲಿ ಹೇಳಿದರು, ನಿಮಗೆ 5 ನಿಮಿಷ ಟೈಮ್ ಕೊಡ್ತೇವೆ ನಾವು, ಅದರಲ್ಲಿ ಮಾತಾಡಿ ನೀವು ಬರಬೇಕು. ನೀವೇನು ಅವಳೆದ್ರು ನೀವು ಅಳುವುದು ನಿಮ್ಮ ಏನು ಬೇಡ, ಎಲ್ಲ ಮಾತಾಡಿ ಬಂದರೆ ಸಾಕು. ಮಗಳಿಗೆ ನಮ್ಮನ್ನು ನೋಡುವಾಗ ಬೇಸರ ಆಯಿತು. ಅವಳು ಹೇಳಿದ್ರು, ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿ ಲೆಟ್ರ್ ಬರೆದು ಕೊಟ್ಟರು. ನನಗೆ ಹಾಗೇನಿಲ್ಲಮ್ಮ, ನಾನು ಸರಿಯಾಗಿ ಇದ್ದೇನೆ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ. ಹಾಗೆ ಲೆಟರ್ ಬರೆದು ಕೊಟ್ಟು ಮತ್ತೆ ಅವಳು ನನ್ನನ್ನು ಹಗ್ ಮಾಡಲಿಕ್ಕೆ ಅಂತ ಬರುವಾಗ ಅಲ್ಲಿ ಪೊಲೀಸರು ಹೇಳಿದರು, ಟಚ್ ಮಾಡಲಿಕ್ಕಿಲ್ಲ ಅಂತ, ದೂರವೇ ಇರಿ ನೀವು ಅಂತ. ಹಾಗೆ ಹೇಳಿದ, ನಿಮ್ಮದೆಲ್ಲ ಆಯಿತು, ನೀವಿನ್ನು ಹೋಗಿ ಹೊರಗೆ ಹೋಗಿ. ಹಾಗೆ ಅವನಲ್ಲಿ ಕೂಡ ಮಾತಾಡ್ಲಿಕ್ಕೆ ಉಂಟು, ಖಾಲಿ ನಿಮ್ಮ ಹತ್ರ ಮಾತ್ರ ಅಲ್ಲ ಅಂತ ನಮ್ಮನ್ನು ಹೊರಗೆ ಕಳಿಸಿದ್ರು. ಅಲ್ಲಿ ಒಳಗೆ ನಿಲ್ಲಲಿಕ್ಕೆ ಬಿಡಲಿಲ್ಲ. ಅವರ ಜನಗಳೆಲ್ಲ ಒಳಗೆ ಇದ್ದಾರೆ, ನಮ್ಮನ್ನು ಮಾತ್ರ ಬಿಡಲಿಲ್ಲ ಹೊರಗೆ ಕೂತ್ಕೊಳ್ಳಿಕ್ಕೆ. ಅವರೆಲ್ಲ ಒಳಗೆ ಇದ್ರು ಅವರ ಒಟ್ಟಿಗೆ. ಮತ್ತೆ ನಾವು ಹೊರಗೆ ಹೋದೆವು. ಮತ್ತೆ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ನಮ್ಮನ್ನು ಅಲ್ಲಿಂದಲೂ ಓಡಿಸಿದ್ರು, ನೀವು ಹೋಗಿ ಇನ್ನು ಅಂತ. ಮತ್ತೆ ಅವಳು ಬಂದು ಹೇಳಿದಳು, ನೀವು ಇನ್ನು ಇವತ್ತು ಹೋಗಿ ಅಮ್ಮ, ನಾನು ನಾಳೆ ಬರ್ತೇನೆ ಅಂತ. ಅದರಲ್ಲಿ ಏನು ಷಡ್ಯಂತ್ರ ಆಗಿದೆ ಅಂತ ಮತ್ತೆ ನಮಗೆ ಗೊತ್ತಾಗಲಿಲ್ಲ. ನಮ್ಮನ್ನಲ್ಲಿ ನಿಲ್ಲಲಿಕ್ಕೆ ಬಿಡಲಿಲ್ಲ. ಒಳಗೆ ಅವರದೊಂದು 10-15 ಜನ ಇದ್ದರು. ನಮ್ಮವರನ್ನು ಯಾರನ್ನೂ ಒಳಗೆ ಬಿಡಲಿಲ್ಲ. ನಮ್ಮ ಇಬ್ಬರನ್ನು ಮತ್ತೆ ಸಣ್ಣ ಮಗಳನ್ನು ಮಾತ್ರ ಬಿಟ್ಟದ್ದು. ಅವಳನ್ನು ಫಸ್ಟ್ ಹೇಳಿದರು, ಅವಳು ಬೇಡ, ನೀವು ಇಬ್ಬರೇ ಸಾಕು ಅಂತ. ಮತ್ತೆ ಹೇಳಿದ್ರು, ಬರಲಿ ಅವಳು ಕೂಡ ಅಂತ. ವಿಷಯ ಕೇಳಲಿಲ್ಲ. ನೀನು ಯಾಕಮ್ಮ ಬಂದು, ನನಗೆ ಹಾಗೇನಿಲ್ಲ, ನಾನು ಬರ್ತೇನೆ ಅಂತ ಮಾತ್ರ ಹೇಳಿದಳು ಅವಳು. ನಾವು ಹೇಳಿದಷ್ಟೇ, ನಮ್ಮೊಟ್ಟಿಗೆ ಬಾ ಮಗ, ನಿಮ್ಗೆ ಎಂತ ಬೇಕು ಎಲ್ಲ ನಾವು ಮಾಡಿ ಕೊಡ್ತೇವೆ, ಅವಳು ಮದುವೆ ಆಗೋಕೆ ಹೇಳಿ ಅವ್ರು ಹೇಳಿದ್ರು. ಅದನ್ನು ಮತ್ತೆ ನೋಡಿ ಮಾತಾಡೋಣ, ಮನೆಗೆ ಬಂದು ಮತ್ತೆ ಮಾತಾಡುವ, ನಾನು ಒಟ್ಟಿಗೆ ಬಾ ಅಂತ ಹೇಳಿದ ಅಷ್ಟೇ. ಅವ್ರು ಬರ್ತಾರೆ ಅಂತ ಹೇಳಿದಾಳೆ. ಬರ್ತಾರೆ ಅಂತ ಹೇಳಿ ಪೇಪರ್ ಎಲ್ಲ ಬರ್ದಲ್ಲೇ ಕೊಟ್ಟರು, ಬರ್ತಾನೆ ಹೇಳಿ. ಮತ್ತೆ ಅವ್ರು ಚೇಂಜ್ ಮಾಡಿದ್ರು. ಬರುದಲ್ಲ, ನಾಳೆ ಬರ್ತೇನೆ. ಮತ್ತೆ ನಮ್ಗೆ ಅವಳಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಅವ್ರಿಗೆ ಮಾತಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಎಸ್, ಇದು ಮಂಗಳೂರಿನಲ್ಲಿ ಲವ್ ಜಿಹಾದ್ ಆರೋಪ ಇರುವಂತಹ ಪ್ರಕರಣ. ಮೊಹಮ್ಮದ್ ಮಿದ್ಲಾಜ್ ಸೇಲ್ಸ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಈತನ ಜೊತೆಯಲ್ಲಿ BSc ಕಲಿತಾ ಇದ್ದಂತಹ ಹೆಣ್ಮಗಳು ವೈಶಾಲಿ 23 ವರ್ಷ ಪರಾರಿಯಾಗಿದ್ದಾರೆ. ಇದು ಸುದ್ದಿ. ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ ಮಗಳಿಗೋಸ್ಕರ. ಏನು ಕತೆ, ಏನು ಸಮಾಜ, ಏನು
ವಿಚಾರಗಳು ಗೊತ್ತಿಲ್ಲ. ಇದು ಲವ್ ಜಿಹಾದ್ ಅನ್ನುವಂಥದ್ದು ಹಿಂದೂ ಸಂಘಟನೆಗಳ ಆರೋಪ ಅಥವಾ ಬಹಳಷ್ಟು ಜನರು ಆರೋಪ ಮಾಡ್ತಾ ಇರೋದು ಇಲ್ಲ. ಇದು ನಿಜವಾಗ್ಲೂ ಕೂಡ ಒಂದು ಅವರ ಲವ್, ಇವರ ಪ್ರೇಮ ನಿವೇದನೆ ಅನ್ನುವಂಥದ್ದು ಮತ್ತವರ ಕೆಲವರ ವಿಚಾರಗಳು. ಅದೇನಿರಲಿ, ನಾನು ಇವತ್ತಿನ ಚರ್ಚೆನ ಪ್ರಾರಂಭ ಮಾಡ್ತೀನಿ. ಅತಿಥಿಗಳು ಜಾಯಿನ್ ಆಗಿದ್ದಾರೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಿರಿಯ ಪತ್ರಕರ್ತರು ಜಿತೇಂದ್ರ ಕುಂದೇಶ್ವರ್ ಇದ್ದಾರೆ. ಆತ್ಮೀಯ ಸ್ವಾಗತ ಜಿತೇಂದ್ರ ಕುಂದೇಶ್ವರ್ಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಜರಂಗ ದಳ ಮುಖಂಡರಾಗಿರುವಂತಹ ಪ್ರದೀಪ್ ಸರಿಪಳ ಅವರು ಇದ್ದಾರೆ. ಆತ್ಮೀಯ ಸ್ವಾಗತ ಪ್ರದೀಪ್ ಸರಿಪಳ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನರಸಿಂಹಮಾಣಿ ಅವರು ಹಿಂದೂ ಜಾಗರಣ ವೇದಿಕೆ ಮುಖಂಡರು, ಅವರು ಕೂಡ ಸ್ವಲ್ಪ ಹೊತ್ತಲ್ಲಿ ಜಾಯಿನ್ ಆಗ್ಲಿಕ್ಕಿದ್ದಾರೆ. ಎಸ್, ಅದೇ ರೀತಿ ಮಂಗಳೂರಿನಲ್ಲಿ ಲವ್ ಜಿಹಾದ್ ಆರೋಪ. ಕೆಲವರು ಇದು ಲವ್ ಜಿಹಾದ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಇದು ಲವ್ ಜಿಹಾದ್ ಅಲ್ಲ ಅಂತ ಹೇಳ್ತಾರೆ, ಇನ್ನು ಕೆಲವರು ಇದು ಪ್ಯೂರ್ ಲವ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಇಲ್ಲ ಇದು ಷಡ್ಯಂತ್ರ ಅಂತ ಹೇಳ್ತಾರೆ. ತಮ್ಮ ಅಭಿಪ್ರಾಯ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಮಂಗಳೂರಿನಲ್ಲಿ ಮತ್ತೆ ಇಂತಹ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆಯಾ, ಅಥವಾ ಇದು ನಿಜವಾಗ್ಲೂ ಕೂಡ ನಡೀತಾ ಇದೆಯಾ, ಅಥವಾ ಇದು ಷಡ್ಯಂತ್ರವಾ? ರಾಜ್ಯದಲ್ಲೂ ಕೂಡ ಒಂದೇ ದಿನ 3 ಪ್ರಕರಣಗಳು ದಾಖಲಾಗುತ್ತೆ ಅಂತ ಬಂದಾಗ ಬ್ರಾಹ್ಮಣ ಯುವತಿ ಜೊತೆಗೆ ಅಲ್ಲಿ ಇಮ್ತಿಯಾಜ್ ಅನ್ನುವಂತಹ ಯುವಕ ಪ್ರೀತಿಯ ನಾಟಕವನ್ನ ಆಡಿ, ಅದು ಪಕ್ಕಾ ಪ್ರೀತಿಯ ನಾಟಕ, ಯಾರು ಇಲ್ಲ ಅಂತ ಹೇಳಿದ್ರೆ ನಾನು ನಂಬಲ್ಲ. ಪಕ್ಕಾ ಪ್ರೀತಿಯ ನಾಟಕ, ಪಕ್ಕಾ ಪ್ಲಾನ್ಡ್ ಆಗಿರುವಂತಹ ನಾಟಕವನ್ನ ಬೆಂಗಳೂರಿನಲ್ಲಿ ಇಮ್ತಿಯಾಜ್ ಅನ್ನುವಂತಹ ವ್ಯಕ್ತಿ ಬ್ರಾಹ್ಮಣ ಯುವತಿಗೆ ಮಾಡಿದ್ದಾರೆ. ಯಾಕಂದ್ರೆ ಆ ಯುವತಿ ಮದುವೆಯಾಗಿ ಆಕೆ ಬ್ರಾಹ್ಮಣ ಯುವತಿ, ಅವಳನ್ನ ಮತಾಂತರ ಮಾಡಿದ್ದಾನೆ ಆತ. ಮತಾಂತರ ಮಾಡಿ ಮದುವೆಯಾಗಿ ಮಗುವನ್ನ 2 ತಿಂಗಳ ಮಗುವನ್ನ ಹಸುಗೂಸನ್ನ ಕೊಟ್ಟು ಎಸ್ಕೇಪ್ ಆಗಿದ್ದಾನೆ ಆತ. ಇಂತಹ ಮನಸ್ಥಿತಿ ಅವರು ಇದ್ದಾರೆ. ಇದು ಪಕ್ಕಾ ಲವ್ ಜಿಹಾದ್, ಗೊತ್ತಾಯ್ತಾ? ಇದು ಪಕ್ಕಾ ಲವ್ ಜಿಹಾದ್, ಯಾರೆಲ್ಲ ಅಂತ ಹೇಳ್ತಾರೆ ಹೇಳಿ. ಸೊ ಇಂತಹ ಮೆಂಟಾಲಿಟಿ ಹೇಗೆ ಬರುತ್ತೆ? ಒಂದು ಹುಡುಗಿಯನ್ನ ಪ್ರೀತಿ ಮಾಡ್ತಾರಂತೆ, ಪ್ರೀತಿ ಮಾಡಿ ಮದುವೆ ಆಗುವ ನಿಟ್ಟಿನಲ್ಲಿ ಮತಾಂತರ ಮಾಡ್ತಾರೆ. ಮತಾಂತರ ಆಗಿ ತದನಂತರ ಹಸುಗೂಸನ್ನ 2 ತಿಂಗಳ ಹಸುಗೂಸನ್ನ ಕೊಟ್ಟು ಓಡಿ ಹೋಗ್ತಾರೆ ಅಂತ ಬಂದಾಗ ಏನು ಹುಡುಗ್ರಪ್ಪ? ಇಲ್ಲಿ ಜಾತಿ ಧರ್ಮ ಬರಲ್ಲ. ಹುಡುಗರು ಯಾರೇ ಆಗಿರ್ಲಿ, ಅದು ಹಿಂದೂ ಧರ್ಮದಾಗಿರ್ಲಿ ಅಥವಾ ಇನ್ನಿತರ ಧರ್ಮದವರು ಆಗಿರಲಿ, ಮಾಡಿದ್ದು ಈ ರೀತಿ ಮಾಡೋದು ತಪ್ಪೇ. ನೋಡೋಟ ಒಂದು ವಿಚಾರಕ್ಕೆ ಆ ಒಂದು ಕೇಸ್ ಆದ್ರೆ, ಇನ್ನೊಂದು ಕಡೆ ವಿಜಯಪುರದಲ್ಲಿ ನಡೆದಿರುವಂತ ಕೇಸ್. ಅದೇನೇ ಇರಲಿ, ನಾನು ನೇರವಾಗಿ ಫಸ್ಟ್ ಆಕ್ಷನ್ ಹೋಗ್ತಾ ಇದ್ದೀನಿ. ಎಸ್, ಪ್ರದೀಪ್ ಸರಿಪಳ ಅವರೇ, ಫಸ್ಟ್ ಆಕ್ಷನ್. ತುಂಬ ವರ್ಷಗಳಿಂದ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ, ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಅವರನ್ನು ಮತಾಂತರ ಮಾಡಿ ಅವರನ್ನು ಏನು ಡ್ರಗ್ಸಿಗೆ ಜಾಲಕ್ಕೆ ಸಿಲುಕಿಸೋದು, ಅಥವಾ ಭಯೋತ್ಪಾದಕ ಜಾಲಕ್ಕೆ ಹಾಕೋದು, ಅಥವಾ ಅವರನ್ನು ಮಾರಿ ಬಿಡೋದು, ಇಂಥ ಕೃತ್ಯಗಳು ನಡೀತಾನೆ ಇದೆ. ಕೇರಳ ಫೈಲ್ಸ್ ಫಿಲ್ಮ್ ನೋಡಿದ್ದೇವೆ ನಾವು. ಆ ಕೇರಳ ಫೈಲ್ಸಲ್ಲಿ ಯಾವ ರೀತಿ ಆಗಿದೆ ನೋಡಿ, ಅದೇ ರೀತಿ ಇಲ್ಲಿ ಆಗಿದೆ, ಖಂಡಿತ ಆಗಿದೆ. ನಮ್ಮ ಮೇಲ್ನೋಟಕ್ಕೆ ತಾಯಿ ಅಷ್ಟು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ ನೋಡಿ. ಆ ಪಿಜಿಯಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳ ಹತ್ರ ಮಾತಾಡಿದಾಗ ಏನು ಹೇಳಿದ್ರು ಅಂತ ಹೇಳಿದ್ರೆ, ತಾಯಿಗೆ ಹೇಳಿದ್ರಂತೆ ಇದು ಕಾಮನ್, ಏನಾಯ್ತು ತಪ್ಪು ಮದುವೆ ಆಗೋದ್ರಲ್ಲಿ, ಇಲ್ಲಿ ಧರ್ಮ ಎಂತ ಇಲ್ಲ ಅಂತ. ಮುಸ್ಲಿಂ ಹುಡುಗಿಯರು ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಅವರನ್ನ ಏನು ಬ್ರೈನ್ ವಾಶ್ ಮಾಡುವಂತ ಕೆಲಸಗಳು ನಡೀತದೆ. ಇದೊಂದು ಪಕ್ಕ ಯೋಜಿತ, ಇದು ಒಂದು ಏನ್ ಹೇಳ್ತಾರೆ ಪ್ಲಾನ್ಡ್. ಓಕೆ, ಇದು ಅಂದ್ರೆ ನೀವು ಇದು ಲವ್ ಜಿಹಾದ್ ಅಂತಲೇ ಹೇಳ್ತೀರಿ ನೋಡಿ. ಅದಕ್ಕೆ ಹೆಸರು ಲವ್ ಜಿಹಾದ್ ಇರ್ಬೋದು, ಏನ್ ಜಿಹಾದ್ ಇರ್ಬೋದು, ಒಂದು ನಾವು ಮತ್ತೆ ಹೆಸರು ಬಂದದ್ದು ಲವ್ ಜಿಹಾದ್ ಅಂತ. ಅದಕ್ಕೆ ಏನು ಷಡ್ಯಂತ್ರದ ಕೆಲಸ ದೇಶವ್ಯಾಪಿ. ಕೆಲವರು ಹೇಳ್ತಾರೆ ಇದು ರಿಯಲ್ ಲವ್ ಅಂತ ಹೇಳ್ತಾರೆ. ಅಲ್ಲ, ಲವ್ ಅಂದ್ರೆ ಹೇಗಾಗ್ತದೆ ನೋಡಿ, ಯಾಕಂದ್ರೆ ನಾವು ಪ್ರೀತಿ ಪ್ರೇಮಕ್ಕೆ ಯಾವತ್ತೂ ನಾವು ವಿರೋಧ ಮಾಡಿಲ್ಲ. ಒಬ್ಬ ಮುಸಲ್ಮಾನ ಹಿಂದೂ ಹೆಣ್ಣು ಮಕ್ಕಳನ್ನ ತಕೊಂಡು ಹೋದಾಗ ಮತ್ತೆ ಅವಳ ಪರಿಸ್ಥಿತಿ ಯಾವ ರೀತಿ ಇರ್ತದೆ. ನಾವು ಎಷ್ಟೋ ಕೇಸ್ ನೋಡಿದ್ದೇವೆ. ಎಂತ ಬೇಡ, ಅಷ್ಟು ಇಂಥದೇ ಹುಡುಗಿ ದೀಪ್ತಿ ಬರ್ಲ ತಕೊಳ್ಳಿ, ಯಾವ ರೇಂಜಿಗೆ ಬಂತದ್ದು. ಆಶಾ ಆಗಿದ್ದು ಅದಿರ್ಲಿ. ಎಸ್ ಸರ್, ಈ ಒಂದು ಪ್ರಕರಣದ ಬಗ್ಗೆ ಎಸ್ ನೋಡಿ, ತಾಯಿ ಅಷ್ಟು ಆರೋಪ ಮಾಡ್ತಾ ಇದ್ದಾಳೆ. ಯಾವ ರೀತಿ ಅಂತ ಹೇಳಿದ್ರೆ, ಆ ಹೆಣ್ಣು ಮಗಳು ದೇವಸ್ಥಾನಕ್ಕೆ ಹೋಗ್ತಾ ಇದ್ಲು. ಯಾವತ್ತೋಳು ಮುಸ್ಲಿಂ ಆಗುವಂತ ಲಕ್ಷಣಗಳು ಎಲ್ಲೂ ಕಂಡಿಲ್ಲ ತಾಯಿಗೆ. ನಾನು ಅವರ ಪಕ್ಕ ಹತ್ರದ ಒಬ್ಬರ ಸಂಬಂಧಿಕರ ಹತ್ರ ಕೂಡ ಮಾತಾಡಿದೆ. ಎಲ್ಲೂ ಕೂಡ ಒಂದು ಹೆಣ್ಣು ಮಗಳು ಬದಲಾಗ್ತಾ ಇದ್ದಾಳೆ ಅಂತಂದಾಗ ದೇವಸ್ಥಾನಕ್ಕೆ ಹೋಗಾಳ ಅವಳು, ಆದ್ರೆ ಎಲ್ಲೂ ಆಗಿಲ್ಲ. ಇಲ್ಲಿ ತಾಯಿಗೆ ಅವಳು ಬರೆದು ಕೊಟ್ಟಿದ್ದಾಳೆ ಅಂತ ಆದಾಗ, ತಾಯಿಗೆ ಬರೆದು ಕೊಟ್ಟಿದ್ದಾಳೆ ನಾನು ಬರ್ತೇನೆ ಅಂತ, ಮತ್ತೆ ತಕ್ಷಣಕ್ಕೆ ಯಾವ ರೀತಿ ಬದಲಾದ್ಲು? ಖಂಡಿತವಾಗಿ ಇಲ್ಲಿ ಅವನು ಅವಳ ಮಾನ ಹಾನಿಕಾರಕ ಏನಾದ್ರು ವಿಡಿಯೋಗಳನ್ನು ಇಟ್ಕೊಂಡಿದ್ದಾನೆ. ಬ್ಲಾಕ್ ಮೇಲ್ ಆಡಿದ ತಾಯಿ ಆರೋಪ ಮಾಡಿದ್ದಾರೆ. ತಂದೆ ಆರೋಪ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ. ಯಾಕೆ ಸಾಧ್ಯತೆ ಇಲ್ಲ? SDP ಅವರ ಏನದು ಮುಖಂಡನ ಒಂದು ಜ್ಯುವೆಲರಿ ಶಾಪ್ ನೋಡಿ, ಅವನೊಬ್ಬ ಸೇಲ್ಸ್ ಮ್ಯಾನ್. ಆ ಹುಡುಗಿ BSc ಮಾಡ್ತಾ ಇದ್ದಾಳೆ, ಅವಳು ಸೇಲ್ಸ್ ಮ್ಯಾನ್. ಅಷ್ಟು ಅವಳಿಗೆ ಸೆಕ್ಯೂರ್ ಫೀಲ್ ಇರುವುದಿಲ್ವಾ ಹೆಣ್ಣು ಮಗಳಿಗೆ ಅವರ ಮದುವೆ ಆಗ್ಬೇಕು ಅಂತ? ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗಿ ಆ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು ಆಗಿದ್ದು ತುಂಬಾ ಕೇಸ್ ಇದೆ. ಇದರಿಂದ ಹಿಂದೆ ಕೂಡ ಇಂಥದ್ದೇ ಆಗಿರುವ ಚಾನ್ಸಸ್ ತುಂಬಾ ಇದೆ. ಓಕೆ, ಒಂದು ಪಾಯಿಂಟ್ ನಾನು ಹೇಳ್ತೀನಿ. ತಾವು ಒಂದು ಹೇಳಿದಕ್ಕೆ ಅವ್ರು ನೀವು ಹೇಳಿದ್ರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಯಾವುದೇ ರೀತಿಯ ಬದಲಾವಣೆಗಳು ಬರಲಿಲ್ಲ ಅಂತ ಹೇಳಿದ್ರೆ. ಓಕೆ, ಬಟ್ ಸ್ಟಿಲ್ ಆ ಹುಡುಗಿ ಕಲಿತಾ ಇದ್ದದ್ದು ಕ್ರಿಮಿನಾಲಜಿ.
BSc ಕ್ರಿಮಿನಾಲಜಿಯಲ್ಲಿ ಹೇಗೆ ರೀತಿ ಜನರನ್ನ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಾನು ಹೇಳೋದು ತುಂಬಾ ಯಾಕೆ ಗೊತ್ತಾ, ತಾಯಿ ಹೇಳುವಾಗ ತಾಯಿ ಕೂಡ ಹೇಳಿದ್ರಂತೆ, ತಾಯಿ ಇವತ್ತು ಮಾತಾಡುವಾಗ ಹೇಳಿದ್ರು, ಮಗಳಿಗೆ ಕೇಳಿದ್ರಂತೆ ನಿಮ್ಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದನ್ನ ಬೇರೆ ಮದುವೆ ಯಾವ ರೀತಿ ಮಾಡಿಸೋಣ, ಅದಕ್ಕೆ ಅವಳು ಹೇಳಿದ್ರಂತೆ ಇಲ್ಲಮ್ಮ ನನ್ಗೆ ಯಾವುದೇ ರೀತಿಯಂತ ಬಾಯ್ ಫ್ರೆಂಡ್ಗಳಿಲ್ಲ, ನಾನು ನೀವು ನೋಡಿದಂತ ಹುಡುಗನನ್ನೇ ಮದುವೆ ಆಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದಂತಹ ವಿಚಾರವನ್ನ ತಾಯಿ ಅಮಾಯಕ ರೀತಿಯಲ್ಲಿ ಹೇಳಿದ್ರು ತಾಯಿ. ಅಟ್ ದ ಸೇಮ್ ಟೈಮ್ ತಾವು ಕೂಡ ಹೇಳಿದ್ರಿ, ಸಂಬಂಧಿಕರ ಜೊತೆ ಚರ್ಚೆ ಮಾಡಿದ್ರಿ, ಹೇಗಿದ್ದಾಳೆ ಆ ಹುಡುಗಿ ಅಂತ ಬಂದಾಗ ಪಾಪದ ಹುಡುಗಿ, ಒಳ್ಳೆಯ ಹುಡುಗಿ, ಎಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಬಟ್ ಶಿ ಇಸ್ ಲೈಕ್ ಅವ್ರು ಕಲಿತಾ ಇದ್ದದ್ದು ಕ್ರಿಮಿನಾಲಜಿ, BSc ಕ್ರಿಮಿನಾಲಜಿ. ಸೊ ಇದು ಕೂಡ ಮಾಹಿತಿ. ಎಸ್ ಆಗಿರ್ಬೋದು. ಆದ್ರೆ ನೀವು ಏನು ಹೇಳಿದ್ರು ಕೂಡ ಬದಲಾವಣೆಗಳು ಇರುತ್ತೆ, ಮನೆಯಲ್ಲಿ ಬದಲಾವಣೆಗಳು ಇರುತ್ತೆ. ನಾವೆಷ್ಟು ಲವ್ ಜಿಹಾದ್ ಪ್ರಕರಣಗಳನ್ನು ನೋಡಿದ್ರು ಕೂಡ ಆ ಬದಲಾವಣೆಗಳಿರುತ್ತೆ. ಆದ್ರೆ ಇಲ್ಲಿ ನಂಗೆ ಡೌಟ್, ಇದೊಂದು ಷಡ್ಯಂತ್ರ ಆಗಿ ಅವಳು ಟ್ರ್ಯಾಪ್ ಮಾಡಿ ಆ ರೀತಿ ಹೋಗಿರೋ ಚಾನ್ಸಸ್ ಜಾಸ್ತಿ ಇದೆ. ತುಂಬಾ ಸಂಶಯ ನಮ್ಗೆ. ಹಾಗಾಗಿ ಇದು ತನಿಖೆ, ಇದನ್ನ ವಿಶೇಷ ರೀತಿಯಲ್ಲಿ ತನಿಖೆ ಮಾಡಬೇಕು. ನೋಡಿ, ಕೇರಳ ಪೊಲೀಸ್ ಖಂಡಿತ ಸಾಧ್ಯ ಇಲ್ಲ ಸಿಗ್ಲಿಕ್ಕೆ. ಅಲ್ಲಿ ಏನಿದ್ರು ಕೂಡ ಅವ್ರದೇ ಕಾರ್ಬಾರ್, ಏನೋ ಜಿಹಾದಿ ಮಾನಸಿಕತೆಯವರ ಒಂದು ಕಾರ್ಬಾರ್ ನಡೀತಾ ಇದೆ. ಅಲ್ಲಿ ನೋಡಿದ್ರೆ ತಾಯಿಗೆ ಹೇಳಿದ್ರಲ್ಲ, ಅಲ್ಲಿ ಮೂಲೆಯಲ್ಲಿ ಕೂರಿಸಿದ್ರು, ಏನು ಮುಟ್ಲಿಕ್ಕಿಲ್ಲ, ತಾಯಿ ಹೆತ್ತ ಮಗಳನ್ನ ಮುಟ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಹೇಗಿರ್ಬೇಕು ಇದು? ಕರೆಕ್ಟ್. 5 ನಿಮಿಷ ಮಾತ್ರ ಮಾತಾಡ್ಲಿಕ್ಕೆ ಏನಿದು? ಹೆತ್ತು ಇಷ್ಟು ವರ್ಷ, 23 ವರ್ಷ ಸಾಕಿದ್ದಾರೆ, 5 ನಿಮಿಷ ಮಾತಾಡ್ಲಿಕ್ಕೆ ಅಂತ ಹೇಳಿದ್ರೆ ಅವನಿಗೆ ಪೂರ್ಣವಾಗಿ ಬೆಂಬಲ ಕೊಟ್ಟು ಒಂದು ಷಡ್ಯಂತ್ರ, SDP ಅವ್ರದ್ದು ಮುಖಂಡನ ಜ್ಯುವೆಲರಿ ಶಾಪ್ ಹಾಗಂತ ಹೇಳಿದ್ರೆ ನಮ್ಗೆ ತುಂಬಾ ಮಾಹಿತಿಗಳು ಬರ್ತಾ ಇದೆ. ನೀವು ವಾಟ್ಸಪ್ ಅಲ್ಲಿ ನೋಡಿದ್ರಲ್ಲ, ಹೆಣ್ಣು ಮಗಳಿಗೆ ಈ ತರ ಎಷ್ಟು ರೇಟುಗಳು, ಯಾಕೆ ಅದು ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ? ಅದು ಸಂಶಯ ಬರ್ತಾ ಇದೆ ನಮಗೆ. ನೀವು ಅದೇ ರೀತಿ ಅಂತ ಹೇಳ್ತೀರಿ. ಎನಿವೇ, ಇವತ್ತು ಅವರ ಪಾಪ ತಾಯಿ ಕೂಡ ಹೇಳ್ತಾ ಇರುವಂತದ್ದು, ನನ್ನ ಮಗಳನ್ನ ಇನ್ನು ಮುಂದಕ್ಕೆ ಮತಾಂತರ ಮಾಡ್ತಾರೆ ಅಥವಾ ಬೇರೆ ದೇಶಕ್ಕೆ ಕಳಿಸ್ತಾರೆ ಅನ್ನೋದು ಆ ತಾಯಿ ಹೇಳ್ತಾರೆ ಅಂತಹ ಒಂದು ವಿಚಾರವನ್ನ, ಬೇಸರವನ್ನ ಆ ತಾಯಿ ಅವರ ಊರಲ್ಲಿ ಆಗಿದ್ದನ್ನ ಕಂಡಿರ್ಬೋದು. ಆ ತಾಯಿ ಕೇಳೋದನ್ನ ಕೇಸುಗಳು ತುಂಬಾ ನಡೀತಿರ್ಬೋದು. ಅವ್ರು ಕೇಳದವರಲ್ವಾ, ಕಾಸರಗೋಡು ಮೂಲದವರು, ತುಂಬಾ ಪ್ರಕರಣಗಳನ್ನ ನೋಡ್ತಾ ಇರ್ತಾರೆ ಅವರು. ಎಸ್. ಎನಿವೆ, ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು. ಅಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದಾಗ, ತಾಯಿಗೆ ಕೇವಲ 5 ನಿಮಿಷವನ್ನ ಕೊಡುವಂಥದ್ದು, ತದನಂತರ ಅಲ್ಲಿ ತಾಯಿಗೆ ಮಗಳನ್ನ ಮುಟ್ಲಿಕ್ಕಿಲ್ಲ, ಹೆತ್ತು ಹೊತ್ತು ಸಾಕಿದಂತಹ 23 ವರ್ಷದಿಂದ ಬೆಳೆಸಿದ ತಾಯಿಗೆ ಮಗಳನ್ನ ಮುಟ್ಲಿಕ್ಕಿಲ್ಲ ಅಂತ ಬಂದಾಗ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ, ಎಲ್ಲೂ ಹೋಗ್ತಾ ಇದೆ ನಮ್ಮ ಕಾನೂನು ಅನ್ನೋಂಥದ್ದು ಇದರಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ಅಲ್ವಾ? ಸೊ ಯಾಕಂದ್ರೆ ನೋ ಡೌಟ್, ಯಾಕಂದ್ರೆ ಒಂದು ತಾಯಿಗೆ ಮಗಳನ್ನ ಮುಟ್ಲಿಕ್ಕಿಲ್ಲ 5 ನಿಮಿಷ ಅಂತ ಬಂದಾಗ, ಒಂದ್ಸಲ ಬರ್ತೀನಿ ಅಂತ ಹೇಳೋದು ಬಹಳಷ್ಟು ಪ್ರಕರಣಗಳನ್ನು ನಾವು ನೋಡಿದ್ವಿ. ಉಡುಪಿಯಲ್ಲಿ ನಡೆದಿರುವಂತಹ ಲವ್ ಜಿಹಾದ್ ಅನ್ನುವಂತಹ ಪ್ರಕರಣದಲ್ಲೂ ಕೂಡ ಅಲ್ಲಿ ಬಹುಶಃ ಅಲ್ಲಿಯ ವಿಶ್ವ ಹಿಂದೂ ಪರಿಷತ್ನವರು ಬಹಳಷ್ಟು ಕೆಲಸವನ್ನ ಮಾಡಿದ್ರು, ದಿನೇಶ್ ಮೆಂಡನ್ ಅವರು ಸೇರಿದಂತೆ. ಸೊ ಆ ಸಂದರ್ಭದಲ್ಲಿ ಒಂದು ಮಾತು ಕೂಡ, ಆ ಕ್ರೈಸ್ತ ಯುವತಿ ಬರ್ತೇನೆ ಅಂತ ಹೇಳ್ತಾರೆ ತಂದೆ ತಾಯಿಯ ಜೊತೆ, ತದನಂತರ ತಂದೆ ತಾಯಿಯ ಜೊತೆ ಬರ್ತೇನೆ ಅಂತ ಹೇಳ್ತಾರೆ, ಇನ್ನೊಂದ್ಸಲ ಹುಡುಗರ ಜೊತೆ ಮಾತಾಡ್ಲಿಕ್ಕಿರುತ್ತೆ, ಅಲ್ಲಿಯ ವಕೀಲರ ಜೊತೆ ಮಾತಾಡ್ಲಿಕ್ಕಿರುತ್ತೆ, ಆ ಸಂದರ್ಭ ಅಗೇನ್ ಬರುದಿಲ್ಲ ಅಂತ ಹೇಳ್ತಾರೆ. ಈ ಕಡೆದಲ್ಲೂ ಕೂಡ ಅದೇ ರೀತಿ ಇವ್ರ ಜೊತೆ ಇವರನ್ನ ಮುಟ್ಲಿಕ್ಕಿಲ್ಲ, ಅವ್ರ ಜೊತೆ ಮಾತಾಡಬಹುದು, ಇವರ ಜೊತೆ ಬರ್ತೇನೆ ಅಂತ ಹೇಳ್ತಾರೆ, ಅಲ್ಲಿ ಕೊನೆ ನಿಮಿಷದಲ್ಲಿ ಇಲ್ಲ ಬರ್ತೇನೆ ಅಂತ ಬರ್ದು ಕೊಡ್ತಾರೆ. ಹೌದು, ಬಟ್ ಸ್ಟಿಲ್ ಕಾಲು ಹಿಡಿದ್ರು ಕೂಡ ಹೆತ್ತ ತಂದೆ ತಾಯಿ ಕಾಲು ಹಿಡಿದು ಗೋಗರಿದ್ರು ಕೂಡ ಬರಲ್ಲ ಅಂತ ಬಂದಾಗ ಬಹಳಷ್ಟು ಪ್ರಶ್ನೆಗಳಿವೆ. ಇದೀಗ ಏನ್ ಕತೆ, ಏನ್ ವಿಚಾರ? ಎನಿವೆ, ಎಸ್ ಸರ್, ಫಸ್ಟ್ ಆಕ್ಷನ್ ಸರ್, ಕುಂದೇಶ್ವರ ಸರ್, ಬಹಳಷ್ಟು ಪತ್ರಿಕೋದ್ಯಮದಲ್ಲಿ ಜರ್ನಿಯಲ್ಲಿ ಬಹಳಷ್ಟು ಇಂತಹ ಕೇಸ್ಗಳನ್ನು ನೋಡಿದಿರಿ. ಕೆಲವರು ಇದಕ್ಕೆ ಲವ್ ಜಿಹಾದ್ ಅಂತ ಹೇಳ್ತಾರೆ, ಇನ್ನು ಕೆಲವರು ಇದಕ್ಕೆ ಇಲ್ಲ ಇದು ಪ್ರೇಮ ಪ್ರೀತಿ, ನಾರ್ಮಲ್ ಪ್ರೇಮ ಪ್ರೀತಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಇಲ್ಲ ಇದೊಂದು ಷಡ್ಯಂತ್ರ ಅಂತ ಹೇಳ್ತಾರೆ. ಇಷ್ಟು ವರ್ಷ ಸುದೀರ್ಘವಾಗಿರೋ ಪ್ರಕರಣಗಳಲ್ಲಿ ಮಂಗಳೂರಿನಲ್ಲೂ ಬಹಳಷ್ಟು ಪ್ರಕರಣಗಳನ್ನು ನೋಡಿದಿರಿ. ಏನು ಹೇಳ್ತೀರಿ ಈ ಒಂದು ಆಯಾಮವನ್ನು, ಈ ಒಂದು ಕೇಸನ್ನು ಯಾವ ಆಯಾಮದಲ್ಲಿ ನೋಡ್ತೀರಿ ತಾವು? ಎಸ್ ಸರ್. ಈಗ ಈ ನಮ್ಮ ಭಾರತೀಯ ಸಂವಿಧಾನ ಪ್ರಕಾರ ಯಾರನ್ನು ಲವ್ ಮಾಡ್ಬೋದು, ಮದುವೆ ಆಗ್ಬೋದು, ಆದರೆ ಯಾವ ಧರ್ಮವನ್ನು ಸ್ವೀಕರಿಸ್ಬೋದು ಅಂತ ಎಲ್ಲ ಇದೆ. ಆದರೆ ಅದರಲ್ಲೂ ಕೂಡ ಒಂದು ಆಮಿಷದ ಮತಾಂತರ ತಡೆಗಟ್ಟಬೇಕು. ಅಂದರೆ ಟ್ರ್ಯಾಪ್ ಮಾಡಿ ಮಾಡುವಂಥದ್ದನ್ನು ಅದು ಕಾನೂನು ಅದನ್ನು ಮಾಡಲಿಕ್ಕಿಲ್ಲ, ಅದು ತಪ್ಪು, ಶಿಕ್ಷಾರ್ಹ ಅಪರಾಧ ಅಂತ ಹೇಳ್ತದೆ. ಈಗ ಪ್ರೀತಿ ಮಾಡೋದು ತಪ್ಪಲ್ಲ, ಎಲ್ಲರೂ ಹೇಳ್ತಾರೆ. ಆದರೆ ಟ್ರ್ಯಾಪ್ ಮಾಡಿ ಆಮಿಷ ಮಾಡಿ ಮದುವೆಯಾಗಿ ನೀವು ಹೇಳಿದಾಗೆ 1 ವರ್ಷ ಆದಮೇಲೆ 6 ತಿಂಗಳಾದ್ಮೇಲೋ ಗಮ್ಮತ್ತು ಮಾಡಿ ಮಜಾ ಮಾಡಿ ದಾರಿಯಲ್ಲಿ ಬಿಟ್ಟು ಏನು ಅವರನ್ನು ಬದುಕನ್ನು ಬರ್ಬಾದ್ ಮಾಡಿ ಅಥವಾ ಕೊಲೆ ಮಾಡಿ ಈ ರೀತಿ ಮಾಡುವಂಥದ್ದು ಒಂದು ಪ್ರತ್ಯೇಕ ಪ್ರಕರಣಗಳಾದರೆ ತೊಂದರೆ. ಆದರೆ ಇತ್ತೀಚಿನ ಕಳೆದ 15 ವರ್ಷಗಳಿಂದ ವರದಿಯಾಗುತ್ತಾ ಇರುವಂತಹ ಪ್ರಕರಣ ಅಂದರೆ ಲವ್ ಜಿಹಾದ್ ಎಂಬಂಥ 2000 ಹೊತ್ತಿನಲ್ಲಿ ಆ ಥರದ ಒಂದು ಆತಂಕ ಬಂತು. 2009ರಲ್ಲಿ ಕೇರಳದ ಹೈಕೋರ್ಟ್ನಲ್ಲಿ ಲವ್ ಜಿಹಾದ್ ಎಂಬ ಶಬ್ದದ ಕುರಿತೊಂದು ವ್ಯಾಖ್ಯಾನ ಉಂಟಾಗಿ ಈ ಥರದ ಪ್ರಕರಣಗಳು ನಡೆಯಲೂಬಹುದು ವ್ಯವಸ್ಥಿತವಾಗಿ ಎನ್ನುವಂಥದ್ದು ಕೇರಳದ ಹೈಕೋರ್ಟ್ನಲ್ಲಿ ಆ ಮಾತುಗಳು ಬಂದದ ನಂತರ ಅದಕ್ಕೊಂದು ಅಧಿಕೃತವಾಗಿ ಹೆಚ್ಚಾಗಿ
ಲವ್ ಜಿಹಾದ್ ಶಬ್ದವನ್ನು ಎಲ್ಲ ಬಳಕೆ ಮಾಡ್ತಾ ಇದ್ದಾರೆ. ಈ ಅಂದರೆ ಲವ್ ಜಿಹಾದ್ ಎನ್ನುವ ಶಬ್ದ ಅಲ್ಲ, ಅದು ಈ ಥರ ಜಿಹಾದ್ ಅಂತ ಬಂದಾಗ ಪ್ರೀತಿಯಲ್ಲೂ ಈ ಥರ ಆಗ್ತಾ ಇದೆ ಅನ್ನುವಂಥ ಒಂದು ಜನ ನೋಡಿ 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 ಅದಕ್ಕೊಂದು ಹೆಸರುಗಳನ್ನು ಕೊಟ್ಟಿರುವಂಥದ್ದು. ಆದರೆ ಪ್ರೀತಿ ಮಾಡೋದು ತಪ್ಪಲ್ಲ, ಆದರೆ ಈ ರೀತಿಯಾಗಿ ನೀವೊಂದು ಇಂಡಿವಿಜುವಲ್ ಆಗಿ ನೋಡಿ. ಪಾಪ ತಂದೆ ತನ್ನ ಮಕ್ಕಳಿಗೋಸ್ಕರ ಆ ವಿದೇಶದಲ್ಲಿ ಬೆವರು ಸುರಿಸಿ, ಆ ಬಿಸಿಲಿನ ಇದು ಬೆವರು ಬರೋದಿಕ್ಕಿಲ್ಲ ಅಲ್ಲಿ, ಅದರಲ್ಲಿ ಜೀವವನ್ನು ಸವಿಸ್ಕೊಂಡು ಈ ಕಡೆ ತಾಯಿ ಗಂಡನನ್ನು ಅಲ್ಲಿ ಅಷ್ಟು ದೂರದಲ್ಲಿರುವ ಗಂಡನನ್ನು ಅಂದರೆ ಒಂದು ಬೇಜಾರಿರ್ತದೆ, ಒಟ್ಟಿಗೆ ಇಲ್ಲಿ ಕೆಲಸ ಮಾಡಿಕೊಂಡು ಮಕ್ಕಳಿಗೆ ಏನು ಬೇಕು ಒಳ್ಳೊಳ್ಳೆ ಕಾಲೇಜು ಫೀಸ್, ಡ್ರೆಸ್, ಪಾಕೆಟ್ ಮನಿ, ATM ಕಾರ್ಡ್ ಎಲ್ಲವನ್ನು ಕೊಟ್ಟು, ಒಳ್ಳೊಳ್ಳೆ ಮೊಬೈಲ್ ಕೊಟ್ಟು ಅದೇ ಮೊಬೈಲ್ನಲ್ಲಿ ಏನು ಬೇಡದಿದ್ದನ್ನೆಲ್ಲ ವ್ಯವಹಾರ ಮಾಡಿ ಇಂಥದ್ದೆಲ್ಲ ನಡೆಯುವಾಗ ಒಂದು ಪ್ರಾಯಕ್ಕೆ ಬಂದ ಮಗಳು ತಮ್ಮ ಇಷ್ಟು ವರ್ಷ ಅವರನ್ನು ಸಾಕಿ ಸಲದವರನ್ನು ಧಿಕ್ಕರಿಸಿಕೊಂಡು ಎದ್ದುಕೊಂಡು ಯಾರೋ ಒಬ್ಬನು ಏನೋ ಅವನ ಹಿನ್ನೆಲೆ ಇದೆಲ್ಲ ಸರಿಯಾಗಿ ನೋಡಿದೆ, ಕೇವಲ ದೈಹಿಕ ವಾಂಛೆಯಿಂದಾಗಿ ಒಂದು ಆಕರ್ಷಣೆಯಿಂದ ಹೀಗೆ ಹೋಗುವಾಗ ಇದು ಧರ್ಮದಿಂದ ಹೊರತಾಗಿ ನಾನು ಹೇಳೋದು ಇಷ್ಟು ಅದನ್ನು ನೋಡುವಾಗ ಏನು ಬೇಸರ ಆಗ್ತದೆ. ಯಾಕೆ ಒಂದು ನಾನು ಹೇಳೋದು ಇದು ಹೆತ್ತವರ ಒಂದು ನೆಲೆಯಲ್ಲಿ ನೋಡೋದಾದರೆ, ಮೊನ್ನೆ ಯಾರೋ ಒಬ್ಬಳು ಒಂದು ಹುಡುಗಿ ಇದೆ ಒಂದೇ ದಿನದಲ್ಲಿ ನಿಮಗೆ 4 ಉದಾಹರಣೆಗಳು ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದಲ್ಲಿ ಕೊಡುವಂಥದ್ದು ಒಂದೇ ಉದಾಹರಣೆಗಳಿದೆ. 2 ದಿನದ ಹಿಂದೆ ಮತ್ತೊಂದು ಉದಾಹರಣೆ ಇತ್ತು. ತಾಯಿ ಒಬ್ಬ ಮೊಬೈಲ್ ಕೊಡಿಸಿದ್ರು, ತಾಯಿ ಹಣ ಕೊಟ್ಟು ಅವನ ಪ್ರೇಮಿಯೊಟ್ಟಿಗೆ ಸರಸಲ್ಲಾಪ ಮಾಡ್ತಾ ಇದ್ಲು. ಅದು ತಾಯಿಗೆ ಗೊತ್ತಾದಾಗ ಆಕ್ಷೇಪ ಮಾಡಿ ನೋಡುವಾಗ ಒಳಗಡೆ ಮೊಬೈಲಲ್ಲಿ ತಾಯಿದ್ದೇ ಅಶ್ಲೀಲ ಭಂಗಿಯ ಅಂದರೆ ಮಲಗಿದ್ದಾಗ ಗೊತ್ತಿಲ್ಲದ ಖಾಸಗಿ ಫೋಟೋ, ದೊಡ್ಡಮ್ಮನ ಫೋಟೋ, ಇದನ್ನು ಅವರಿಗೆ ಪ್ರಿಯಕರ ಅಂದರೆ ಈ ನಮ್ಮ ಮನೆಯ ಒಳಗಡೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಸಾಕಿ ಹಣ ಕೊಟ್ಟು ದುಡ್ಡು ಕೊಟ್ಟು ಅವರಿಗೆ ಬೇಕಾದನ್ನು ಕೊಟ್ಟು ಆ ಮಕ್ಕಳು ಏನು ತನ್ನ ತಾಯಿ ಈಗಿನ ಒಂದು ಹೊಸ ಜಂಜಿ ಇದು ಮೊಬೈಲ್ನಿಂದಾಗಿ ರಕ್ತಗಳು ಮನುಷ್ಯರು ಎಲ್ಲ ನಾವೇ, ಆದರೆ ಈಗಿನ ಮೊಬೈಲ್ ಆ ಸಂಪರ್ಕ ಸಂವಹನ ಆ ಬೆಳೆಯುವ ಸಂದರ್ಭದಲ್ಲಿ ಆಗುವಂಥ ಅಟ್ರಾಕ್ಷನ್ ಆ ಸಂದರ್ಭದಲ್ಲಿ ಬೆಳೆದಿರುವುದಿಲ್ಲ. ಆಗ ಯಾರಾದರೂ ಬ್ರೈನ್ ವಾಶ್ ಮಾಡಿ ಹಾಳು ಮಾಡುವಂಥ ಸಾಧ್ಯತೆಗಳು ಅವಕಾಶಗಳು ತುಂಬ ಇರೋದ್ರಿಂದ ಆ ಸಂದರ್ಭದಲ್ಲಿ ತನ್ನ ಒಂದು ಮನೆಯೊಳಗೆ ತಾಯಿಗೆ ಗೊತ್ತಿಲ್ಲದಾಗೆ ಒಂದು ಏನು ಫೋಟೋಗಳನ್ನು ಕಳಿಸಿದರೆ, ಕೆಟ್ಟ ಫೋಟೋಗಳನ್ನೆಲ್ಲ ಅಶ್ಲೀಲ ಫೋಟೋಗಳನ್ನು ಕಳಿಸಿದರೆ, ಹಾಗಾದರೆ ಒಂದು ಮನೆಯಲ್ಲೇ ಗೂಢಚಾರರು ಹುಟ್ಟಿರ್ತಾರೆ. ಅವ್ರ ತಾಯಿದ ಫೋಟೋವನ್ನು ಇವನಿಗೆ ಕಳಿಸಿರ್ಬೋದು, ಇದ್ದವ ಇಲ್ಲಿಯವನೇ ಅಂತ ಎಲ್ಲಿಯೋ ಸ್ಪೈ ಆಗಿರ್ಬೋದು. ಅಂದರೆ ಎಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ. ಇದು ಜಾತಿ ಧರ್ಮ ಇದನ್ನೆಲ್ಲವನ್ನು ಮೀರಿ ಈಗಿನ ಕಾಲದಲ್ಲಿರುವಂಥ ಸಂಸ್ಕಾರಗಳು ಅಂದರೆ ಎಲ್ಲಿವರೆಗೆ ಹದಗೆಟ್ಟಿದೆ ಎನ್ನುವುದನ್ನು ನೋಡುವಾಗ ಬಹಳ ಬೇಜಾರಾಗ್ತದೆ. ಅಂದರೆ ಇದು ಆ ತಾಯಿಯ ಒಂದು ನೋವು. ತನ್ನ ಮಗಳು ಇಷ್ಟು ಸಾಕಿ ಸಲಗಿದ್ರೆ ನೀವು 2 ನಿಮಿಷ ಮಾತಾಡಿ 5 ನಿಮಿಷ ಮಾತಾಡಿ ಹೇಳಬೇಕಾದ್ರೆ ಏನು ಕನ್ವಿನ್ಸ್ ಮಾಡ್ತಾಳೆ. ಮತ್ತು ಒಪ್ಪಿದ ನಂತರ ಅಲ್ಲಿಗೆ ಹೋಗಿ ಬದಲಾಗ್ತಾಳೆ ಹೇಳಿದರೆ ಒಂದು ದೈಹಿಕ ವಾಂಛೆ, ಅದರ ತನ್ನ ಇಷ್ಟು ವರ್ಷಗಳ 22-23 ವರ್ಷಗಳ ಕಾಲ ಸಾಕಿ ಸಲಹಿದ ಎತ್ತವರದು ಒಂದು ಮಾತು ನಡೆಯುವುದಿಲ್ಲ ಅಂತ ಹೇಳಿದ್ರೆ, ಅಂತಹ ಆ ವಯಸ್ಸಿನಲ್ಲಿ ಮಕ್ಕಳನ್ನು ಹೇಗೆ ಬ್ರೈನ್ ವಾಶ್ ಮಾಡೋದು ಸುಲಭ ಎನ್ನುವಂಥದ್ದು ಇಂತಹ ವಿಷಯಗಳಲ್ಲಿ ಮಾಡ್ಬೋದು ಎನ್ನುವಂಥದ್ದು ಸ್ಪಷ್ಟವಾಗಿ ಇದರಲ್ಲಿ ಕಾಣ್ತಾ ಇದೆ. ಸೊ ಇದನ್ನು ಲವ್ ಜಿಹಾದ್ ಅಂತ ಅವ್ರು ಕರೀತಾರೆ. ಆದರೆ ಅದೇನೋ ಜ್ಯುವೆಲ್ಲರಿ ಕೆಲಸಕ್ಕಿದ್ದವನು ಅವನು ಏನೋ ಹೇಳ್ಕೊಂಡು ಓಡ್ದ ಅಂತ ಅವರು ಹೇಳುವಾಗ ಅವರ ನೋವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಇದನ್ನು ಎಲ್ಲ ಹೊರತಾಗಿ ಇಂತಹ ಘಟನೆಗಳಾಗಬಾರ್ದು. ಅಂದರೆ ಆಗೋದಿದ್ದರೂ ಕೂಡ ಮನೆಯಲ್ಲಿ ಒಪ್ಪಿಗೆ ತಗೊಂಡು ಮಾಡ್ಬೋದು, ಯಾರು ಹೇಳ್ತಾರೆ ಬೇಡ ಅಂತ. ಅಂದರೆ ಅದಕ್ಕೆ ಅವಕಾಶ ಇದ್ದರೆ ಅವನು ಕ್ರಾಸ್ ಚೆಕ್ ಮಾಡಿ ಅವನು ಏನು ಟೆರರಿಸ್ಟ್ಗಳಲ್ಲಿ ಇದ್ದಾನೋ ಅಥವಾ ಕೋಮುಗಲಭೆಯಲ್ಲಿ ಇದ್ದಾನೋ. ನಾನು ಇದನ್ನು ವಿಶೇಷವಾಗಿ ಯಾಕೆ ಹೇಳೋದು, ಒಂದು ಸಮುದಾಯ ಅಂತಲ್ಲ, ಪ್ರತಿಯೊಬ್ಬರು ಇನ್ನು ಪಾಕಿಸ್ತಾನಕ್ಕೆ ಗೂಢಚರ್ಯೆ ಮಾಡುವವನು ಕೂಡ ಬೇರೆ ಬೇರೆ ಹಿಂದೂ ಆ ಜಾತಿಯಲ್ಲಿ ಅಂದರೆ ಅದರಲ್ಲೂ ಇರ್ತಾರೆ, ಇಲ್ಲ ಅಂತ ಹೇಳಿದಲ್ಲ, ಅವರನ್ನು ಟ್ರ್ಯಾಪ್ ಮಾಡಿ ಅದರೊಳಗೆ ಅವರನ್ನು ಗೂಢಚರ್ಯೆಗೆ ಕಳಿಸ್ತಾರೆ. ಆದ್ದರಿಂದ ಜಾಗ್ರತೆಯಿಂದ ಕ್ರಾಸ್ ಚೆಕ್ ಮಾಡಿ ಏನಾದರೂ ಕಳಿಸ್ಬೋದು. ಮತ್ತು ನಾನು 2009ರಲ್ಲಿ ಏನು ಇದು ಲವ್ ಜಿಹಾದ್ ಅಷ್ಟು ಫೇಮಸ್ ಆಗಿರಲಿಲ್ಲ. ಆವಾಗ ನಾನು ವಿಜಯ ಕರ್ನಾಟಕದಲ್ಲಿರುವಾಗ ಲವ್ ಟೆರರ್ ಎನ್ನುವಂಥದ್ದನ್ನು ಶಬ್ದವನ್ನು ಬಳಸಿದ್ದೆ. ಮತ್ತು ಟೆರರಿಸ್ಟ್ ಸಂಘಟನೆ ಇಂಡಿಯನ್ ಮುಜಾಹಿದ್ದೀನ್ನಲ್ಲಿ ದಲಿತ ಸಮುದಾಯಕ್ಕೆ ಮತ್ತು ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥ ಕೆಲವು ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿದಂಥ ಯುವತಿಯರನ್ನು ಮತ್ತು ಟೀಚರ್ಗಳನ್ನು
ಲವ್ವಿನ ಆಮಿಷ ಕೊಟ್ಟು ಅವರನ್ನು ಪೊನ್ನಾಣಿಯಲ್ಲಿ ಮತಾಂತರ ಮಾಡಿದ ನಂತರ ಇಂಡಿಯನ್ ಮುಜಾಹಿದೀನ್ನ ಏನು ಅವರ ಟಾರ್ಗೆಟ್ ಪ್ರಾಕ್ಟೀಸ್, ಇದು ಬಾಂಬು ತಯಾರಿ ಇಂಥದ್ರಲ್ಲೆಲ್ಲ ಅವರನ್ನು ಬಳಸ್ಕೊಳ್ತಾರೆ. ಯಾರು ಅವರ ಧರ್ಮದ ಹುಡುಗಿಯರನ್ನು ಬಳಸಿಲ್ಲ, ಇಂಥವನ್ನು ಮತಾಂತರ ಮಾಡಿ ಟಾರ್ಗೆಟ್ ಅವರನ್ನು ಬಳಸಿ ಮತ್ತು ಥ್ರೋ ಮಾಡಿ ಅವರನ್ನು ಮಾಡುವಂಥ ಅದಕ್ಕೆ ಮಾತ್ರ ಬಳಸ್ತಾರೆ. ಅಂತ ಅಷ್ಟು ಧಾರ್ಮಿಕ ಮತಾಂಧತೆಗಳೆಲ್ಲ ಇರ್ತದೆ ಈ ಲವ್ ಇದರಲ್ಲೆಲ್ಲ. ಅಲ್ಲಲ್ಲ, ಅದು ಇದೆಯಾ ನಿಜವಾಗ್ಲೂ? ಯಾಕಂದ್ರೆ ಕೇರಳ ಫೈಲ್ಸ್, ಕೇರಳ ಫೈಲ್ಸ್ ಬಿಡಿ, ಕೇರಳ ಫೈಲ್ಸ್ ಬರುವುದಕ್ಕಿಂತ ಮುಂಚೆ ನಂಬಲಿಕ್ಕೆ ಆಗಲ್ಲ. ಇಂಡಿಯನ್ ಮುಜಾಹಿದೀನ್ ಇಲ್ಲಿ ಮಂಗಳೂರಿನಲ್ಲಿ, ನಾನಾಗ ರಿಪೋರ್ಟರ್ ಆಗಿದೆ, ಕ್ರೈಮ್ ವಿಭಾಗ ನೋಡ್ತಾ ಇದ್ದೆ ಉಳ್ಳಾಲದಲ್ಲಿ. ಆಪರೇಷನ್ ಟೆರರ್ ಅಂತ ಮಾಡಿ ಉಳ್ಳಾಲದ ಅಲ್ಲಿ ಒಂದು ಕಡೆ ಮುಕ್ಕಚ್ಚೇರಿ ಅಲ್ಲಿ ಬಾಂಬ್ ಮಾಡ್ತಾ ಇದ್ರು ಹೇಳಿ ಒಂದು ಮಸೀದಿ ಹತ್ರ ತಂಗಿದ್ರು ಹೇಳುವಂಥದ್ದು. ಅಲ್ಲಿ ಬಾಂಬೆಯಿಂದ ಬಂದಂಥ ಒಬ್ಬ ಕಾರ್ ಸ್ಫೋಟ ಮಾಡಿದಂಥ ಕಬೀರ್, ಅಂದರೆ ಅಲ್ಲೆಲ್ಲೋ ದೊಡ್ಡ ಸ್ಟೋರಿಗಳನ್ನು ಅವತ್ತು ಮಾಡಿದ್ದಾನೆ. ಅದು ತಪ್ಪೊಪ್ಪಿಕೊಂಡ ಹೇಳಿಕೆಗಳು. ಪೊಲೀಸರ ಹತ್ರ ತನಿಖೆ ವೇಳೆ ಅವರು ಬಾಯಿ ಬಿಟ್ಟು ತಪ್ಪೊಪ್ಪಿಕೊಂಡದ್ದು ಮತ್ತು ಮತಾಂತರ ಆಗಿರುವಂಥದ್ದನ್ನು ಅವರು ಹೇಳಿರುವಂಥದ್ದು ಒಪ್ಪಿಕೊಂಡಿರುವಂಥದ್ದು ಎಲ್ಲ ಓಪನ್ ಕತೆ ಅಲ್ಲ. ಏನು ನೀವು FIRಗಳಲ್ಲಿ ಏನು ಚಾರ್ಜ್ ಶೀಟ್ ಆಗಿತ್ತಲ್ಲ, ಅವ್ರಿಗೆ 10-15 ವರ್ಷಗಳ ಕಾಲ ಅವರು ತನಿಖೆಯಲ್ಲೇ ಇದ್ದರು, ಜೈಲಲ್ಲಿ ಇದ್ದರು. ಅವರು 14 ಮಂದಿ ಚಾರ್ಜ್ ಶೀಟಲ್ಲಿ, ಅದರಲ್ಲಿ ಏನು ಒಂದು 3 ಮಂದಿ ಅವರ ಮತಾಂತರಗೊಂಡಂಥ ಒಂದು ಯುವತಿಯರನ್ನು ಅವ್ರ ಜೊತೆ ಅಲ್ಲಿ ಸ್ಲೇವರಿ ಥರ ನೋಡ್ಕೊಳ್ತಾ ಇದ್ರು. ಅದೆಲ್ಲ ರೆಕಾರ್ಡೆಡ್, ಪೊಲೀಸರ ಹತ್ರ ಆ ದಾಖಲೆಗಳು ಈಗಲೂ ಇದೆ. ಆ ರೆಕಾರ್ಡನ್ನು ನಾನು ಬರೆದಿದ್ದೇನೆ, ನಮಗೆ ಸಿಕ್ಕಿದಂಥ ರೆಕಾರ್ಡನ್ನು ನೋಡಿ ಅದನ್ನು ಬರೆದಿದ್ದೇನೆ, ಚಾರ್ಜ್ ಶೀಟಲ್ಲಿ ಕೂಡ ಇದೆ. ಹಾಗಾಗಿ ಅದು ಓಪನ್ ರೆಕಾರ್ಡ್. ಅದೇನು ಕಲ್ಪಿಸಿ ಬರೆದ್ರೆ ಈಗಲೂ ಕೇಸ್ ಹಾಕಬಹುದು. ಅಂದ್ರೆ ಕೆಲವರು ಕೇಳುವವರು ಇದ್ದಾರೆ, ಕೇಳಬೇಕಾಗುತ್ತೆ. ಅಲ್ಲ, ಒಂದು ಯಾವುದೇ ಧರ್ಮದವರು ಇದೇ ರೀತಿ ಮಾಡಿ ಪ್ಲಾನ್ ಮಾಡಿ ಇದು ಮಾಡ್ತಾ ಇದ್ದಾರೆ ಹೇಳುವಂಥದ್ದು, ಅದನ್ನು ಆ ಥರ ಹೇಳಿದರೆ ತಪ್ಪಾಗ್ಬೋದು. ಆದರೆ ಅದೇ ಧರ್ಮದವರು ಈ ಥರ ಮಾಡ್ತಾ ಇರೋದು ಕೆಲವು ಯುವಕರ ಒಂದು ಗ್ರೂಪು ಅಥವಾ ಅವರಿಗೆ ಸಪೋರ್ಟ್ ಮಾಡೋರ ಒಂದು ವ್ಯವಸ್ಥೆ, ಟೆರರಿಸ್ಟ್ ಇಂಡಿಯನ್ ಮುಜಾಹಿದೀನ್ ಆರ್ಗನೈಸೇಷನ್ ಅವರು ಅದಕ್ಕೋಸ್ಕರ ಅದನ್ನು ಬಳಸುವಂಥದ್ದು, ಬ್ರೈನ್ ವಾಶ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಅದನ್ನು ಒಂದು ಅವರೇ ಮಾಡ್ತಾ ಇದ್ದಾರೆ, ಉಸ್ತುವಾರಿ ವಹಿಸ್ಕೊಂಡು ಅಂಥದ್ದೇ ಅವರ ಧರ್ಮದಲ್ಲಿ ಆತಿರೋದೇ ಹೇಳೋದು ತಪ್ಪು ಅಷ್ಟೇ. ಆ ಥರ ಲವ್ ಫೈಲರ್ಗಳು, ಅಕ್ರಮ ಸಂಬಂಧಗಳು, ಗಲಾಟೆಗಳು ಎಲ್ಲ ಕಡೆಯಲ್ಲಿ ನಡೀತಾ ಇದೆ. ಅಕ್ರಮ ಸಂಬಂಧ ಮತ್ತು ಓಡಿ ಮದುವೆ ಆಗುವಂಥದ್ದು ಒಂದು ಸಮುದಾಯದಲ್ಲಿ ಮಾತ್ರ ಇಲ್ಲ. ಆದರೆ ಇಂಥ ಪ್ರಕರಣಗಳೆಲ್ಲ ಹೆಚ್ಚಾಗಿ ಹೆದರಿಕೆ. ಈಗ ಯಾಕೆ ಅಂತ ಹೇಳಿದ್ರೆ, ಇವತ್ತೇ ಫೆಬ್ರವರಿ 12 ಅಲ್ಲ, 13. ಸೊ ಇವತ್ತಿನ ಅಂದರೆ ನಿನ್ನೆ ನಡೆದಂಥ ಒಂದು ನ್ಯೂಸ್ನಲ್ಲಿ ಮಧ್ಯಪ್ರದೇಶ ಇರಬೇಕು, ಶೋಯಬ್ ಅಂತ, ನಾನು ಅದೊಂದು ಹೇಳಿ ಮುಗಿಸ್ತೇನೆ ಯಾಕೆ ಅಂತ. ಶೋಯಬ್ ಅಂತ ಮತ್ತು ತುಳಸಿ ಮತ್ತು ವಾಲ್ಮೀಕಿ ಪ್ರಿನ್ಸ್ ಅಂತ 3 ಜನರ ಒಂದು ವಿಷಯ ಬರ್ತದೆ. ತುಳಸಿ ಮತ್ತು ವಾಲ್ಮೀಕಿ ಮದುವೆ ಆಗಿರ್ತಾರೆ. ಇವ ಬಾಯ್ ಫ್ರೆಂಡ್ ಆಗಿರ್ತಾನೆ ಶೋಯಬ್ ಬಾಯ್ ಫ್ರೆಂಡ್ ಆಗಿರ್ತಾನೆ. ಏನು ಮಾಡ್ತಾನೆ, ಇವ್ರು ಮದುವೆ ಆಗ್ತಾರೆ, ಲವ್ ಇದ್ದರೂ ಕೂಡ ಅವ್ರ ಜಾತಿಯವರನ್ನೇ ಮದುವೆ ಆಗ್ತಾರೆ. ಅವರಿಗೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಲವ್ ಆಗಿ ವಾಲ್ಮೀಕಿ ಪ್ರಿನ್ಸನ್ನು ಮದುವೆ ಆಗ್ತಾಳೆ ಇವಳು ತುಳಸಿ. ಮದುವೆ ಆದಮೇಲೆ ಇವನೇನು ಮಾಡ್ತಾನೆ, ಶೋಯಬು ಅವನ ಜೊತೆ ಏನು ಗಂಡನ ಜೊತೆಯೂ ಫ್ರೆಂಡ್ಶಿಪ್ ಮಾಡ್ತಾನೆ. ಇವನು ಶೋಯಬ್ ಆಲ್ರೆಡಿ ಡ್ರಗ್ ಅಡಿಕ್ಟ್. ಈ ವಾಲ್ಮೀಕಿಯನ್ನು ಕೂಡ ಡ್ರಗ್ ಅಡಿಕ್ಟ್ ಮಾಡಿ, ಅದಾದಮೇಲೆ ಅವನನ್ನು ಡ್ರಗ್ನ ಕೊಟ್ಟು ಅದಾದಮೇಲೆ ಒಂದು ಸರಿ ಅವನನ್ನು ಒಂದು ಕಡೆ ಕರ್ಕೊಂಡೋಗಿ ಕೊಂದು ಅವರ ಮನೆಯ ಹಿಂದುಗಡೆ ಸೆಪ್ಟಿಕ್ ಇದರಲ್ಲಿ ಟ್ಯಾಂಕ್ನಲ್ಲಿ ಒಳಗೆ ಹಾಕಿ ಮುಗಿಸಿ ಅದಕ್ಕೆ ಉಪ್ಪು ಹಾಕಿ ಅದು 1 ತಿಂಗಳ ಕಾಲ ಅದು ಕೊಳ್ತು ಅಂದರೆ ಎಲ್ಲ ಸರಿಯಾಗುವಾಗ ಮಾಡಿ ನಂತರ ಇವರಿಬ್ಬರು ಪರಾರಿಯಾಗಿ ಪುನಃ ಇಲ್ಲಿ ಬೇರೆ ಕಡೆ ಪರಾರಿಯಾಗಿ ಇರ್ತಾರೆ. ಮತ್ತೆ ಹೀಗೆ ಸಂಶಯದಿಂದ ನಂತರ ಅವರು ಕೊಲೆ ಮಾಡಿರೋದು ಹೊರಗೆ ಬರ್ತದೆ. ಇದು ಅಂದರೆ ನಾವು ಇದು ಯಾಕೆ ಇದಂದರೆ ಈ ಥರದ ಪ್ರಕರಣಗಳು ನಡೀತಾ ಇರೋದ್ರಿಂದ ಏನೇ ಆಗುವಾಗಲೂ ಕೂಡ ಹೆತ್ತವರದೊಂದು ಮದುವೆ ಆಗುವಾಗ ಅಥವಾ ಇದಾಗುವಾಗ ಒಂದು ವಿಚಾರಣೆಯ ಅಥವಾ ಇದೊಂದು ಶೋಧನೆಯ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಪೊಲೀಸ್ ವೆರಿಫಿಕೇಷನ್ ಕೂಡ ಇಂಥ ಸಂದರ್ಭದಲ್ಲಿ ಮಾಡುವಂಥದ್ದು ಇನ್ನು ಅಗತ್ಯ ಆಗ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಓಕೆ, ಎಸ್ ಸರ್, ಬರ್ತೀನಿ. ಭಾಳಷ್ಟು ಜನರು ಈ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ನಿಟ್ಟಿನಲ್ಲಿ ತಮ್ಮ ಕರೆಗಳು ಬರ್ತದೆ, ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೀನಿ. ಬಿಫೋರ್ ದ್ಯಾಟ್ ಇಲ್ಲಿ ಬಹಳಷ್ಟು ವಿಚಾರಗಳು ಬರುತ್ತೆ.
ಅಂದ್ರೆ ನಿಜವಾಗ್ ಕೂಡ ಇದು ಏನು ಲವ್ ಜಿಹಾದ್ ಆಗಿದೆಯಾ ಪ್ರಕರಣ ಅಂತ ಬಂದಾಗ, ಯಾಕಂದ್ರೆ ರಾಜ್ಯದಲ್ಲಿ ನಡೆದಿರುವಂತಹ ಪ್ರಕರಣ ಒಂದ್ ಕಡೆ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿ ನಡೆದಿದೆ, ಜೊತೆಗೆ ಇಲ್ಲಿ ವಿಜಯಪುರದಲ್ಲೂ ಕೂಡ ನಡೆದಿದೆ, ಜೊತೆಗೆ ಇಲ್ಲೂ ಕೂಡ ನಡೆದಿದೆ ಅಂತ ಬಂದಾಗ ಇದನ್ನು ನೇರವಾಗಿ ಇವತ್ತು ಹಿಂದೂ ಸಂಘಟನೆ ಮುಖಂಡರಾಗಿರುವಂತಹ ನರಸಿಂಹ ಮಾಣಿ ಅವರು ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ. ಸೊ ಹಾಗಿದ್ದಾಗ ಈ ಒಂದು ವಿಚಾರವನ್ನ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಕುಂದೇಶ್ವರ ಸರ್, ಈಗ ಹಾಗಾದ್ರೆ ತಮ್ಮ ಒಂದು ಸುದೀರ್ಘವಾಗಿರುವ ಜರ್ನಲಿಸಂ ಅಲ್ಲಿ ಪತ್ರಿಕೋದ್ಯಮದಲ್ಲಿ ಲವ್ ಜಿಹಾದ್ ಅನ್ನುವಂತಹ ಇಂಥ ಒಂದು ವ್ಯವಸ್ಥಿತವಾಗಿರುವಂತಹ ಷಡ್ಯಂತ್ರ ಇದೆ. ಈಗ ಲವ್ ಜಿಹಾದ್ ಎನ್ನುವಂತಹ ಶಬ್ದದ ಹೇಳುದಿಲ್ಲ, ಆದ್ರೆ ಟೆರರಿಸ್ಟ್ ಇವೆಲ್ಲದ ನಡುವೆ ನಾನು ನಿಮ್ಗೆ ಕೇಳ್ತೀನಿ ಸರ್, ಈಗ ಅನ್ಯ ಧರ್ಮದ ಯುವಕ ಹಿಂದೂ ಧರ್ಮದ ಯುವತಿ ಮದುವೆಯಾಗಿ ಚೆನ್ನಾಗಿದ್ದವರು ಯಾರು ಕೂಡ ಇಲ್ಲ ಹಾಗಾದ್ರೆ ಮಂಗಳೂರಲ್ಲಿ ಕರಾವಳಿ ಭಾಗದಲ್ಲಿ ಇದ್ದಾರೆ. ಹೌದು, ಲವ್ ಆಗಿ ಮದುವೆ ಆದವರು ಇದ್ದಾರೆ, ಲವ್ ಆಗಿ ಲವ್ ಮಾಡದೆ ಹೀಗೆ ಅರೇಂಜ್ ಮ್ಯಾರೇಜ್ ಆಗಿದ್ದವರು ಇದ್ದಾರೆ. ಅನ್ಯ ಕೋಮಿನ ಯುವಕ ಹಿಂದೂ ಯುವತಿ ಅಲ್ಲ, ಅಂತದ್ದು ನಾನು ಅದರ ಬಗ್ಗೆ ಸಮೀಕ್ಷೆ ಮಾಡಲಿಲ್ಲ. ತುಂಬಾ ಆಯ್ತು ಇಂಥ ಕೇಸ್ಗಳು. ನನ್ನ ಪ್ರಶ್ನೆ ಅದು, ಇಂಥ ಕೇಸ್ಗಳು ತುಂಬಾ ಚೆನ್ನಾಗಿದ್ದಾರೆ ನನ್ನ ಪ್ರಶ್ನೆ ಅಲ್ಲ. ಸುದ್ದಿಗಳಲ್ಲಿ ಬರುವಾಗ ಇಂಥದ್ದೇ ಗಲಾಟೆ, ಫ್ರಿಜ್ ಅಲ್ಲಿ ಹಾಕುದು, ಕೊಲೆ ಮಾಡುದು, ಹೊಡೆದು ಹಾಕುದು, ಮಕ್ಕಳು ಮಾಡಿ ಬಿಡುದು, ಮತಾಂತರ ಮಾಡುದು. ನಾನು ಹೇಳುದು ಲವ್ ಮಾಡುದಾದ್ರೆ ಓಕೆ, ಈಗ ಲವ್ ಮಾಡಿ ಮದುವೆ ಆಗ್ತಾರೆ. ಲವ್ ಆದ್ಮೇಲೆ ಏನು ಸ್ವಲ್ಪ ದಿನ ಲವ್ ಆಗುವ ಮದುವೆ ಆಗುವ ಮುದ್ದೆ ಪೊನ್ನಣಿಯಲ್ಲಿ ಹೋಗಿ ಮತಾಂತರ ಆಗ್ಬೇಕು, ಅದು ಯಾಕೆ? ಲವ್ವೇ ಆಗ್ಬೇಕು ಇದ್ರೆ ಇವರಿಗೆ ಜಾತಿ ಧರ್ಮ ಕಾನೂನು ಪ್ರಕಾರ ಹೌದು ಇಲ್ಲ ಅಂತ ಹೇಳಿದ್ರೆ ಮತಾಂತರ ಆಗಿ ಯಾಕೆ ಮದುವೆ ಆಗ್ಬೇಕು? ಅದೇ ಪ್ರಶ್ನೆ. ಅದೇ ಅಂದ್ರೆ ಹಾಗಾಗಿ ಆಗ ಏನು ದೀಪ್ತಿ ಮಾರ್ಲಾ ಅದು ಡಾಕ್ಟರ್ ಅದು ಇವರನ್ನು ಕೂಡ ನಾನು ಹೇಳಿದಲ್ಲ 2-3 ಜನ ಅವರನ್ನು ಕೂಡ ಪೊನ್ನಾಣಿಯಲ್ಲೇ ಏನು ಮತಾಂತರ ಮಾಡಿ ಅದ್ರಲ್ಲಿ ಪೊನ್ನಾಣಿಯಲ್ಲೇ ಮತಾಂತರಕ್ಕೆ ಅಲ್ಲೆಲ್ಲ ರಿಚುವಲ್ಸ್ ಎಲ್ಲ ಇದೆ, ಅಲ್ಲಿ ಇರ್ತಾರೆ, ತುಂಬಾ ಜನ ಹೆಣ್ಮಕ್ಳಿದ್ದಾರೆ. ಇಲ್ಲಿ ಒಂದು ಹುಡುಗಿಯ ಕತೆ ಅಂದ್ರೆ ಡ್ರಗ್ ಅಡಿಕ್ಟ್ ಆಗಿ ಅದೆಲ್ಲ ಒಂದು ಹೌದು, ತುಂಬಾ ಜನ ರಾಜೇಶ್ ಅನ್ನತಕ್ಕಂಥ ಪ್ರವೀಣ್ ಅನ್ನತಕ್ಕಂಥ ಹುಡುಗನನ್ನ ತುಂಬಾ ಕೇಸುಗಳಿದೆ. ಅಂದ್ರೆ ಮತಾಂತರಕ್ಕೆ ಹೋಗೋರನ್ನ ಕರ್ಕೊಂಡು ಬಂದು ರೆಸ್ಕ್ಯೂ ಮಾಡಿ ನಾವು ಮಾತಾಡ್ಲಿಕ್ಕೆಲ್ಲ ಪ್ರಯತ್ನ ಮಾಡಿದ್ವಿ. ಅವನು ಕಾಸರಗೋಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಇವಾಗಲೂ ಅವನು ಹೋಗಿದ್ದಾನೆ. ಅವನು ಅಲ್ಲಿ ಪೊನ್ನಾಣಿಯ ವಿಷಯವನ್ನು ಹೇಳ್ತಾ ಇದ್ದಾನೆ ನಮ್ಗೆ. ಅಲ್ಲಿ ಪ್ರೆಗ್ನೆಂಟ್ ಲೇಡಿ ಕೂಡ ಇದ್ದಾರೆ, ಪ್ರಾಯದವರು ಕೂಡ ಇದ್ದಾರೆ. ಅವರು ಇಸ್ಲಾಂನ ಬಗ್ಗೆ ನಮಗೆ ದಿನ ಬೋಧನೆಗಳನ್ನು ಮಾಡ್ತಾರೆ. ಮತಾಂಧತೆ ಅಂತ ಅಲ್ಲಿ ತುಂಬುವಂತ ಕೆಲಸವನ್ನು ಮಾಡ್ತಾರೆ. ಎಷ್ಟು ಟೆರರಿಸ್ಟ್ಗಳು ಮಂಗಳೂರಲ್ಲಿ ಇವಾಗ ಆಯಿಷಾ ಆಗಿರ್ಬೋದು, ಆಯಿಷಾ ನೋಡಿ, ದೀಪ್ತಿ ಮಾರ್ಲಾ ದೊಡ್ಡ ವಿಷಯ ಅದು. ಅವಳು ಟೆರರಿಸ್ಟ್ ಅಂತ ಹೇಳಿದ್ರೆ ಟೆರರಿಸ್ಟ್ ಆರ್ಗನೈಸೇಷನ್ಗೆ ಹುಡುಗರನ್ನ ಅವಳು ಅಂದ್ರೆ ಅವಳ ಸೆಕ್ಸ್ ಮೂಲಕ ಅವಳ ಸೆಕ್ಸ್ ಆಸೆ ಟೆರರಿಸ್ಟ್ ಇದನ್ನ ಯುವತಿಯರನ್ನ ಬಳಸ್ಕೊಂಡು ICCಗೂ ಅಲ್ಲಿ ಕಳಿಸಿ ಅಲ್ಲಿ ಟಾಯ್ಲೆಟ್ಗೆ ತೊಳ್ಕೊಂಡು ಗಂಡಸರಿಗೆ ಭೋಗ ವಸ್ತುವಾಗಿ ಮಾಡ್ಕೊಂಡು ತುಂಬಾ ಸ್ಟೋರಿಗಳು ಅಥವಾ ನಿಜ ನಡೆದದ್ದು ಆಮೇಲೆ ಸತ್ತು ಹೋದದ್ದು ಎಲ್ಲ ಅವರ ಬಚಾವಾಗಿ ಬಂದದ್ದೆಲ್ಲ ಇದೊಂದು ಷಡ್ಯಂತ್ರ ಟೀಮ್ ಇದೆ. ಟೀಮ್ ಆಗಿ ಕೆಲಸ ಮಾಡುವಂತ ತಂಡ ಇದೆ. ನೀವು ಇಷ್ಟು ಹುಡುಗಿಯರನ್ನ ಕನ್ವರ್ಟ್ ಮಾಡಿದ್ರೆ ಇಷ್ಟು ಸಿಗುತ್ತೆ, ಆಮೇಲೆ ಹಣ ಬರೋದು ಯುವಕರನ್ನ, ಇಂತಹ ಯುವಕರನ್ನು ಕೂಡ ಇಲ್ಲಿ ಕೆಲಸಕ್ಕೆ ಹಾಕಿ ಅವ್ರು ಶೋಕಿ ಮಾಡುವಾಗೆ ಮಾಡಿ ಬೈಕ್ಗಳ ಮೂಲಕ ಅವ್ರಿಗೆ ಹಣ ಕೊಟ್ಟು ಟ್ರ್ಯಾಪ್ ಮಾಡಿಸಿ ಆ ಮೂಲಕ ಕೂಡ ಮಾಡುವಂತ ತಂಡ ಇದೆ ನಮಗೆ. ಉದಾಹರಣೆಗೆ ದೀಪ್ತಿ ಮಾರ್ಲಾ, ಆಯಿಷಾ ತುಂಬಾ ಸಿಗ್ತದೆ. ಆ ತಂಡಕ್ಕೆ ಯಾರೋ ಒಂದು ಹೆಸರು ಕೊಟ್ಟಿದ್ದಾರೆ, ಲವ್ ಜಿಹಾದ್ ಅಂತ. ಅದು ಲವ್ ಜಿಹಾದ್ ಅಂತೇಳಿ ಅವ್ರು ಇಟ್ಕೊಂಡೇನು ಮಾಡಲ್ಲ. ಲವ್ ಜಿಹಾದ್ ನಮ್ದು ತಂಡ ಅಂತ ಅವ್ರು ಮಾಡಲ್ಲ. ಆ ರೀತಿ ಒಂದು ಟ್ರ್ಯಾಪ್ ಮಾಡುವಂತಹ ಟೀಮ್ ಇದೆ. ಬಟ್ ಇವಾಗ ಇದು SDPI ಮುಖಂಡ, ಇದು ತುಂಬಾ ತನಿಖೆ ಆದ್ರೆ ಮಾತ್ರ ಎಲ್ಲ ಹೊರಗೆ ಬರ್ತದೆ. ಕೇರಳ ಪೊಲೀಸರಿಂದ ಖಂಡಿತ ನಮಗೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ತನಿಖೆ ಆದ್ರೆ ಇಲ್ಲಿ ಸದನದಲ್ಲಿ ಚರ್ಚೆ ಆಗಿದೆ. ಹೈಕೋರ್ಟ್ ಹೇಳಿದೆ ಇದೇ ಈ ತರ ತಂಡ ಇದೆ, ಲವ್ ಜಿಹಾದ್ ಅನ್ನತಕ್ಕಂಥ ಒಂದು ಕೃತ್ಯ ಇಡೀ ನಡೀತಾ ಇದೆ ಅಂತ. ಅಂದ್ರೆ ಇಲ್ಲಿ ಹಿಂದೂ ಯುವತಿ ಅನ್ಯ ಕೋಮಿನ ಯುವಕನ ಜೊತೆ ಮದುವೆ ಆದ್ರೆ ತಮಗೆ ಸಮಸ್ಯೆ ಇಲ್ಲ, ಆದ್ರೆ ಅವರು ಎಲ್ಲಿ ಮತಾಂತರ ಮಾಡ್ತಾರೆ, ಮತಾಂತರ ಆಗಿ ಮದುವೆ ಆದ್ರೆ ತಮ್ಮ ಸಮಸ್ಯೆ ಇಲ್ಲ. ತಲಾಕ್ ಆದಾಗ ಎಷ್ಟು ಹೆಣ್ಣು ಮಕ್ಕಳು ತಲಾಕ್ ಆಗಿದ್ದಾರೆ. ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಈಗ ಅದನ್ನು ಕಟ್ಟಾದಾಗ ಯಾರಿಗೂ ಒಂದು ನೈತಿಕವಾಗಿ ಅಥವಾ ಇದನ್ನು ನೋವಾಗ್ತದೆ. ಅಂದ್ರೆ ಅದೇ ಅಲ್ಲಿ ನಂತರ ಇಲ್ಲಿಯ ಸಂಸ್ಕೃತಿಯೇ ಹುಡುಗಿ ಮುಂದುವರ್ಸ್ಕೊಂಡು ಹೋದ್ರೆ ಏನು ಸಮಸ್ಯೆ ಇಲ್ಲ. ಆದ್ರೆ ನಮ್ಮ ಇಲ್ಲಿಯ ಒಂದು ಸಂಸ್ಕೃತಿ ಕಟ್ಟುಪಾಡು ಪರಂಪರೆಗಳು ಆದ್ರೂ ಕೂಡ ಇವಾಗ ಆ ಹುಡುಗಿ ಮದುವೆ ಆದ್ಮೇಲೆ ಮನೆಯವರು ತಲೆಗೆ ನೀರು ಸುರಿತಾರೆ. ಮತ್ತೆ ಅವಳು ಕಾಂಟ್ಯಾಕ್ಟ್ ಅವಳಿಗೆ ಗೊತ್ತಾಗ್ತದೆ ನಮ್ಮ ಸಮಾಜ ಒಪ್ಪುದಿಲ್ಲ, ಅಪ್ಪ ಅಮ್ಮ ಒಪ್ಪಲ್ಲ, ನನ್ನ ಸಮಾಜ ನನ್ನ ಊರನ್ನು ಬಹಿಷ್ಕಾರ ಮಾಡ್ತಾನೆ ಅಂದ್ರೆ ನಾರ್ಮಲಿ ಆಗಿ ಅವ್ರನ್ನ ಬಿಟ್ಟು ಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಅವಳಿಗೆ ಗತಿ ಇರುವುದಿಲ್ಲ, ಅವ್ನು ಹೇಳಿದಾಗೆ ಕೇಳ್ತಾಳೆ, ಮಾಡ್ಲೇಬೇಕು ಅವಳು. ಅವಳ ಪರಿಸ್ಥಿತಿ ಯಾವ ರೀತಿ ಆಗಿರ್ತದೆ ಅಂತ ಹೇಳಿದ್ರೆ, ಒಂದು ಕೇರಳದ ಹುಡುಗಿ ಬಂದು ಇವಾಗ ಇದು ಮಾಡ್ತಾ ಇದ್ದಾಳೆ, ಎಲ್ರಿಗೆ ಮಾಡ್ತಾ ಇದ್ದಾಳೆ, ಹುಡುಗಿ ಹೆಸರು ಹೇಳಿಕ್ಕೆ ಮಾಡೋದಿಲ್ಲ, ಅವಳನ್ನು ಯಾವ ರೀತಿ ಟಾರ್ಚರ್ ಮಾಡಿದ್ದು ಕರ್ಕೊಂಡು ಹೋಗಿ. ಯಾರ ಜೊತೆ ಎಲ್ಲ ಇರ್ಬೇಕಿತ್ತು ಅವಳು, ಮಗುವನ್ನು ಕೊಡ್ಲಿಲ್ಲ. ಚಿಕ್ಕ ಮಗು ಆದ್ಮೇಲೆ ಮೇಲೆ ಅವ್ರು ಕರ್ಕೊಂಡು ಹೋದ್ರು, ಮಗು ಇಲ್ಲಿದೆ ಗೊತ್ತಿಲ್ಲ ಅವಳಿಗೆ. ಆ ರೀತಿಯ ಷಡ್ಯಂತ್ರ ಕೂಡ ಆಗಿದೆ. ಹೆಣ್ಣು ಮಕ್ಕಳನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅವರು? ಈ ರೀತಿಯಾದ ಖಂಡಿತವಾಗಿ ಇಂತಹ ಟೀಮ್ ಇದೆ, ಷಡ್ಯಂತ್ರದ ಟೀಮ್ ಖಂಡಿತ ಇದೆ.
ಉದಾಹರಣೆಗಳು ಸಾವಿರ ಇದೆ, ಸಾವಿರ ಉದಾಹರಣೆಗಳು ತೆಗೆದುಕೊಳ್ಬೋದು. ನೋಡಿ, ಒಬ್ಬ ಅಡಿಕೆ ಕಳ್ಳನೊಟ್ಟಿಗೆ ಒಂದು ಕಲ್ತ ಹುಡುಗಿ ಪರಾರಿಯಾಗಿದ್ದು ನಮಗೆ ಆತ ಟ್ರೋಲ್ ಮಾಡಿದ್ವಿ ನಾವು ಲಾಸ್ಟ್ ಟೈಮ್. ನಮ್ಮ ಹುಡುಗ ಆದ್ರೆ ಅವಳಿಗೆ ಎಂಜಿನಿಯರ್ ಬೇಕು, ಮುಸಲ್ಮಾನ ಆದ್ರೆ ಬ್ಯಾರಿ ಅಡಿಕೆ ಕಳ್ಳ ಕೂಡ ಆಗ್ತದೆ ಅಂತ, ಅಡಿಕೆ ಕಳ್ಳ ಕೂಡ ಆ ರೀತಿ ಕೂಡ ಟ್ರೋಲ್ ಕೂಡ ಮಾಡಿದ್ರು. ಇದೊಂದು ನೋಡಿ, ಇದು ಗಂಭೀರವಾಗಿ ತಗೊಳ್ಬೇಕಾದ ವಿಷಯ. ಇದು ತುಂಬಾ ಸುಲಭ ಅಲ್ಲ. ಯಾಕೆ ಬಂದದ್ದು ನಾವು ಈ ತರ ಚರ್ಚೆ ಬೇಕು ಅಂತ ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ, ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಇದು ಇಷ್ಟು ಹೇಳಿದ್ದೇವೆ, ಇಷ್ಟು ಆಗ್ತಾ ಇದೆ ಸಮಾಜದಲ್ಲಿ, ಮತ್ತೆ ಈ ರೀತಿ ಆಗ್ತಾ ಇದ್ದಾರೆ. ಸ್ವಲ್ಪ ಪ್ರದೀಪ್ ಅವರು ಮಾತಾಡುವ ಇದನ್ನು ಸ್ವಲ್ಪ ಫ್ರೀಸ್ ಮಾಡಿ ಬ್ಯಾಕ್ ಹೋಗಿ ತಾವು ಒಂದು ಹೇಳಿದಂತ ವಿಚಾರಕ್ಕೋಸ್ಕರ ನಾನು ಜಸ್ಟ್ ನೋಡಿದೆ ಈಗ ಅಷ್ಟೇ. ನೋಡಿ, ತಾವು ಹೇಳಿದ್ರಿ ಏನು ಹೇಳಿದ್ರಿ, ಯಾವುದೇ ರೀತಿಯ ವಿಚಾರಗಳಿಲ್ಲ, ಎಲ್ಲ ನಮ್ಮ ಧರ್ಮದ ವಿಚಾರ, ದೇವಸ್ಥಾನಗಳನ್ನ ಎಲ್ಲ ಹೇಳಿದ್ರಿ. ಸೊ ದಟ್ಸ್ ವೈ ನಾನು ಈಗ ನೋಡ್ತಾ ಇರುವಾಗ ಒಂದು ಫೋಟೋ ಬಂತು. ಸೊ ಇದನ್ನೆಲ್ಲ ನೋಡಿದಾಗ ಇದು ಅವರದೇ, ಓಕೆ, ಅವರದೇ ಫೋಟೋ, ರಿಜಿಸ್ಟರ್ ಆದ್ಮೇಲೆ ಇದು ಅಲ್ಲಲ್ಲ, ಮೊದಲಿದೆ ಫೋಟೋ. ಸೊ ಹಾಗಿದ್ದಾಗ ಇನ್ಸ್ಟಾಗ್ರಾಮ್ನಲ್ಲಿ ಬಂದಿರುವಂತಹ ಫೋಟೋಗಳು ಕೆಲವುಗಳು ಇತ್ತು. ಸೊ ಹಾಗೆ ಏನಂದ್ರೆ ಕ್ರಿಮಿನಾಲಜಿ ನಾವು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ನಾವು ಗಮನಿಸಬೇಕಾದ ಅಂಶಗಳನ್ನ ನಾವು ಹಿಡಬೇಕು. ಇವನು ಪೋಷಕರಿಗೂ ಕೂಡ ಆ ತಾಯಿ ಪಾಪ ಕಣ್ಣೀರಾಗ್ದಾಗ ಬಹಳಷ್ಟು ಬೇಸರ ಆಯ್ತು ನೋಡಿ. ಎಸ್, ಓಕೆ, ಏನ್ ಗೊತ್ತಾ, ನಮ್ದು ಇದು ನಾನೊಂದು ಹೇಳಿದೆ, ನಂಗೆ ಇದು ಲವ್ ಜಿಹಾದ ಅಥವಾ ಏನೋ ಅದು ನಮ್ಗೆ ಬಿದ್ದೋಗಿಲ್ಲ. ಟು ಬಿ ಫ್ರಾಂಕ್ಲಿ ನಂಗೆ ಬಿದ್ದೋಗಿಲ್ಲ. ಒಬ್ರು ನಮ್ಮ ಸ್ವತಂತ್ರ ಭಾರತ ದೇಶದಲ್ಲಿ ಮೆಜಾರಿಟಿ ಬಂದಾಗ, ಬುದ್ಧಿ ಬಂದಾಗ ಅವ್ರಿಗೆ ಯಾರಿಗೆ ಇಷ್ಟ ಇದೆ ಅವರನ್ನು ಮದುವೆ ಆಗ್ಬೋದು, ಅದು ಅವರ ಇಷ್ಟ. ಆದರೆ ಇಲ್ಲಿ ನಾನು ಹೇಳುವಂಥದ್ದು ತಂದೆ ತಾಯಿಯ ಪರಿಸ್ಥಿತಿಯ ಬಗ್ಗೆ. ಇಲ್ಲಿ ಶಾಲೆ ಕಾಲೇಜ್ ನನ್ನ ಗಂಭೀರವಾದ ವಿಚಾರಗಳು ಇಲ್ಲಿದೆ ಸರ್. ಯಾಕಂತ ಬಂದಾಗ ತಾವು ಕೂಡ ಹೇಳಿದಂತ ವಿಚಾರಗಳಿದೆ, ಗಂಭೀರವಾದ ಸಮಸ್ಯೆಗಳು. ತಂದೆ ತಾಯಿ ಮಕ್ಕಳನ್ನ ಕಾಲೇಜಿಗೆ ಕಳಿಸುವಂಥದ್ದು ಮಾತ್ರ ಅವರ ಕೆಲಸ ಅಲ್ಲ, ತದನಂತರ ಅವರು ಮಕ್ಕಳು ಏನ್ ಮಾಡ್ತಾ ಇದಾರೆ ಅನ್ನುವಂಥದ್ದು ಬಹಳಷ್ಟು ಕೆಲಸ ಇದೆ. ಅಲ್ಲಿರುವಂಥದ್ದು ಪಾಪ ತಂದೆ, ಸರ್ ಹೇಳಿದಾಗ ತಂದೆ ಕತರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪಾಪ ತಾಯಿ ಮಗಳು ಕಲಿತಾ ಇದ್ದಾರೆ. ಮಗಳು ಪಾಪ ಒಳ್ಳೆಯ ಮಗಳು, ನಾವು ಹೇಳಿದಂತ ಹುಡುಗನ ನೋಡ್ತಾರೆ, ಮಗಳು ಚೆನ್ನಾಗಿದ್ದಾಳೆ ಅಂತ ಹೇಳ್ತಾರೆ, ಐಫೋನ್ ಬೇರೆ ಎಲ್ಲವೂ ಕೂಡ ತೆಗೆದುಕೊಳ್ತಾರೆ. ಆದ್ರೆ ಅಲ್ಲಿ ಏನು ಆಗ್ತಾ ಇದೆ ಅಂತ ಪ್ರಶ್ನೆ, ಅದನ್ನ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮ ನೋಡ್ತಾರೆ, ಪ್ರತಿಯೊಬ್ಬರು ತಂದೆ ತಾಯಿ ತಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ಇಟ್ಕೊಳ್ಬೇಕಾಗುತ್ತೆ. ಪ್ರತಿ ಬಾರಿ ಕೂಡ ತಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಪಿ ಜಿ ಅಲ್ಲಿದ್ರೆ ಅಲ್ಲಿ ಹೇಗಿದೆ, ಎಲ್ಲಾ ವಿಚಾರವನ್ನ ಗಮನಿಸಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಏನು ಸ್ವಲ್ಪವಾದ್ರೂ ಕೂಡ ಕೇರ್ ಅನ್ನ ನೋಡ್ಕೊಳ್ಳಿ, ಅವೇರ್ನೆಸ್ ಅನ್ನ ಇಟ್ಕೊಳ್ಳಿ ಅನ್ನೋ ನಿಟ್ಟಕ್ಕೋಸ್ಕರ ನಾನು ಈ ಕಾರ್ಯಕ್ರಮ ಮಾಡ್ತೇನೆ. ಟು ಬಿ ಫ್ರಾಂಕ್ಲಿ ನಾನು ಹೇಳ್ತಾ ಇರೋದು, ಓಕೆ, ಅದನ್ನು ಹೊರತಾಗಿ ಬೇರೆ ಏನಿಲ್ಲ. ನಾನು ಆ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಮಾತಾಡ್ತೀನಿ. ಯಾಕಂತ ಬಂದಾಗ ಇಲ್ಲಿ ಇವತ್ತು ಪಿ ಜಿಯ ಬಗ್ಗೆ ಆ ತಾಯಿ ಕೂಡ ಹೇಳ್ತಾರೆ. ಬಿಫೋರ್ ದಟ್ ಕರೆಗಳು ಬರ್ತಾ ಇದೆ, ನಾನು ಕರೆಗಳನ್ನು ತೆಗೆದುಕೊಳ್ತೀನಿ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್, ಇಲ್ದ್ರೆ ಕರೆ ಕಟ್ ಆಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ, ಸೂರ್ಯಪ್ರಸಾದ್ ಬಂಟ್ವಾಳ. ಸೂರ್ಯಪ್ರಸಾದ್, ನಮಸ್ತೆ, ಮಾತಾಡಿ ಸರ್. ನಮ್ದು ಏನಾಗಿದೆ ಅಂದ್ರೆ, ಇಲ್ಲಿ ನಮ್ಮ ಹಾಸ್ಟೆಲ್ಗಳಲ್ಲಿ ಬಿಡುದು, ಮತ್ತೆ ಫ್ಯಾಮಿಲಿ, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ. ಒಂದು ಜೊತೆಯಲ್ಲಿ ಯಾರು ಕುಟುಂಬಿಕರು ಇರುವುದಿಲ್ಲ, ಬೇರೆ ಬೇರೆ ಕಾರಣಕ್ಕೋಸ್ಕರ ಬೇರೆ ಬೇರೆ ಹಾಸ್ಟೆಲ್ನಾಗಿ ಎಲ್ಲೆಲ್ಲಿ ಮತ್ತೆ ಎಲ್ಲ ಬೇರೆ ಬೇರೆ ಕಡೆ ವಾಸ ಮಾಡ್ತಿದ್ದಾರೆ. ಬಟ್ ಅವರ ಕಡೆ ಗಮನ ಹರಿಸಲಿಕ್ಕೆ ಪೋಷಕರಿಗೆ ಸಮಯ ಇಲ್ಲ. ಪೋಷಕರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಮೊಬೈಲ್ ಕೊಟ್ಬಿಟ್ಟು ಏನ್ ಮಾಡ್ತಿದ್ದಾರೆ ಅವರನ್ನು ನಾವು ನೋಡುವಂತದ್ದು ಪರಿಸ್ಥಿತಿ ಯಾರು ಮಾಡ್ತಾ ಇಲ್ಲ. ಮೊದಲು ಕುಟುಂಬ ಇರುವಾಗ ಅಣ್ಣ ತಮ್ಮಂದ್ರು, ಮತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮಂದಿರು ಈಗೆಲ್ಲ ನೋಡ್ತಾ ಇದ್ರು ನೋಡಿ, ಮತ್ತೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಡ್ತಿದ್ರು. ಇವಾಗ ಯಾರಿಗಿಲ್ಲ. ಈಗ ಮೊಬೈಲ್ ಬಂದ್ಬಿಟ್ಟು ಗುಪ್ತವಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಇಲ್ಲಿ ಬಲಿಪಶುಗಳಾಗುದು ನಮ್ಮ ಹೆಣ್ಣು ಮಕ್ಳು. ಯಾಕಂದ್ರೆ ಇಮಿಡಿಯೇಟ್ ಅವರು ಸೋಲ್ಡ್ ಔಟ್ ಆಗಿಬಿಡ್ತಾರೆ, ಇವರು ಮಾತಲ್ಲಿ ಮರಳು ಮಾಡಿಬಿಡ್ತಾರೆ. ಇದರಲ್ಲಿ ಒಂದು ಇಂಟರ್ನ್ಯಾಷನಲ್ ಸಂಖ್ಯೆ ಉಂಟು ಈ ಭಾರತ ದೇಶದಲ್ಲಿ. ಅದರಲ್ಲಿ ಅಲ್ಲಲ್ಲಿ ಈ ಲವ್ ಜಿಹಾದ್ ಬಗ್ಗೆ ಒಂದು ಟೀಮ್ ಇದೆ, ಕಾರ್ಯ ಪ್ರವೃತ್ತ ಆಗ್ತಾ ಇದೆ. ಅದು ಯಾವಾಗ ಎಲ್ಲಿ ಅನ್ನೋಂತ ಗೊತ್ತಾಗುದಿಲ್ಲ. ಯಾರಿಗೂ ಕಣ್ಣು ತಪ್ಪಿಸಿಕೊಂಡು ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಏನಾಗಿದೆ ಅಂದ್ರೆ, ನಮ್ಮಲ್ಲೂ ಅಷ್ಟೇ ಹಿಂದೂ ಸಂಘಟನೆಗಳಿವೆ ಅಲ್ಲ, ಪ್ರತಿ ಗ್ರಾಮ ಮಟ್ಟದಲ್ಲಿ ಮನೆ ಭೇಟಿ ಮಾಡುವಂತದ್ದು ಕೆಲಸ ಆಗ್ಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಜಾಗೃತಿ ವಹಿಸುವಂತ ಕುಟುಂಬ ಪ್ರಬೋಧಿನಿ ಅನ್ನುವ ಒಂದು ಕಾರ್ಯಕ್ರಮ ಉಂಟಲ್ಲ, ಅದು ನಮ್ಮ ತಂಡದಿಂದ ಎಲ್ಲ ಸದಸ್ಯರು ಸೇರಿಸಿಕೊಂಡು ಮಾಡುವಂತ ಕೆಲಸ ಆಗ್ಬೇಕು. ಅದು ಇಮಿಡಿಯೇಟ್ ಆಗ್ಬೇಕು. ಯಾಕೆಂದ್ರೆ ಎಷ್ಟು ಅವರು ಬ್ರೈನ್ ವಾಶ್ ಮಾಡ್ತಾರ, ಹಾಗೆ ನಾವು ಕೂಡ ಕರೆಕ್ಟ್ ಆಗಿ ನಮ್ಮ ಹಿರಿಯರು ನಡೆದುಕೊಂಡ ಸಂಪ್ರದಾಯ ನಾವು ಹೇಗಿರ್ಬೇಕು ಸಮಾಜದಲ್ಲಿ, ಯಾವ ವ್ಯಕ್ತಿಗಳು. ಯಾಕಂದ್ರೆ ಈಗ ಅಣ್ಣ ತಮ್ಮಂದಿರು ಇಲ್ಲ ನೋಡಿ, 1-2 ಮಕ್ಕಳು. ಮೊದಲೆಲ್ಲ ಒಂದು ಕುಟುಂಬದಲ್ಲಿ ಒಂದು 6, 5, 8 ಜನ ಮಕ್ಕಳು ಇದ್ರು. ಆವಾಗ ಅಣ್ಣ ತಮ್ಮಂದಿರು ಕೂಡ ಒಬ್ಸರ್ವ್ ಮಾಡ್ತಿದ್ರು.
ಇವಾಗ ಅದು ಆ ಸಮಸ್ಯೆ ಎಲ್ಲ ಬಂತು ನೋಡಿ. ಹೌದು ನಿಜ. ತಂದೆ ಪ್ಲಸ್ ಪಾಯಿಂಟ್ ಅಂತ ಕಾಣ್ತಿದೆ. ಇನ್ನು ಮುಂದಕ್ಕೆ ನಾವು ಎಲ್ಲ ಹಿಂದೂ ಮಾತೆಯರು ಮತ್ತೆ ಸಹೋದರಿಯರು ಪ್ರತಿಯೊಂದು ಕುಟುಂಬದಲ್ಲೂ ಪ್ರತಿಯೊಂದು ಹಳ್ಳಿಗಳಲ್ಲೂ ಒಂದು ಮನೆ ಭೇಟಿ ಮಾಡುವಂತ ಕೆಲಸ ಮಾಡಿ ಅಂತ ನಾನು ಪ್ರದೀಪ್ ಸರಿಪಳ್ಳವರಿಗೆ ಹೇಳ್ತಾ ಇದ್ದೇನೆ. ಇದು ಈ ಕೂಡಲೇ ಆಗ್ಬೇಕು. ಇದು ಅದು ಮುಂದುವರಿಬಾರ್ದು ಇಂಥದ್ದೆಲ್ಲ. ಅದು ಈ ಸಂಚಿನ ವಿರುದ್ಧವಾಗಿ ತನಿಖೆ ಮಾಡುವಂತದ್ದು, ಒಂದು ಗುಪ್ತ ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಪೊಲೀಸ್ ಇಲಾಖೆ ಕೂಡ ಇಂಥದ್ದು ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ಏನಾದ್ರು ಮಾಡಿದ ಕೂಡಲೇ ನೈತಿಕ ಪೊಲೀಸ್ ಇದೆ ಅಂತ ಮಾಡ್ತಾರೆ ಅಲ್ವಾ? ಇನ್ನು ಮುಂದುವರಿಬಾರ್ದು. ಇದು ಇದಕ್ಕೆ ಇಲ್ಲಿಗೆ ಕೊನೆ ಆಗ್ಬೇಕಂದ್ರೆ ನಮ್ದೊಂದು ಹಾರೈಕೆ. ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ನಾವು ಶೇಖರ್ ಪೂಜಾರಿ ಮಾತಾಡ್ತೀವಿ. ನಮಸ್ತೆ ಸರ್, ಮಾತಾಡಿ ಸರ್. ನೋಡಿ ಸರ್, ನಾವು ಮಕ್ಕಳನ್ನು ಶಾಲೆ ಕಲಿಸ್ತಿರ್ತೇವೆ, ತಂದೆ ಗೊತ್ತಾಗುದಿಲ್ಲ. ಆದ್ರೆ ಒಂದು ಅರ್ಥ ಮಾಡ್ಬೇಕು ಅಂದ್ರೆ ಗಂಡ್ ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಇಂತ ತಪ್ಪು ಮಾಡಿದ್ರೆ ಅದು ಜೀವನ ಪೂರ್ತಿ ಏನಾಗ್ತದೆ ಅಂತ ಅದೊಂದು ಅರ್ಥ ಮಾಡ್ಕೊಳ್ಬೇಕು. ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕು. ತಂದೆ ತಾಯಿಗೆ ಗೊತ್ತಿರುದಿಲ್ಲ ನೋಡಿ, ಒಂದೇ ಸಲ ಶಾಕ್ ಆಗ್ತದೆ. ಈಗ ಅವ್ರು ನೋಡಿ, ಈಗ ಏನಾದ್ರು ತಪ್ಪಾದ್ರೆ 2 ಜೀವ ಹೋಗ್ತದೆ ಗೊತ್ತಾ? ತಂದೆ ತಾಯಿ 2 ಜೀವ ಸುಮ್ಮನೆ ಹೋಗ್ತದೆ. ಕಲಿಸುವಾಗ ನೋಡಿ, ಯಾವ್ದಾರ ಒಂದು ಪ್ರೀತಿ ಪ್ರೇಮ ಎಲ್ಲರಿಗೆ ಆಗ್ತದೆ. ಆದ್ರ ಅದನ್ನಾಗಿ ನಾವು ಜೀವನದ ಇಂದಿನ ಬಾಳಲ್ಲಿ ನೋಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಧನ್ಯವಾದಗಳು ಸರ್. ಇದು ಶೇಖರ್ ಪೂಜಾರಿ ಮಾತುಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ಹಲೋ ನಮಸ್ತೆ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ಕಾರ ಸರ್. ನಮಸ್ತೆ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಕೇನುಂಡು ಸರ್. ದಯಮಾಲ್ತದೆ ಇರ್ನ ಟಿವಿ ಸರ್, ದಯಮಾಲ್ತ ಇರ್ನ ಟಿವಿ ಮ್ಯೂಟ್ ಮಾಡ್ಲ ಸರ್. ಸುರುಕಾದ ಮಲ್ಪ್ಲೆ ಸರ್. ಎನ್ನ ವಾಯ್ಸ್ ಕೇನುಡತ್ತೆ. ಎಸ್ ಸರ್, ಪಲ್ಲೆ ಸರ್, ಪಾತ್ರಲೆ ಸರ್. ಏನು ಸರ್, ಈ ಮೋದಿ ಸರ್ಕಾರ ಬತ್ತಿನಡ್ದಕ್ಕನೆ ಪೂರ ಅವ್ಯವಸ್ಥೆ ಆಗಿದೆ ಸರ್. ಪೂರ ವ್ಯವಸ್ಥೆ. ಈ ಫೋನ್ ಪೇ, ಗೂಗಲ್ ಪೇ ಅವು ಬತ್ತಿನಡ್ದಕ್ಕಂಡತ್ತೆ ಇಡೀ ಲಗಡಿ ಸಾಧಾರಣ. ಇಂಪ್ರೂವ್ಮೆಂಟ್ ಮಾಡ್ತಿರತ್ತೆ. ಇಂಪ್ರೂವ್ಮೆಂಟ್ ಆಯ್ಲಕ್ಕನೆ ಹಾಲಾಡತ್ತಂದ್ರೆ ಊರು ಎಡ್ಡಾಯ್ತು ಓಲ್ ಎಡ್ಡ ಅನ್ವಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತೀರಿ. ಇಂಪ್ರೂವ್ಮೆಂಟ್ ಆಯ್ಲಕ್ಕನೆ ಹಾಳಾಯ್ನ ತಂದೆ ಎಡ್ಡ ಊಲಾಯ್ತು ಮೊಬೈಲ್ ಫೋನ್ ಪೇ ಊರ ಅನ್ವಲ್ಲಿ ಊರ ಪಾಪದಲ್ಲಿ ಕೇರ್ನೆ ತಂದೆ ಊರು ಎಡ್ಡ ಅಚ್ಚೆ ದಿನ ಮಂಡ ಊರು ಬರ್ತದೆ. ಊರು ಬರ್ತಾನೆ ಅಚ್ಚೆ ಜನ ಬೇರೆ ಬರ್ತಾನೆ ಮಲ್ಲಿ ಅಚ್ಚೆ ಜನ ಪೂರ ರೂಟಿ ತೋರಣಗಲಿ ಭ್ರಷ್ಟಾಚಾರ ಉಂಟಾರ ಉಂಟೇರು ಹೋಗು ಭ್ರಷ್ಟಾಚಾರ ಉಂಟು ಪ್ರತಿ ಒಂಜಿ ತಿಕ್ಕಲ್ಲ ಭ್ರಷ್ಟಾಚಾರ ಪುಣಿತೆ. ಸರಿ ಸರಿ ಡಿಪಾರ್ಟ್ಮೆಂಟ್ ಬಂದು ಭ್ರಷ್ಟಾಚಾರ ಪುಣಿ. ಸರಿ ಸರ್, ಇತ್ತೆ ಭ್ರಷ್ಟಾಚಾರ ಬಿಡುದು ಈ ಒಂದು ವಿಚಾರ ಲೌಜಿ ಬತ್ತಿನ ಅಧಿಕಾರ ಬತ್ತಿನೇ ಅವೇ ನೆಟ್ಟು ಅವೇ ನೆಟ್ಟು ಬತ್ತಿನ ಲೌಜಿ ಅದು ಗೋವಕ್ಕೆ ಮತಾಂತರ ಮಾಡುದು ಅವೇ ಕ್ರಮಟ್ಟು ಬತ್ತೀನಿ ಅಧಿಕಾರ ಅಡ್ಡುಮನಿ ವಾಜ್ಪೇಯಿ ಪುನಗ ಅಂಚೆನ ನೆಟ್ಟು ಬತ್ತೀನಿ. ಅಕ್ಕಳು ದೇವರ ಅಡ್ವಾಣಿ ವಾಜ್ಪೇಯಿ ನೋಡಿ ಬತ್ತ ಜನಗಳಿಗೆ ಮರಳು ಬರ್ತದ ದೇವರೇ ಗೊತ್ತು. ಆಂಡ ದೇಶ ಸಾಧಾರಣ ಪಾಪಗಳ ಪಿಟಿದಿಕ್ಕೇ ಮೋದಿ ಬರ್ತಾರೆ. ಓಕೆ ಸರಿ. ಎಸ್ ಪಾಪಗಳದುವೆ. ಓಕೆ ಸರ್, ಇತ್ತೆ ಲವ್ಜಿ ಸರಿ ಸರ್. ಇತ್ತೆ ಇಂಚಿನ ವಿಚಾರ ದಾದ ಮನ್ಪಡ್ ಸರ್. ಇತ್ತೆ ಇಂಚಿನ ವಿಚಾರ ದಾದ ಮನ್ಪಡ್ ಸರ್. ಪೊಣ್ಣು ಮಗಲು ಇತ್ತೆ ಬುಡ್ದು ಪೋತಾಲು. ಸೊ ಈ ವಿಚಾರ ಲವ್ ಜಿಹಾದ್ ಪನ್ಪಂಜ ವಿಚಾರ ಪನ್ಪೇರಿ ಕೆಲವರು ಇಜ್ಜಿ ಪನ್ಪೇರಿ ಇಡದ ಅನ್ಪಾರ್. ಲವ್ ಜಿಹಾದ್ ಸರ್ ಇಡೀ ಕೊಡತ್ತು. ಲವ್ ಜಿಹಾದ್ ಎಷ್ಟೋ ವರ್ಷ ಅವನ್ದೆತ್ತ ಲವ್ ಜಿಹಾದ್ ಇಡೀ ಕೊಡತ್ತು ತುಂಬೂರು ಅವನ್ದೆತ್ತದು ಇಡೀ ಕೊಡತ್ತು ಲವ್ ಜಿಹಾದ್. ಲವ್ ಜಿಹಾದ್ಗೆ ಹೋರಾಟ ಎಷ್ಟು ಸಮಯ నుంచి ಮಗವಂತ ಇಡೀ ಕೊಡನಾ ಎಷ್ಟೋ ವರ್ಷ ಅವನ್ದೆತ್ತದು ಲವ್ ಜಿಹಾದ್. ಲವ್ ಜಿಹಾದ್ ಎಸ್ ಎನಿವೇ ಸರ್, ಓಕೆ ಸರ್, ಥ್ಯಾಂಕ್ ಯು. ಸೊಲ್ಮೇಲು ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಇವೆಲ್ಲದರ ಜೊತೆಗೆ ಬಹಳಷ್ಟು ವಿಚಾರಗಳು ಬರುತ್ತೆ. ಅಂದ್ರೆ ಈ ಒಂದು ಅವೇರ್ನೆಸ್ ಅಂದ್ರೆ ಜನರಿಗೆ ತಂದೆ ತಾಯಿಗಳಿಗೆ ಗೊತ್ತಾಗಲ್ಲ, ಮಗಳು ಕಲಿತಾ ಇದ್ದಾರೆ ಅಂತದ್ದು. ಸೂರ್ಯಪ್ರಕಾಶ್ ಪ್ರಸಾದ್ ಅವರು ಒಂದು ಮಾತನ್ನ ಹೇಳಿದ್ರು ಅಲ್ವಾ, ಫ್ಯಾಕ್ಟ್ ಅಂತ ಕಾಣುತ್ತೆ. ಹೇಳಿದೆ ಪಂಚ ಪರಿವರ್ತನೆ ವಿಷಯ ನಾನು ವೇದಿಕೆ ಮಾತಾಡಿದೆ. ಅದೇ ಕುಟುಂಬ ಪ್ರಬೋಧಿನಿ ಕೂಡ ಒಂದೇ ಅದರಲ್ಲಿ. ನೋಡಿ, ತಂದೆ ಕೆಲಸದಲ್ಲಿ ಬಿಸಿ ಇರ್ತಾರೆ, ತಾಯಿ ಕೂಡ ಈಗ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ಪಿಜಿಗಳಲ್ಲಿ ತಾಯಿ ತನ್ನ ಮಗಳು ತುಂಬಾ ಒಳ್ಳೆಯವಳು ಅಂತ ನಂಬ್ತಾರಲ್ಲ, ಅತಿಯಾಗಿ ನಂಬ್ತಾರಲ್ಲ, ಆಗಿಂದ ಈ ತರ ಆಗುತ್ತೆ. ಖಂಡಿತ ಎಲ್ಲ ತಾಯಿ ಅಂದ್ರೂ ಕೂಡ ಮಕ್ಕಳ ಬಗ್ಗೆ ಗಮನ ಹರಿಸಲೇಬೇಕು. ದೂರದಲ್ಲಿ ಇದ್ದಾಗ ಬರೇ ಬಂದು ಹೋಗುದಲ್ಲ,
ಎಷ್ಟು ಮನೆಗೆ ಬರ್ತಾಳೆ ಹೋಗ್ತಾಳೆ ಅಷ್ಟೇ. ದೂರದಿಂದ ಕೆಲಸ ಮಾಡೋ ಹೆಣ್ಮಕ್ಳು ಇರ್ಬೋದು. ಈ ತಂಡ ಕೆಲಸ ಮಾಡಿದಾರಂತ ಹೆಣ್ಣು ಮಕ್ಕಳನ್ನ ನೋಡಿ, ಇವಾಗ ಒಳ್ಳೊಳ್ಳೆ ಸ್ವಲ್ಪ ಸುಂದರವಾಗಿರೋ ಹೆಣ್ಮಕ್ಳು, ಸ್ವಲ್ಪ ಶಾರ್ಪ್ ಆಗಿರೋ ಹೆಣ್ಮಕ್ಳು, ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೋಡಿ, ಆ ಪಿ ಜಿ ವಿಷಯ ಹೇಳಿದ್ರು. ಆ ಪಿ ಜಿಯಲ್ಲಿ ನೋಡಿ, ಹೆಣ್ಣು ಮಕ್ಕಳ ಪಿ ಜಿಯಲ್ಲಿ ಗಂಡು ಮಕ್ಕಳಿಗೆ ಏನ್ ಕೆಲಸ? ಕರೆಕ್ಟ್. ಹಾಗಾದ್ರೆ ಅವನನ್ನು ನಾನು ಮೊದಲು ಹೇಳಿದ ಪಿ ಜಿಯ ಓನರ್ ಇದ್ದಾನಲ್ಲ, ಅವನು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ಮೇನ್ಲಿ ಪಕ್ಕ ಇನ್ವಾಲ್ವ್ ಆಗಿದ್ದಾನೆ. ಪಿ ಜಿದು ಓನರ್ ಅನ್ನ ಫಸ್ಟಿಗೆ ಅದನ್ನ ವಿಚಾರಣೆ ಮಾಡಲೇಬೇಕು, ಅವಾಗ ಕಂಪ್ಲೀಟ್ ಆದ ಚಿತ್ರಣ ಬರ್ತದೆ. ಆ ಗಂಡು ಮಕ್ಕಳ ಪಿ ಜಿಯಲ್ಲಿ ನೋಡಿ, ನಾನು ಹೇಳೋದು ಗಂಡು ಮಕ್ಕಳ ಕೆಲವು ಪಿ ಜಿ ಇದೆ, ತುಂಬಾ ಸಂಸ್ಕಾರ ಇದೆ. ನಮ್ಮ ಇಲ್ಲಿ ಬೇರೆಗಡೆ ಇಲ್ಲಿ ನಮ್ಮ ಇಲ್ಲಿ ಕುಕ್ಕೇಶ್ರೀ ಅಂತ ನಮ್ಮ ಕದ್ರಿ ಹತ್ರ ತುಂಬಾ ಒಳ್ಳೆ ನಡೆಸ್ತಾರೆ. ಬೇರೆ ಹೊರಗಿನವ್ರು ಬಂದ್ರೆ ತಕ್ಷಣ ಕೇಳ್ತಾರೆ ಯಾರು ಬಂದದ್ದು. ಹುಡುಗರು ಲೇಟ್ ಆದ್ರೂ ಕೂಡ ಕೇಳ್ತಾರೆ. ಅಷ್ಟು ಒಂದು ಸಂಸ್ಕಾರದ ಪಿ ಜಿಗಳು, ಅಂತ ಪಿ ಜಿಗಳು ಅವಶ್ಯಕತೆ ಇದೆ. ಆ ಪಿ ಜಿಗಳಿಂದ ಆಗ್ಲಿ ನೋಡಿ, ಇವಾಗ ಹೆಣ್ಣು ಮಕ್ಕಳು ನಾನು ಹೇಳೋ ಶೈನಾ ಗ್ಯಾಂಗ್ ಅಂತ ಕೆಲಸ ಮಾಡ್ತಾ ಇದೆ ಅಂತ ನಮ್ಗೊಂದು ಇದು NI ರಿಪೋರ್ಟ್ ಬಂತು. ಶೈನಾ ಗ್ಯಾಂಗ್ ಅಂತ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ, ಮುಸಲ್ಮಾನರಿಗೆ ಪರಿಚಯ ಮಾಡಿಕೊಡುವಂತಹ ಟ್ರ್ಯಾಪ್ ಮಾಡ್ಲಿಕ್ಕೆ. ಅದು ಎಲ್ಲಿ ಅಂತ ಹೇಳಿದ್ರೆ ಈ ಹಾಸ್ಟೆಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಅಂತ ಗ್ಯಾಂಗ್ಗಳಿದೆ ಅಂತ ನೋಡಿ. ನಾವು ಕೇರಳ ಫೈಲಲ್ಲಿ ಏನು ಫಿಲ್ಮಲ್ಲಿ ನೋಡಿದ್ದೇವೆ, ಅದು ಕಂಪ್ಲೀಟ್ ಚಿತ್ರಣ ಇಲ್ಲಿದೆ. ಕಂಪ್ಲೀಟ್ ಚಿತ್ರಣ. ಫಿಲ್ಮನ್ನು ಯಾರು ವಿರೋಧಿಸಿದ್ರು, ಸುಳ್ಳು ಅಂತ ಹೇಳಿದ್ರು, ಇದರಲ್ಲಿ ಹೇಗೆ ಕಾಣ್ತಾ ಇದೆ? ಆ ಹೆಣ್ಣು ಮಕ್ಕಳನ್ನ ಹೇಗೆ ಡೈವರ್ಷನ್ ಮಾಡಿ ಅವ್ರ ತಾಯಿ ಹೇಳ್ತಾ ಇದ್ದಾರೆ. SDP ಏನು ಕೆಲಸ, ಮತಾಂಧ ನಾಯಕ ಅವನು ಇಂಥ ಕೃತ್ಯಕ್ಕೆಲ್ಲ ಸಪೋರ್ಟ್ ಮಾಡ್ತಾನೆ ಅಂತ ಆದ್ರೆ ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ? ಇದೊಂದು ಷಡ್ಯಂತ್ರದ ತಂಡ ಕೆಲಸ ಮಾಡ್ತಾ ಇರೋದು. ಇದನ್ನ ಖಂಡಿತವಾಗಿ ವಿಶೇಷ ತನಿಖೆ ಆದಾಗ ಮಾತ್ರ ಹೊರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಎಸ್ ಸರ್. ಈಗ ಜೊತೆಗೆ ಒಂದು ಪಿ ಜಿಯ ಬಗ್ಗೆ ಮಾತಾಡಿದಾಗ, ಇವತ್ತು ಪಾಪ ತಾಯಿ ಮಾತಾಡಿದಾಗ, ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕಟ್ ಆಗಿದೆ. ಎನಿವೆ, ಇವತ್ತು ಪಿ ಜಿಯ ಬಗ್ಗೆ ಪ್ರದೀಪ್ ಸರಿಪಳ ಅವರು ಮಾತಾಡಿದ್ರು. ಆ ತಾಯಿ ಕೂಡ ಇವತ್ತು ಒಂದು ಮಾಹಿತಿಯನ್ನು ಕೊಡ್ತಾರೆ. ನಿಜವಾಗ್ಲೂ ಕೂಡ ಸತ್ಯ ಆಗಿದ್ರೆ ನಿಜವಾಗ್ಲೂ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಇದು. ಕರಾವಳಿ ಭಾಗದ ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೊತೆಗೆ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸುವಂತಹ ಪಿ ಜಿಗಳಲ್ಲಿ ಈ ರೀತಿ ಇದ್ರೆ ಬಹಳಷ್ಟು ದುರಂತ. ಯಾಕೆಂದರೆ ಬಹಳಷ್ಟು ಒಂದು ಆರೋಪ ಈ ಹಿಂದೂ ಸಂಘಟನೆಗಳು ಹಿಂದಿಂದು ಕೂಡ ಮಾಡ್ಕೊಂಡು ಬರ್ತಾ ಇತ್ತು. ಯಾವ ರೀತಿ ಅಂತ ಬಂದಾಗ, ಒಂದು ಕಡೆ ಅವರುಗಳಿಗೆ ಗಾಂಜಾವನ್ನು, ಡ್ರಗ್ಸ್ಗಳನ್ನು ನೀಡಿ ಸ್ವಲ್ಪ ಮೈಂಡನ್ನು ಡೈವರ್ಟ್ ಮಾಡಲಿಕ್ಕಾಗುತ್ತೆ, ಕನ್ವರ್ಟ್ ಮಾಡಲಿಕ್ಕಾಗುತ್ತೆ, ಅಥವಾ ಐಷಾರಾಮಿಯ ವಸ್ತುಗಳನ್ನು, ಗಿಫ್ಟ್ಗಳನ್ನು ನೀಡಿ ಕನ್ವರ್ಟ್ ಮಾಡಲಿಕ್ಕಾಗುತ್ತೆ. ಅಥವಾ ಈ ಪಿ ಜಿಗಳಲ್ಲಿ ಇನ್ನಿತರವರನ್ನ ಬ್ರೈನ್ ವಾಶ್ ಮಾಡ್ತಾರೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ಸೊ ಅದರ ಮುಂದುವರಿದ ಭಾಗವಾಗಿ ಇವತ್ತು ಆ ತಾಯಿ ಹೇಳಿದಂತಹ ಮಾತುಗಳು ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಏನು ಹೇಳಿದ್ದಾರೆ ನೋಡ್ಕೊಂಬನ್ನಿ. ಪಿ ಜಿಗೆ ಹೋದಾಗ ನಾವು ಬೆಳಿಗ್ಗೆ ಪಿ ಜಿಗೆ ಹೋದೆವು, ಅವಳು ಅಲ್ಲಿ ಇದ್ದಾಳೆ ಅಂತ ಗೊತ್ತಾಗಿ ನಾವು ಹಾಗೆ ಹೋಗಿ ಬಾಗಿಲು ತೆಗೆಯುವಾಗ ಅಲ್ಲಿ ಒಬ್ಬ ಹುಡುಗ, ಇಬ್ಬರು ಹುಡುಗಿಯರಿದ್ದರು ಆ ರೂಮಿನಲ್ಲಿ, ಪಿ ಜಿಯಲ್ಲಿ. ಅವರಲ್ಲಿ ನಾನು ಪ್ರಶ್ನೆ ಕೇಳಿದೆ, ನನಗೆ ಅವರಿಗೆ ಮುಂಚೆ ಪರಿಚಯ ಉಂಟು, ಇದೇ ನೀವು ಹುಡುಗರನ್ನು, ಇಬ್ಬರು ಹುಡುಗಿಯರು ಒಬ್ಬರು ಹುಡುಗನನ್ನು ರೂಮಿನಲ್ಲಿ ಹಾಕಿದ್ದು ಅಂತ. ಅದು ನಮ್ಮ ಇಷ್ಟ ಅಂತ ಅವರು ಹೇಳಿದರು. ಪಿ ಜಿ ಹುಡುಗಿಯರು ಹೇಳಿದರು, ನಮ್ಮ ಇಷ್ಟ, ನಮಗೆ ಮೇಜರ್ ಆಗಿದೆ, ನಮ್ಮ ಇಷ್ಟ, ಅದು ನೀವ್ಯಾರು ಕೇಳಲಿಕ್ಕೆ ಅಂತ. ಫೋನ್ ಸ್ವಿಚ್ ಆಫ್ ಆಯ್ತು ಅಂತ ಮರುದಿವಸ ನಾವು ಹುಡುಕಲಿಕ್ಕೆ ಹೋದದ್ದು ಅವಳನ್ನು. ಆವಾಗ ಆದಿತ್ಯವಾರ ಬೆಳಿಗ್ಗೆ ನಾವು ಹೋದಾಗ ಹಾಗೆ ಹೀಗೆ ಘಟನೆ ಆದದ್ದು. ಮತ್ತೆ ನಾವು ಸುರತ್ಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟೆವು. ಅಲ್ಲಿ ಒಂದು ಮುಸ್ಲಿಂ ಹುಡುಗಿ, ಇಬ್ಬರು ಹಿಂದೂ ಹುಡುಗಿಯರಿದ್ದಾರೆ ಅವರೊಟ್ಟಿಗೆ, ಮುಂಚೆ ಇದ್ದಾರೆ ಅವರು. ಅವರು ನಮ್ಮ ಮನೆಗೆ ಬರ್ತಾ ಇದ್ರು, ಆ ಹುಡುಗಿಯರೊಟ್ಟಿಗೆ ಬಂದು ಒಂದು ದಿವಸ ನಿಂತು ಹೋಗುತ್ತಿದ್ದರು ನಮ್ಮ ಮನೆ ಕಾಸರಗೋಡಿನಲ್ಲಿ. ಅವರ ದೂರ ಅಲ್ವಾ ಮನೆ. ಹಾಗೆ ಅವರೇ ಹೇಳಿದರು, ಅದು ಬೇರೆ ಜಾತಿಯವನಾದ್ರೆ ಏನು ಮನುಷ್ಯನಲ್ವ ಅಂತ. ಅವಳಿಗೆ ಇಷ್ಟ ಆಯ್ತು, ಅವಳು ಹೋದ್ಲು, ಅದಕ್ಕೇನಾಯ್ತು ಅಂತ. ಅಲ್ಲಿ ಇದ್ದ ಹುಡುಗಿಯರೆಲ್ಲ ಒಟ್ಟಿಗೆ ಹೇಳಿದ್ರು. ಅವಳ ವರ್ತನೆಯಲ್ಲಿಯೇ ನನಗೇನು ಗೊತ್ತಾಗ್ಲಿಲ್ಲ, ಮತ್ತೆ ಗೊತ್ತಿಲ್ಲ ನನಗೆ ಅವರೊಟ್ಟಿಗೆ ಸೇರಿ ಏನಾಗಿದೆ ಅಂತ. ನಮಗೆ ನಮ್ಮ ಮಗಳು ತಿರುಗಿ ಸಿಕ್ಕಬೇಕು, ಮುಸ್ಲಿಮರಿಗೆ ಬಿಟ್ಟು ಕೊಡುವುದು ಬೇಡ, ನೀವೆಲ್ಲ ನಮ್ಮೊಟ್ಟಿಗೆ ನಿಲ್ಲಬೇಕು, ನಮ್ಮ ಹಿಂದೂ ಹುಡುಗಿಯನ್ನು ಹಿಂದೂ ಸಂಘಟನೆಗೆ ತಿರುಗಿ ತಂದು ಕೊಡಬೇಕು. ಕಾಪಿರೇಟ್ ಬರ್ತದೆ. ಎಸ್ ಸರ್, ಇದು ಇವತ್ತು ಆ ತಾಯಿ, ಅಸಹಾಯಕ ತಾಯಿ ಹೇಳಿರುವಂತಹ ಒಂದು ಮಾಹಿತಿ, ಜೊತೆಗೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಕೂಡ ಹೌದು. ಯಾಕಂದರೆ ಆ ಪಿ ಜಿಯಲ್ಲಿ ಹೋದಾಗ ಇಬ್ಬರು ಹೆಣ್ಮಕ್ಳಿದ್ರು, ಒಬ್ಬ ಹುಡುಗ ಇದ್ದ. ಹೆಣ್ಮಕ್ಳ ಪಿ ಜಿಲಿ ಹುಡುಗನಿಗೆ ಏನು ಕೆಲಸ ಅಂತ ಬಂದಾಗ ಪ್ರಶ್ನೆಯನ್ನು ಕೇಳಿದಾಗೆ, ನಾವು ಮೇಜರ್, ನಮಗೆ ರೈಟ್ಸ್ ಇದೆ ಅನ್ನುವಂತಹ ವಿಚಾರವನ್ನು ಪಾಪ ಆ ತಾಯಿಗೆ ಹೇಳಿದ್ರಂತೆ ಆ ಹೆಣ್ಮಕ್ಳು. ನಿಜವಾಗ್ಲೂ ದುರಂತ. ಆ ಹೆಣ್ಮಕ್ಳು ಆಲ್ರೆಡಿ ಪಾಪ ಇವರ ಮನೆಗೆ ಬಂದು ಹೋಗ್ತಾ ಇದ್ರು. ಯಾಕಂದ್ರೆ ಮಗಳ ಫ್ರೆಂಡ್ ಮನೆಗೆ ಬರ್ತಾ ಇದ್ರು, ಮನೆಗೆ ಬಂದು ಊಟ ಗೀಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ಮುಸ್ಲಿಂ ಹೆಣ್ಣು ಮಗಳು ಅದರಲ್ಲಿ ಇರೋದು. ಒಬ್ಬ ಹಿಂದೂ ಹೆಣ್ಣು ಮಗಳು, ಇನ್ನೊಬ್ಬ ಮುಸಲ್ಮಾನ ಅಂತೆ.
ಬಂದದ್ದು. ಓಕೆ, ಅವರು ಹೇಳ್ತಾರಂತೆ ಬೇರೆ ಜಾತಿ ಆದ್ರೆ ಏನ್ ಸಮಸ್ಯೆ, ನಮ್ಗೇನು ಬೇರೆ ಧರ್ಮದ ಸಮಸ್ಯೆ ಏನಿಲ್ಲ, ಒಳದಲ್ಲಿ ಇರ್ತಾರೆ ಆ ರೀತಿ ಹೇಳ್ತಾರಂತೆ. ಬಟ್ ಇದರಲ್ಲಿ ಚೈನಾ ಗ್ಯಾಂಗ್ ಕೈವಾಡ ಇರ್ಬೋದಾ, ನಮಗೂ ಕೂಡ ಸಂಶಯ ವ್ಯಕ್ತ ಆಗ್ತಾ ಇದೆ. ಸೊ ಇದೆಲ್ಲವನ್ನ ನಾವು ನೋಡಿದಾಗ ಸ್ವಲ್ಪ ತಮ್ಮ ಮಕ್ಕಳನ್ನ ತಾವುಗಳು ಬೇರೆ ಬೇರೆ ಕಡೆಗಳಲ್ಲಿ ಓದ್ಲಿಕ್ಕೆ ಕಳಿಸ್ತೀರಿ, ಬಹಳಷ್ಟು ಭವಿಷ್ಯದ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ತೀರಿ. ಸೊ ಹಾಗಿದ್ದಾಗ ತಮ್ಮ ಮಕ್ಕಳನ್ನ ನಂಬಿ, ಇಲ್ಲ ಅಂತ ಹೇಳುತ್ತೆ, ತಮ್ಮ ಮಕ್ಕಳನ್ನ ತಾವುಗಳು ನಂಬಿ ನೋಡೋಟ, ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಳ್ಳಿ. ಯಾಕಂದ್ರೆ ಇಂತಹ ವಿಚಾರಗಳನ್ನು ಕೇಳಿದಾಗ ನಿಜಗಳು ಶಾಕ್ ಆಗುತ್ತೆ, ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಇದೆಲ್ಲವೂ ಕೂಡ. ಈ PGಯಲ್ಲಿ, ಲೇಡೀಸ್ PGಯಲ್ಲಿ ಈ ರೀತಿ ಹುಡುಗರು ಕೂಡ ಇಡ್ತಾರೆ, ಜೊತೆಗೆ ಈ ರೀತಿ ಹೋದಾಗ ಡೋಂಟ್ ಕೇರ್, ಅವರ ಇಷ್ಟ ಏನಾಗುತ್ತೆ ಅನ್ನೋ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಬಂದಾಗ, ಅಷ್ಟು ಉಡಾಫೆಯ ಮಾತುಗಳನ್ನು ಆಡ್ತಾರೆ ಅಂತ ಬಂದಾಗ ಬಹಳಷ್ಟು ಶಾಕಿಂಗ್ ಆಗಿರುವಂಥ ವಿಚಾರ ಇದು. ಸೊ ಬಹಳಷ್ಟು ವಿಚಾರಗಳಿವೆ, ನಾನು ಕೇಳ್ತೇನೆ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ತಾವು ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸರ್. ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಮಾಡಿ, ದಯಮಾಡಿ ಕ್ಷಮಿಸಿ. ಟಿವಿ ನೋಡಿ ಮಾತಾಡಬೇಡಿ, ಟಿವಿ ನಿಮ್ಮ ವಾಯ್ಸನ್ನು ಕಡಿಮೆ ಮಾಡಿ ನಮ್ಮ ಜೊತೆ ಮಾತಾಡಿ, ಬಹಳಷ್ಟು ಕಷ್ಟ ಕರೆಗಳು ಬರ್ತಾ ಇದೆ. ಎಸ್ ಸರ್, ಕುಂದರ್ಶನ್ ಸರ್, ಈಗ ಒಂದು ವಿಚಾರ, ನಾನು PGಯ ಬಗ್ಗೆ ಕೇಳಿದಾಗ ನನಗೆ ಶಾಕ್ ಆಯಿತು, ಟು ಬಿ ಫ್ರ್ಯಾಂಕ್ಲಿ. ಈಗ ಇಂತಹ ವ್ಯವಸ್ಥೆಯಲ್ಲಿ ನಮ್ಮ ಮಂಗಳೂರು ಇದೆ, ನಾವುಗಳು ಇದ್ದೀವಿ ಅಂತ ಬಂದಾಗ ಏನು ಹೇಳ್ತೀರಿ? ಈಗ ನನಗೆ ಮೊನ್ನೆ ಒಂದ್ಸರಿ ಅದು PGದು ಯಾವುದೋ ಗಲಾಟೆ ಆಗಿ ಎಲ್ಲ PGಗಳದ್ದು ನೋಂದಣಿ ಆಗಬೇಕು, ಅಲ್ಲಿ ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಹೋಗ್ತಾರೆ, ಎಲ್ಲ ಚೆಕಪ್ ಆಗಬೇಕು ಅಂತೆಲ್ಲ ಒಮ್ಮೆ ರೂಲ್ಸ್ ಬಂತು. PGಗೆ ನೋಟಿಸ್ ಕೂಡ ಕಳಿಸಿದಾಗೆ ನೆನಪು. ಅಂದರೆ PGಯಲ್ಲಿ ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ, ಮತ್ತು ಏನೇನು ದಂಧೆಗಳು ಕೂಡ ನಡೆಯುವ ಚಾನ್ಸ್ ಇದೆ ಅದರ ಹೆಸರಿನಲ್ಲಿ. ಹಾಗಾಗಿ ಅಲ್ಲಿ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮ ತಗೊಳ್ಬೇಕು ಅಂತ ಒಂದು ಬಂದಿತ್ತು. ಮತ್ತು ಈಗ ಒಂದು ಹೇಳಿದರೆ, ಈಗ ಸೆಲೂನ್ನಲ್ಲಿ ಬ್ಯೂಟಿ ಪಾರ್ಲರ್ ಥರ ಹೆಣ್ಣು ಮಕ್ಕಳು ಸೆಲೂನು, ಗಂಡು ಮಕ್ಕಳಿಗೆ ಯುನಿಸೆಕ್ಸ್ ಮತ್ತು ಯುನಿಸೆಕ್ಸ್ ಇದೆ. ಈಗ ನನಗೆ ಅನಿಸ್ತದೆ ಹುಡುಗಿಯರ PG, ಹುಡುಗರ PG, ಹುಡುಗರ PG ಅಂತ ಈ ಥರ ಆ ಥರ ಒಂದು ಕಾಂಬಿನೇಷನ್ ಅಲ್ಲಿ ಇದೆಯಾ ಆ ರೀತಿ ಏನಾದ್ರು? ಈಗ ಅವ್ರು ಹೇಳಿದ್ರಲ್ಲ ಓಪನ್ ಆಗಿ ಆ ಥರ ಏನೋ ಹೇಳಿದ್ರಲ್ಲ, ಇದೆ ಅಂತ. ಇಲ್ಲ, ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಅಂದರೆ ಅಧಿಕೃತವಾಗಿ ಇರ್ಲಿಕ್ಕಿಲ್ಲ, ಈಗ ಅನಧಿಕೃತವಾಗಿ ಈಗ ಆರಂಭ ಆಗಿದೆ. ಈಗ ಒಂದು ಕಾನೂನು ಕೂಡ ಬಂದಿದೆ ನೋಡಿ, ಮೇಜರ್ ಇದ್ದವರು ಇಬ್ಬರು ಒಟ್ಟಿಗೆ ಇದ್ರೆ ಅದನ್ನ ಪ್ರಶ್ನೆ ಮಾಡುವಾಗಿಲ್ಲ ಅಂತ ಬಂದಿದೆ. ಸೊ ಕಾನೂನು ಬಂದ ಮೇಲೆ ಮುಂದಿನ ಇದಕ್ಕೂ ಕೂಡ ವ್ಯವಸ್ಥೆಗಳು ಅಲ್ಲ, ಈಗ ಇದಕ್ಕೂ ವ್ಯವಸ್ಥೆ ಮಾಡುವಂಥ ಒಂದು ಚಾನ್ಸಸ್ ಇದೆ. ಅಧಿಕೃತವಾಗಿ ಹೊಸ ಒಂದು ಪ್ರಕಾರ ಈ ಥರ PGಗಳನ್ನು ಮಾಡುವಂಥ ಸಾಧ್ಯತೆಗಳು ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗಾಗಿ ನಾವು ಅದು ಕಾನೂನು ಪ್ರಕಾರ ಸರಿ ಅಂತ ಆದರೆ ಅದು ಅವ್ರ ID ಕಾರ್ಡ್ ಕೊಟ್ಟು, ಇಬ್ಬರದ್ದು ID ಕಾರ್ಡ್ ಕೊಟ್ಟು ಅಲ್ಲಿ ಇರ್ತಾರೆ ಅಂತ ಹೇಳಿದರೆ ಅದು ಆ ಕಾನೂನು ಸಕ್ರಮವೇ ಆಗ್ತದೆ. ಯಾವಾಗ ಇದು ಅಕ್ರಮವಾಗಿ ಇದ್ದರೆ ಅದು ಮಾತ್ರ ಇದು ತಪ್ಪು ಅಂತ ಕಾಣ್ತದೆ. ನಾವು ನೈತಿಕವಾಗಿ ಇದು ಮಾತಾಡಲಿಕ್ಕೆ ಈಗ ಕಾನೂನು ಪ್ರಕಾರ ಯಾವುದು ಬರುವುದಿಲ್ಲ. ಹಾಗಾಗಿ ಬಟ್ ಸ್ಟಿಲ್ ನೋಡಿ, ಆದರೆ ಒಂದು ತಂದೆ ತಾಯಿ ಮಕ್ಕಳನ್ನ ಓದ್ಲಿಕ್ಕೆ ಕಳಿಸಿದಂಥ ಸಂದರ್ಭ, ಭವಿಷ್ಯದ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಹೋಗ್ತಾರೆ ತಮ್ಮ ಕರೆಕ್ಟ್ ಸರ್, ಲಾ ಅಂಡ್ ಆರ್ಡರ್ ಕರೆಕ್ಟ್. ಬಟ್ ಸ್ಟಿಲ್ ನಾನು ತಂದೆ ತಾಯಿಯ ಪಾಯಿಂಟ್ ಆಫ್ ವ್ಯೂ, ಆ ತಾಯಿ ಕೇಳಿದಾಗ ನಾನು ಕೇಳ್ತಾ ಇರುವಂತದ್ದು, ಇಸ್ ಇಟ್ ಒಳ್ಳೆಯ ಬೆಳವಣಿಗೆ ಆರ್ ನಾಟ್ ಅನ್ನೋದು ನನ್ನ ಪ್ರಶ್ನೆ. ಅದು ಅಯ್ಯೋ, ಅದನ್ನು ಹೇಳುದಾದ್ರೆ ಇವರು ಹೋಗುವಾಗ ಅಲ್ಲಿ ಯಾರೋ ಇರ್ತಾರೆ, ತಾವು ಹೇಳಿದಾಗ ಓಕೆ ಅನ್ನುವಂಥದ್ದು ಕಾಣುತ್ತೆ ಸರ್. ಎಲ್ಲ ಓಕೆ, ನೋ ಇಶ್ಯೂಸ್ ಅಂತ ಹೇಳಿ ಪರ್ಸನಲ್ ಒಪಿನಿಯನ್ ಹೇಳಿದ್ರೆ ಕಾನೂನು, ಯಾರೋ ಒಬ್ಬ ತಾಯಿಯು ಯಾರೊಬ್ಬ ತಂದೆಯು ತನ್ನ ಮಗಳು ಯಾರೋ PGಯಲ್ಲಿ ಗಂಡ ಇದು ಥರ ಮದುವೆ ಆಗದೆ ಒಟ್ಟಿಗೆ ಇರ್ತಾರೆ ಹೇಳಿದರೆ ಯಾವೊಬ್ಬ ಭಾರತೀಯ ತಂದೆ ತಾಯಿ ಕೂಡ ಅದನ್ನು ಸಹಿಸುವುದಿಲ್ಲ ಈಗಿನ ಕಾಲ, ಸದ್ಯದ ಮಟ್ಟಿಗೆ. ಮುಂದೆ ಗೊತ್ತಿಲ್ಲ. ಹಾಗಾಗಿ ಈಗಿನ ಸಂದರ್ಭದಲ್ಲಿ ಅದೊಂದು ಅವರಿಗೆ ಆಘಾತಕಾರಿ ಘಟನೆ. ಅದು ಕೂಡ ಇಲ್ಲಿಯ ಒಂದು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕಾರವನ್ನು ಮಕ್ಕಳು ಮುಂದುವರಿಸಬೇಕು, ನಮ್ಮ ಆಸ್ತಿ, ನಮ್ಮ ಬದುಕು, ಇದನ್ನು ಅವರು ಅನುಭವಿಸಬೇಕು. ಇದನ್ನು ಎಲ್ಲ ಪ್ರತಿಯೊಂದು ಪ್ರಾಣಿ, ಅಂದರೆ ಪ್ರತಿಯೊಂದು ಪ್ರಾಣಿ ಕೂಡ ಮಕ್ಕಳಿಗೆ, ಎಲ್ಲ ಕಾಡು ಪ್ರಾಣಿಯಲ್ಲಿ ಕೂಡ ತಾನು ಏನು ಮಾಡ್ತಾ ಇದ್ದೇನೆ ಅದನ್ನು ತನ್ನ ಮುಂದಿನ ಸಂತತಿಗೆ, ಕರುಗಳಿಗೆ, ಮಕ್ಕಳಿಗೆ, ಮರಿಗಳಿಗೆ ಕಲಿಸ್ತದೆ. ಅದೇ ರೀತಿ ತಾನು ಬೇಟೆಯಾಡುವುದನ್ನು ಕೂಡ ಆ ಭಾಗದಲ್ಲಿ ಹೇಗೆ ಇದನ್ನು ಅಥವಾ ತನ್ನ ಇದನ್ನು ಎಷ್ಟೋ ವರ್ಷಗಳಿಂದ ಇದನ್ನು ಕಲಿಸ್ತದೆ. ಅದು ಅದೇ ರೀತಿ ಮನುಷ್ಯರು ಯಾವ ಇಲ್ಲಿ ಹುಟ್ಟಿದೇವೋ ಈ ಸಂಸ್ಕಾರ ಸಂಸ್ಕೃತಿ ಇದನ್ನು ನನ್ನ ಮಕ್ಕಳು ಮುಂದುವರಿಸ್ಕೊಂಡು ಹೋಗಬೇಕು, ಕಲಿಬೇಕು, ಹಾಗೆ ಬೆಳಿಬೇಕು ನನ್ನ ಸಂತಾನ ಅಂತ ಒಂದು ಎಲ್ರಿಗೂ ಭಾವನೆ ಇರ್ತದೆ. ಆದರೆ ಇದು ಇಲ್ಲಿ ನೋಡುವಾಗ ಈಗಿನ ಒಂದು ಸಂಕ್ರಮಣ ಕಾಲದಲ್ಲಿ, ಮೊಬೈಲ್ ಯುಗ, ಆಧುನಿಕ ಟೆಕ್ನಿಕಲ್ AI ಯುಗದಲ್ಲಿ ಮಕ್ಕಳು ಎಷ್ಟು ಬೇಗ
ಬೆಳವಣಿಗೆ ಆಗ್ತಾರೆ, ಎಷ್ಟು ಥಾಟ್ಸ್ಗಳು ಬೇಗ ಬದಲಾಗ್ತದೆ. ಅವರು ಹಿಂದೆ ಎಲ್ಲ ಏನು ಮಕ್ಕಳನ್ನು ಏನು ಕರೆಕ್ಟ್ ತಿದ್ದಿ ಓದಿ ಕಲಿಸಬೇಕಾದಂಥ ಒಂದು ವ್ಯವಸ್ಥೆ ಮನೆಯಲ್ಲೇ ಇತ್ತು. ಈಗ ಆಗಲ್ಲ. 6-7 ವರ್ಷ ಆದ ತಕ್ಷಣ ಮಕ್ಕಳು ಅದರಲ್ಲಿರುವಂಥ ಮೊಬೈಲ್ನಲ್ಲಿ ನೋಡಿ ಮೊಬೈಲ್ ಕೊಡಿಸ್ತಾರೆ, ಅದರಲ್ಲಿ ಕಂಟೆಂಟ್ ನೋಡ್ತಾರೆ, ಇದು ನೋಡ್ತಾರೆ. ಕೊನೆಗೆ ಅವರು ಗ್ರಾಸ್ಪ್, ಯಾಕಂದರೆ ಹೆತ್ತವರು ಮೊಬೈಲನ್ನು ಅಷ್ಟಕ್ಕಷ್ಟೇ ಯೂಸ್ ಮಾಡುವಂಥ ವ್ಯವಸ್ಥೆಗಳಿರ್ತದೆ. ಆಗ ಮಕ್ಕಳು ಪ್ರತಿಯೊಂದು ಕೂಡ ಮಕ್ಕಳಿಗೆ ಏನು ಕಲಿಸ್ತಾರೆ, ಏನು ಮಕ್ಕಳು ಆ ಮೊಬೈಲನ್ನು ತನ್ನಿದ್ದಾನೆ ಯೂಸ್ ಮಾಡಿದಾಗ ಯಾರು ಕೂಡ ಅದೇ ತಂದೆ ತಾಯಿ ಹೊಂದಿರೋ ಮಕ್ಕಳು ಅವರ ಆ ಏಜಿನಲ್ಲಿ ಮೊಬೈಲ್ ಮಾಡಿದ್ರೆ ತಂದೆ ತಾಯಿಗರು ಕೂಡ ಒಳ್ಳೆ ಮಾಹಿರಾಗ್ತಿದ್ರು. ಆದರೆ ಆ ಮಕ್ಕಳು ಏನು ಎಣಿಸ್ತಾರೆ, ಅಪ್ಪ ಅಮ್ಮನಿಗೆ ಬುದ್ಧಿ ಇಲ್ಲ, ಅವ್ರಿಗೇನು ಗೊತ್ತಿಲ್ಲ, ಎಲ್ಲವನ್ನ ತಾವು ಮೊಬೈಲಲ್ಲಿ ಹೇಳ್ತೇವೆ, ತಾವು ಮಾಡ್ತೇವೆ ಅಂತ ಅವ್ರ ತಲೆ ಇರುತ್ತೆ. ತಂದೆ ಅವರಿಗೆ ಗೊತ್ತಾಗೋದಿಲ್ಲ, ನಾವು ಗೊತ್ತಿದ್ದವರು ಅಂತ ಆ ಭಾವನೆಯವರು ಬಂದುಬಿಡ್ತದೆ. ತಂದೆಯನ್ನು ಯಾವುದಕ್ಕೂ ಕೇಳೋದಿಲ್ಲ. ಅವ್ರು ದುಡ್ಡು ಬೇಕಾದಷ್ಟು ಕಳಿಸ್ತಾರೆ, ಡ್ರೆಸ್ಸಿಗೆ ಕಳಿಸ್ತಾರೆ, ಇದು ಕಳಿಸ್ತಾರೆ, ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಒಳ್ಳೊಳ್ಳೆ ಸ್ಕೂಲು ಒಳ್ಳೊಳ್ಳೆ ಕಾಲೇಜ್ಗಳು ಸೇರಿಸ್ತಾರೆ, ಕೇಳಿದ್ದನ್ನು ಕೊಡ್ತಾರೆ. ತಾವು ಕಷ್ಟಪಟ್ಟು ಬೆವರು ಸುರಿಸ್ಕೊಂಡು ಒದ್ದಾಡಿಕೊಂಡು ತನ್ನ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿಕೊಂಡು ಮಕ್ಕಳು ಒಳ್ಳೇದಾಗಬೇಕು, ನಾನು ಸಂಸಾರ ಮುಂದುವರಿಸಬೇಕು, ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಮಕ್ಕಳು ಹೋಗ್ತಾರೆ, ನನ್ನ ಕುಲವನ್ನು ಉದ್ಧಾರ ಮಾಡ್ತಾರೆ ಅನ್ನುವಂಥ ಇದರಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ಆದರೆ ಮಕ್ಕಳು ಈಗಿನ ಒಂದು ಯುಗದಲ್ಲಿ ಅವರು ತಮ್ಮದೇ ಗೊತ್ತಿದೆ, ತಮಗೆ ನಾವು ಗೊತ್ತಿದೆ ಅಂತ ಒಂದು ವರ್ಗದಲ್ಲಿ ಹೋಗ್ತಾ ಇರ್ತಾರೆ. ಹಾಗಾಗಿ ಏನಾಗ್ತಾಯಿದೆ, ಮಕ್ಕಳಿಗೆ ಕೇಳಿದರೆ ಪ್ರಾಕ್ಟಿಕಲ್ ಆಗಿ ಫೀಲ್ಡಿಗೆ ಹೋಗುವಂಥ ವಿಷಯವನ್ನು ಕೇಳಿದರೆ ಅವರಿಗೆ AI ಏನು ಒಳ್ಳೆಯದಿದೆ, ಏನು ತಿನ್ಬೋದು, ಏನು ತಿನ್ನಬೇಕು ಅಂತ ಇದರನ್ನು ಬೇಕಾದರೆ ಎಕ್ಸಸೈಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲ ಅದರಲ್ಲಿ ಗೊತ್ತಿರ್ತದೆ. ಆದರೆ ಅವರು ತಿನ್ನೋದು ಮ್ಯಾಗಿ, ಮಾಡೋದು ಇದು ಬೇಡದಿದ್ದದ ಇದೆಲ್ಲ ಫುಡ್ ಇರ್ತದಲ್ಲ, ಪಾನಿಪುರಿ ಆದರೂ ಓಕೆ, ಶುಗರಿ ಅಂತ ಅಂದರೆ ಅದೆಲ್ಲ ಮಾಡೋದಿಲ್ಲ. ಈವನ್ ಹೋಗಿ ನೀವು ಕಾರನ್ನು ಪಂಚರ್ ಎಲ್ಲಿ ಹಾಕ್ತೀವಿ ಅಂತ ಹೇಳಿ ಗಾಳಿ ಹಾಕೋದು ಎಲ್ಲಿ ನಿಂತಲೂ ಗೊತ್ತಿರೋದಿಲ್ಲ. ಅದನ್ನೆಲ್ಲ ತಂದೆ ತಾಯಿ ಅಂದರೆ ಎಲ್ಲ ಮಾಡೋದು. ಹಾಗಾಗಿ ಪ್ರಾಕ್ಟಿಕಲ್ ಆಗಿ ಫೀಲ್ಡ್ ನಾಲೆಜ್ ಏನೂ ಇರೋದಿಲ್ಲ. ಇಂಥ ನಾಲೆಜ್ಗಳು ಇರ್ತದೆ, ಬಟ್ ಉಪಯೋಗ ಬರೋದಿಲ್ಲ. ಆದರೆ ಇಂಥದ್ದೆಲ್ಲ ಹಾಳು ಹವ್ಯಾಸನ, ದುರ್ವ್ಯಸನ ಮತ್ತು ಬೇಡದ ದುಶ್ಚಟಗಳಿಗೆ ದಾರಿಯಾಗುವಂಥ ಸಾಧ್ಯತೆಗಳಿದೆ. ಎಲ್ಲರೂ ಹಾಗಂತಲ್ಲ, ಆದರೆ ಈಗಿನ ಒಂದು ಮೊಬೈಲ್ ದುಶ್ಚಟವೇ ಸಾಕು ಬದುಕು ಹಾಳು ಮಾಡಲಿಕ್ಕೆ. ಮೊಬೈಲ್ ನೋಡ್ತಾ ಇರೋದೇ, ಮೊಬೈಲನ್ನೇ ದಿವಸಕ್ಕೆ ಒಂದು 7-8 ಗಂಟೆಗಳ ಕಾಲ ನೋಡ್ತಾ ಇದ್ದರೆ, ಕೆಲಸದ ಹೊರತಾಗಿ ಬೇರೆ ಚಟಕ್ಕಾಗಿ ನೋಡ್ತಾ ಇದ್ದರೆ ಅವರು ಬದುಕು ಬರ್ಬಾದ್ ಮಾಡಲಿಕ್ಕೆ ಅದೊಂದು ಸಾಕು. ಮತ್ತು ಅವರ ಮೆದುಳು ನರಗಳು ಸರಿಯಾಗಿ ವರ್ಕ್ ಮಾಡೋದು ಅಂದರೆ ಕಂಟಿನ್ಯೂಸ್ ನೋಡಿದರೆ, ಮತ್ತು ಪೋಸ್ಚರ್ ಇದು ನಿಮಗೆ ಗೊತ್ತಿದೆ. ಹಾಗಾಗಿ ಅದು ಸಮಸ್ಯೆಗಳನ್ನು ಖಂಡಿತ ಬೇಗನೆ ತರ್ತದೆ, ಬೇಗನೆ ಏನು ಅಂತ್ಯ ಆಗ್ತದೆ. ಹಾಗಾಗಿ ಎಲ್ಲವೂ ಕೂಡ ಈಗ ಒಂದು ಸಂಕ್ರಮಣ ಕಾಲ. ಮೊಬೈಲ್ನ ದುಶ್ಚಟಗಳು, ಇಂಟರ್ನೆಟ್, AI ದುಶ್ಚಟಗಳು ಈಗ ಪ್ರಾಯಪ್ರಬುದ್ಧರಾಗಿ ಹೊರಗಡೆ ಬರ್ತಾ ಇದೆ. ಏನೆಲ್ಲ ಅಂಥದ್ದೇ ಇಂಥದ್ದೆಲ್ಲ ಒಂದೊಂದು ಉದಾಹರಣೆಗಳು. ಹಾಗಂತ ಹಿಂದಿನ ಕಾಲದಲ್ಲೂ ಓಡಿ ಹೋದಂಥ ತುಂಬ ಉದಾಹರಣೆಗಳಿದೆ. ಆದರೆ ಈಗ ತುಂಬ ಜಾಸ್ತಿ ಆಗ್ತದೆ, ಅಂದರೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಪ್ರತಿ ಮನೆಯಲ್ಲೂ ಒಂದೊಂದು ಈ ಥರ ದುಃಖದ ಕಥೆಗಳು, ಬೇರೆ ಬೇರೆ ರೀತಿಯಾದ ಸೈಡ್ ಇಫೆಕ್ಟ್ಗಳು ಕಾಣ್ತಾ ಇದೆ. ಹಾಗಾಗಿ ಕೆಲವೊಂದು ಕಡೆಯಲ್ಲಿ ಮೊಬೈಲ್ ಬಳಕೆ ಅಥವಾ ರಿಸ್ಟ್ರಿಕ್ಷನ್, ಸಂಸ್ಕಾರ ಕಲಿಕೆ ಇದೆಲ್ಲವೂ ಕೂಡ ಎಲ್ಲ ಕಡೆ ಶುರುವಾಗಿದೆ. ಹಾಗೆ ಇದರಲ್ಲೂ ಕೂಡ ಪ್ರತಿ ಧರ್ಮಗಳಲ್ಲೂ ಕೂಡ ಇರ್ತದೆ ಅವರವರ ಸಂಸ್ಕಾರ, ಅವರ ಕಲ್ಚರ್, ಇದು ಧರ್ಮ ಬೋಧನೆ ಎಲ್ಲ ಒಂದು ಸಣ್ಣ ವಯಸ್ಸಿನಿಂದ ಕಲಿತಾರೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲೂ ಕೂಡ ಸಣ್ಣ ವಯಸ್ಸಿನಿಂದಲೇ ಈ ಸಂಸ್ಕಾರ, ಸಂಸ್ಕೃತಿ ಇದನ್ನು ಕಡ್ಡಾಯವಾಗಿ ಕಲಿತು ಅವರಿಗೆ ಒಂದು ಬದುಕಿನಲ್ಲಿ ಹೇಗೆ ರೂಪಿಸಬೇಕು, ನಮ್ಮ ಸಂಸ್ಕೃತಿಯಲ್ಲಿ ಸಂಸ್ಕಾರದಲ್ಲಿ ಹೇಗೆ ಬದುಕಬೇಕು ಎನ್ನುವುದನ್ನು ಅವರನ್ನು ಕರೆಕ್ಟಾಗಿ ಕಲಿಸಿದರೆ, ಅದರಲ್ಲೂ ಕೂಡ ಈ ಮೊಬೈಲ್ ದುಶ್ಚಟ ಇದನ್ನೆಲ್ಲವನ್ನು ಕೂಡ ಹೇಗೆ ಮಾಡ್ಬೋದು ಅಂತ ಎನ್ನುವುದನ್ನು ಕೂಡ ಸೇರಿಸ್ಕೊಂಡು ಕಲಿತಾರೆ. ನಮ್ಮ ಇದು ಬಹಳ ಗುಡ್ ಓಲ್ಡ್ ಕಲ್ಚರ್ ಮುಂದುವರಿತದೆ ಅಂತ ನನಗೆ ಅನಿಸ್ತದೆ. ಎಸ್ ಸರ್, ಬರ್ತೀನಿ. ಕೊನೆಯದಾಗಿ ನಾನು 2 ಕರೆಗಳನ್ನು ತೆಗೆದುಕೊಳ್ತೀನಿ, ತದನಂತರ ಭಾಳಷ್ಟು ಕರೆಗಳು ಬರ್ತಾ ಇದೆ. ಸಾರಿ, ಕರೆ ತೆಗೆದುಕೊಳ್ಳುವಂಥ ಸಮಯ ಇಲ್ಲ. ಸೊ ಆಗಿದ್ದಾಗ ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರಲ್ಲಿಂದ ಸರ್? ಚಂದ್ರ ಬಂದ್ವಾಳ. ನಮಸ್ತೆ ಚಂದ್ರ ಸರ್, ಮಾತಾಡಿ ಸರ್. ಸರ್, ಇದು ನಿಮ್ಗೆ ಕೇಳ್ತಾ ಇದ್ರಿ ಅಷ್ಟೇ ಸರ್. ಇದು ತಪ್ಪು ಯಾವ್ದಂತ ಹೇಳ್ಬೇಕು ಸರ್ ಇದರಲ್ಲಿ? ಮನೆಯವರ ತಪ್ಪ ಮತ್ತೆ ಯಾರ್ದು ಅಲ್ಲ? ಈಗ ಮುಂಚೆ ಎಲ್ಲ ಬೈತಿದ್ರು, ಬಜರಂಗದವರಿಗೆ, ಸಂಘಟನೆಯವರಿಗೆ, ರಾಜ್ಯಕ್ಕೆ ಬೈತಿದ್ರು. ಇವರು ತಪ್ಪ? ಓಕೆ, ಯಾಕೆ ತಪ್ಪಂತ ಹೇಳ್ಬೇಕು ಸರ್ ತಾವು? ಪ್ರಾಯದೋಷ.
ಎಲ್ಲಿಗಾಗುತ್ತೆ ಸರ್ ಈಗ? ಇದು ತಪ್ಪು, ನೀವು ಹೇಳಲ್ಲ ಇದು. ಯಾವುದು ಇದು ಯಾರು ತಪ್ಪಂತ ನೀವು ಅಲ್ಲಿ ನಿರೂಪಕರಾಗಿ ಹೇಳಲಿಕ್ಕಾಗಲ್ಲ ಸರ್. ನಿಜ ಸರ್. ಅಲ್ಲ, ಅದು ನನ್ಗೆ ಹೇಳಲಿಕ್ಕೆ ಆಗಲ್ಲ ಸರ್. ನಾನು ನಿರೂಪಕನಾಗಂತೂ ನೀವು ಯಾವುದೇ ಪ್ರಶ್ನೆ ಹೇಳ್ತೇವೆ, ಇದು ತಪ್ಪು ನಮ್ದು ಪ್ರಯಾಣಿಸಿದ್ದು. ಇದು ನಮ್ದು ತಪ್ಪು ಪ್ರಯಾಣಿಸಿದ್ದು. ಓಕೆ ಓಕೆ ಓಕೆ. ಯಾಕೆ ಈಗ ಹೋಗಿ ಕೇಳ್ತಾ ಇದ್ದಾರೆ, ಬಜರಂಗ ಹೋಗಿ ಕೇಳ್ತಾ ಇದ್ದಾರೆ ನಮ್ಮ ಮಕ್ಕಳನ್ನು ಇಲ್ಲಿ ಹುಡುಕಿ ಕೊಡಿ ಅಂತ. ಅದೇ ಮುಂಚೆ ಹೇಳ್ತಾರೆ ಏನಂತಂದ್ರೆ ಬಜರಂಗದಲ್ಲಿ ಏನು ಕೆಲಸ ಇಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ 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 ಕರೆಕ್ಟ್. ಈಗ ಅದೇ ಹೆಣ್ಮಕ್ಳನ್ನು ಹುಡುಕಿ ಕೊಡಿ ಅಂತ ಹೇಳ್ತಾರೆ. ಓಕೆ ಓಕೆ ಓಕೆ. ಅಲ್ಲ ಸರ್? ಎಸ್ ಸರ್, ಎಸ್. ಹಾಗಾದ್ರೆ ತಪ್ಪು ಮಾಡುವಂತವ್ರು ನಾವು ಯಾರು? ಮನೆಯ ಪೇರೆಂಟ್ ಮಾಡೋ ತಪ್ಪು ಇದು. ನಾವು ಬೇಕಾದಾಗೆ ತಂದೆ ಇಲ್ಲಿಯೇ ದುಡಿದು ಅವರ ಮಗಳಿಗೆ ಬೇಕಾದಾಗೆ ವ್ಯವಸ್ಥೆ ಮಾಡಿ ಕೊಡ್ತೇವೆ, ಮೊಬೈಲ್ ತೆಗೆದು ಕೊಡ್ತೇವೆ, ಏನ್ ಬೇಕು ಸಂಸ್ಕಾರ ಇಲ್ಲ ಡ್ರೆಸ್ ಮಾಡಿ ಅಂತ ತಾಯಿ ಬಿಟ್ಟು ಕೊಡ್ತಾಳೆ ಮಗಳನ್ನು. ಏನ್ ಬೇಕಾದ್ರೆ ಡ್ರೆಸ್ ಹಾಕೊಳ್ಳಿ ಅವಳು, ಎರಟಿಗೆ ಬೇಕಾದ್ರೆ ನೋಡ್ಕೊಳ್ಳಿ, ಇರ್ಲಿ ಮಾತಾಡ್ಲಿ, ಏನ್ ಅದನ್ನ ತಾಯಿ ಕೇಳಲ್ಲ. ಸರ್ ತಾವು ಸರ್ ಹಾಗಾದ್ರೆ ಇನ್ನು ಯಾರೋ ಸಮಾಜದಲ್ಲಿ ದೂರ ನಾವು ಸರ್ ನಾವು ಮನೆಯಲ್ಲಿ ಸಂಸ್ಕಾರ ಇರ್ತೇವೆ, ನಾವು ಬೆಳೆಸಿದ್ರೆ ಮಕ್ಕಳನ್ನು ಆ ಮಕ್ಕಳು ಸಂಸ್ಕಾರ ಇದ್ದಾಗಿ ಬೆಳೆಯುತ್ತಾರೆ. ಕರೆಕ್ಟ್ ಕರೆಕ್ಟ್ ಸರ್. ಈಗ ತಾವು ಇಲ್ಲ, ನಿಮ್ಮ ಮಾತುಗಳನ್ನು 100% ಸತ್ಯ ನೋಡೋಟ ಒಂದು ವಿಚಾರಗಳಲ್ಲಿ ನನ್ನ ಸಹಮತ ಇದೆ ಸರ್. ತಾವು ಕೂಡ ಹಾಗಾದ್ರೆ ಪೇರೆಂಟ್ ಆಗಿದ್ದೀರಿ, ತಾವು ಕೂಡ ತಂದೆಯಾ ಹೇಗೆ? ನಾವು 4 ನಮ್ಮ ಜಾಯಿಂಟ್ ಫ್ಯಾಮಿಲಿ ಸರ್. ತಾವು ಕೂಡ 4 ಜನ ಹೆಣ್ಮಕ್ಳಿದ್ದಾರೆ. ನಿಮ್ಮ ಮಾತುಗಳಲ್ಲಿ ಆ ಒಂದು ಪ್ರಬುದ್ಧತೆ ಇದೆ, ನಿಮ್ಮ ಮಾತುಗಳಲ್ಲಿ ಆ ಒಂದು ಪ್ರಖರತೆ ಇದೆ, ನಂಗೆ ಅರ್ಥ ಆಯ್ತು. ಅದಕ್ಕೋಸ್ಕರ ನಾನು ಕೇಳಿದೆ, ಯಾಕಂದ್ರೆ ನಿಮ್ಗೆ ಆ ಒಂದು ಬೇಸರ, ಆ ನೋವು ನಿಮ್ಮ ಮಾತುಗಳಲ್ಲಿ ಇತ್ತು, ನನ್ಗೆ ಅರ್ಥ ಆಯ್ತು. ಎಸ್ 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 ಸರ್. ನೀವು ಹೇಳುವಂತದ್ದು ನಮ್ಮ ತಂದೆ ತಾಯಿಯಂದಿರು ನೋಡ್ಕೊಳ್ಬೇಕು ಮಕ್ಕಳನ್ನ ಅಂತ ಹೇಳ್ತೀರಿ. ಅವರ 100% ಬಜರಂಗದಲ್ಲಿ ನೋಡಿದ್ರೆ ಯಾರಾದ್ರೂ ಹೆಣ್ಮಕ್ಳು ಇನ್ನೊಬ್ಬರ ಜೊತೆ ಹೋದ್ರೆ ತಗೊಂಡು ಬಂದು ಈಗ ಮತ್ತೆ ನಮ್ಮ ಕೈಯಲ್ಲಿ ಕೊಟ್ರೆ ಹೇಳ್ತಾರೆ, ನಿಮ್ಗೇನು ಕೆಲಸ ಇಲ್ವಾ ಅಂತ ಕೇಳ್ತಾರೆ. ಇನ್ನು ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ ಅಂತ ಕೇಳ್ತಾರೆ. ಈಗ ಅದೇ ತಾಯಿ ಹೋಗಿ ಕೇಳ್ತಾನೆ, ನೀವು ಹುಡುಕಿ ಕೊಡಿ ಅಂತ ಕೇಳ್ತಾರೆ. ನೋಡಿ, ಇಲ್ಲೇ ಇದೆ ನಮ್ಮ ಸಮಾಜ ಹೋಯ್ತು. ಓಕೆ ಓಕೆ. ಇಲ್ಲ, ನನಗೆ ಇನ್ನೊಂದು ನೆನಪು ಬಂತು, ಇದೇ ರೀತಿ ಒಂದು ಪ್ರಕರಣ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಆ ತಾಯಿ ಹೋಗಿರುವಂಥದ್ದು ಶರಣ್ ಪಂಪೇಲ್ ಅವರು ತಮ್ಮ ಮುಖಂಡರ ಜೊತೆ ಹೋಗಿ ಮಾತನಾಡಿ ನನಗೆ ಸಹಾಯ ಮಾಡಿಕೊಡಿ ಅಂತ ಹೇಳಿದ ನೆನಪು ನನಗೆ ಬಂತು. ಬಹುಶಃ ನಾನು ನಿಮ್ಮ ಮಾತುಗಳನ್ನು ಕೇಳಿದಾಗ ಅದೇ ಆ ಸಂಘಟನೆಯವರು ಎಲ್ಲೋ ಒಂದು ಕಡೆ ಹೇಳಿದ್ರೆ ಅದು ನೈತಿಕ ಪೊಲೀಸ್ಗಿರಿ ಆಗುತ್ತೆ. ಕರೆಕ್ಟ್, ನಿಮ್ಮ ಮಾತು 100% ಸತ್ಯ. ಬಹುಶಃ ನನಗೆ ಆಗ್ಲೇ ಹೇಳಿದೆ, ನನಗೆ ಆನ್ಸರ್ ಇಲ್ಲ ಅಂತ ನಾನು ಹೇಳಿದೆ, ನಂಗೆ ಗೊತ್ತಿಲ್ಲ ಉತ್ತರ ಅಂತ ಹೇಳಿ. ಎಸ್, ಇಲ್ಲ ಸರ್, ಕೆಲಸ ಇಲ್ಲ ಅಂತ ಹೇಳ್ತಾರೆ ಅಂತ, ಅವರಿಗೆ ಬೇರೆ ಏನು ಕೆಲಸ ಇಲ್ಲ ಪಾಪ. ಕೆಲಸ ಇಲ್ಲ ಅಂತ ಹೇಳ್ತಾರೆ, ನಿಮ್ಮ ಮನೆ ಹೆಣ್ಮಕ್ಳು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಯಾರು ಹೇಳ್ತಾರೆ? ಈಗ ಬಜರಂಗ ಮನೆಗೆ ಬಂದಿದಾರಲ್ಲ ಕೇಳಲಿಕ್ಕೆ ಅವರ ಪಕ್ಕನೆ. ಓಕೆ, ಎಸ್ ಎಸ್. ಈಗ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಫಸ್ಟ್ ನಾವು ನೋಡ್ಬೇಕು, ತಂದೆ ತಾಯಿ ನೋಡ್ಕೋಬೇಕು. ಓಕೆ, ತಂದೆ ತಾಯಿ ಮಾತನ್ನ ಕೇಳಲ್ಲ ಸರ್ ಮಕ್ಕಳು. ಏನ್ ಹೇಳ್ತೀರಿ ಅಂದ್ರೆ ಮಕ್ಕಳು ಮಾತು ಕೇಳಲ್ಲ ಅಂತಲ್ಲ ತಂದೆ ತಾಯಿದು, ಏನ್ ಹೇಳ್ತಾರೆ? ನೋಡಿ ಸರ್, ನಮ್ಮ ಈಗ ನಾವು ಮಕ್ಕಳನ್ನ ಶಾಲೆ ಕಲಿಸ್ತೇವೆ, ಮಕ್ಕಳಿಗೆ 1-2 ಪೆಟ್ಟು ಕೊಡ್ತಾರೆ, ನೀನು ಕಲಿಯಲಿಲ್ಲ ಸರಿ ಇಲ್ಲ ಅಂತ ಪೆಟ್ಟು ಕೊಡ್ತಾರೆ. ಆಗ ನಾವು ಮನೆಯಲ್ಲಿ ಹೋಗಿ ಶಾಲೆಯಲ್ಲಿ ಹೋಗಿ ಕೇಳ್ತೇವೆ ನಾವು, ಸರಿ ನನ್ನ ಮಕ್ಕಳಿಗೆ ಯಾರು ಓದಿದ್ರು ಅಂತ ಕೇಳ್ತೇವೆ. ಆಯ್ತಲ್ಲ, ಅಲ್ಲಿ ಬಿಟ್ಟು ಕೊಟ್ಟಾಗ ಆಯ್ತು ನಮ್ಮ ಮಕ್ಕಳನ್ನು. ಸರಿ ಸರಿ. ಈಗ ನಿಮ್ಮ ಮಕ್ಕಳು ಸಣ್ಣವರಿದ್ದಾಗ ನಿಮ್ಗೆ ಹಕ್ಕಿದೆ, ನೀವು ಕೇಳ್ಬೋದು. ದೊಡ್ಡವರಾದ್ಮೇಲೆ ಮೆಚುರಿಟಿ ಬರುತ್ತೆ, ಆಫ್ಟರ್ 18 ಅವರ ಹಕ್ಕು, ಅವರ ಇಷ್ಟ, ನಿಮ್ಗಳಿಗೆ ಕೇಳಲಿಕ್ಕೆ ಆಗಲ್ಲ ಸರ್. ಇಲ್ಲಿ ನೋಡಿ, ನೀವು ನೋಡಿದಿರಿ ಈ ಒಂದು ಕೇಸಲ್ಲಿ ಕೇರಳದಲ್ಲಿ ಆ ಪೊಲೀಸ್ ಸ್ಟೇಷನ್ ಅಲ್ಲೇ ತಾಯಿಗೆ ಮಗಳನ್ನ ಮುಟ್ಲಿಕ್ಕೆ ಬಿಡ್ಲಿಲ್ಲ ತಾಯಿಗೆ ಮಗಳನ್ನ. ಕೇವಲ 5 ನಿಮಿಷ ಮಾತ್ರ ತಾಯಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತದ್ದು. ತಾವು ಹೇಳ್ತೀರಿ ಮಕ್ಕಳನ್ನ ನೀವು ಕರೆಕ್ಟ್ ಮಾಡ್ತೀರಿ ಅಂತ ಹೇಳಿ. ಇಸ್ ಇಟ್ ಪಾಸಿಬಲ್ ಸರ್? ಸರ್ ನೋಡಿ, ಮುಂಚೆ ನಮ್ಮ ಮಕ್ಕಳನ್ನು ಹಿಂದಿನ ಕಾಲದಲ್ಲಿ ಹೇಗೆ ಸಾಕ್ತಿದ್ರು? ಅಲ್ಲ ಸರ್, ಹಿಂದಿನ ಕಾಲ ಆಯ್ತು ಸರ್ ಒಂದ್ ಹೇಳ್ಬೇಕಾ ಸರ್? ಹಿಂದಿನ ಕಾಲ ಆಯ್ತು ಸರ್, ಹಿಂದಿನ ಕಾಲ ಆಯ್ತು. ಈಗ ಈ ಕಾಲ ಕಷ್ಟ ಇದೆ, ಈ ಕಾಲದಲ್ಲಿ ನಾವು ಮಾತಾಡ್ತಿರುವಂತದ್ದು ಸರ್. ಈ ಕಾಲದಲ್ಲಿ ಏನ್ ಹೇಳ್ತೀರಿ ಅಂದ್ರೆ ತಾವು? ಸರ್, ಈಗಿನ ಕಾಲದಲ್ಲಿ ತೋರಿಸ್ಬಿಡುವನ. ಈಗ ನನಗೆ ಸಣ್ಣ 1ನೇ ಕ್ಲಾಸ್ ಮಕ್ಕಳಿದ್ದಾರೆ. ಈಗ ನನಗೆ 1ನೇ ಕ್ಲಾಸ್ ಮಕ್ಕಳಿದೆ, ಇನ್ನೊಂದು ಡಿಗ್ರಿಯಲ್ಲಿ ಕಲ್ತಿತ್ತು. ಆ ಮಗಳಿಗೆ ಟಿವಿಯಲ್ಲಿ ಬರುತ್ತೆ, ಹಾಡಲ್ಲಿ ಅರ್ಧಂಬರ್ಧ ತೋರಿಸ್ಕೊಂಡು ಇನ್ನೊಂದು ಬೇರೆ ಏನೇನೋ ತೋರಿಸ್ಕೊಂಡು ಬರುತ್ತೆ. ಆಗಲೇ ಆ ಟೈಮಲ್ಲಿ ಹೇಳ್ಬೇಕು ಆ ಮಕ್ಕಳಿಗೆ, ನೋಡಪ್ಪ ಅಂತ ತೋರಿಸ್ಬೇಕು. ಆಗ್ಲೇ
ಸಣ್ಣ ಪ್ರಾಯದಲ್ಲಿ ತೋರಿಸ್ಬೇಕು, ದೊಡ್ಡ ಮಗ ಆ ಡ್ರೆಸ್ ಮಾಡಬಾರ್ದು ಈ ಡ್ರೆಸ್ ಮಾಡಬಾರ್ದು ಮಗ ಸಿ ಅಂತ ನಾವು ಕಲಿಸ್ಬೇಕು ಮನೆಯಲ್ಲಿ. ಅದನ್ನು ಬಿಟ್ಟು ನಾವು ಎಲ್ಲಿ ಸಿಲ್ಕ್ ಹೋಗಿ ಎಲ್ಲಿ ಅದು ಹೋಗಿ ದೊಡ್ಡ ಮಗ ನಿನಗೆ ಅರ್ಧ ಶಕ್ತಿ ಉತ್ತಮ, ಈ ಪ್ಯಾಂಟೇ ಉತ್ತಮ ಅಂತ ನಾವು ತಂದೆ ತಾಯಿಯೇ ತೆಗೆದು ಕೊಟ್ರೆ ಆ ಮಕ್ಕಳೆಲ್ಲ ಹೇಗೆ ಬೆಳೀತಾರೆ ನೋಡಿ. ಓಕೆ ಓಕೆ, ಆ ರೀತಿ ಹೇಳ್ತೀರಿ. ಸಣ್ಣದ್ರಿಂದಲೇ ನಾವು ಹೇಳಬೇಕು ಅಂತ ಹೇಳಿ. ಬಟ್ ಸ್ಟಿಲ್ ಸರ್ ಬಹಳಷ್ಟು ಕಷ್ಟ ಇದೆ. ಖಂಡಿತ 100% ಹಾಗೆ ಆಗುತ್ತೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ. ಆ ಮನೆಯಲ್ಲಿ ಸಂಸ್ಕಾರದಿಂದ ಕಲಿಸ್ಕೊಟ್ರೆ ಮಕ್ಕಳು ಹೇಗೆ ಬೆಳೆಸ್ತಾರೆ ಅಂತ ನಾನು ತೋರಿಸ್ತೇನೆ ಸರ್, ನಾನು ಹೇಳ್ತೇನೆ ಹೇಗೆ ಬೆಳೆಯಬಹುದಂತ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇಲ್ಲ ಸರ್, ನಿಮ್ಮ ಮೇಲೆ ಗೌರವ ಇದೆ. ಯಾಕಂದ್ರೆ ತಾವು ಒಂದು ತಂದೆಯಾಗಿ 4 ಹೆಣ್ಮಕ್ಳ ತಂದೆಯಾಗಿ ತಾವು ವಿದ್ ಕನ್ಸರ್ನ್ ಕರೆ ಮಾಡಿ ತಮ್ಮ ಒಂದು ವಿಚಾರವನ್ನ ವ್ಯಕ್ತಪಡಿಸಿದಿರಿ, ಬೇಸರವನ್ನು ಕೂಡ ವ್ಯಕ್ತಪಡಿಸಿದಿರಿ, ಕಾಳಜಿಯನ್ನು ಕೂಡ ಸಮಾಜದ ಬಗ್ಗೆ ವ್ಯಕ್ತಪಡಿಸಿದಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂದರೆ ಇದು ಜವಾಬ್ದಾರಿಯುತ ಒಬ್ಬ ತಂದೆ ಇಂತಹ ಒಂದು ಪ್ರಕರಣಗಳನ್ನು ನೋಡಿದಾಗ ಅವರಿಗೆ ನೋವಾಗುವಂಥದ್ದು, ಬೇಸರ ಆಗುವಂಥದ್ದು ಸಹಜ. ಸೊ ಹಾಗಿದ್ದಾಗ ಅವರು ಫ್ರಸ್ಟ್ರೇಟೆಡ್ ಆ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಎನಿವೇ ಸರ್, ಎಸ್ ಸರ್, ಈಗ ಇಲ್ಲೊಂದು ಪ್ರಕರಣಗಳಲ್ಲಿ ಒಂದು ವಿಚಾರ ಅದೇ, ಕೇವಲ ತಾಯಿಗೆ ಅಂದರೆ 23 ವರ್ಷ ಹೆತ್ತು ಸಾಕಿದಂತಹ ತಾಯಿಗೆ ಕೇವಲ 5 ನಿಮಿಷ ಮಾತ್ರ ಮಾತಾಡಲಿಕ್ಕೆ ಅವಕಾಶ, ಒಂದು ವಿಚಾರ. ಜೊತೆಗೆ ತಾಯಿಗೆ ಮಗಳನ್ನು ಮುಟ್ಲಿಕ್ಕೆ ಬಿಡಲ್ಲ ಅನ್ನುವಂತಹ ಮತ್ತೊಂದು ವಿಚಾರ. ಏನ್ರಿ ತಾಯಿ ರೀ, 20 ವರ್ಷ ಸಾಕಿ ಬೆಳೆಸಿದಂಥ ತಾಯಿಗೆ ಮಗಳನ್ನು ಮುಟ್ಲಿಕ್ಕಿಲ್ಲ, 5 ನಿಮಿಷ ಮಾತಾಡಲಿಕ್ಕೆ ಇಂತಹ ಒಂದು ಏನು ರೆಸ್ಟ್ರಿಕ್ಷನ್ಸ್ಗಳು, ಏನು ಕತೆ ಇದು? ಈಗ ಮೈ ಮುಟ್ಲಿಕ್ಕಿಲ್ಲ ಎನ್ನುವಂಥದ್ದು ಒಂದು ಏನಾದರೂ ಕುತ್ತಿಗೆಜ್ಗಳು ಗಲಾಟೆ ಮಾಡೋದು ಇದಾಗುತ್ತೆ ಅಂತ ಒಂದು ಕಾನೂನಿನ ಅದನ್ನು ಪಾಯಿಂಟ್ ಇಟ್ಕೊಂಡು ಅವರು ಏನೋ ಮಾಡಿರ್ಬೋದು. ಬಟ್ ಎಲ್ಲವನ್ನ ನೋಡುವಾಗ ಅವರು ಖಾಲಿ ಏನು ಕಾಟಾಚಾರಕ್ಕೆ ಏನೋ ಬಂದದಕ್ಕೆ ಮಾತಾಡ್ಲಿಕ್ಕೆ ಕೊಡಲಿಲ್ಲ, ಇನ್ನು ಗಲಾಟೆ ಆಗ್ತದೆ ಅಂತೇಳಿ 5 ನಿಮಿಷ ಮಾತಾಡಿ ಆಮೇಲೆ ಹೋಗಿ ಕಳಿಸಿ ನಿವಾರಿಸಿ ಎನ್ನುವ ಆ ಒಂದು ಮನೋಸ್ಥಿತಿಯಲ್ಲಿ ಇದ್ದದ್ರಿಂದ ಮತ್ತೆ ಅಲ್ಲಿಂದ ಏನೋ ಇನ್ಫ್ಲುಯೆನ್ಸ್ ಹೋಗಿರ್ಬೋದು. ಈಗ ಇಷ್ಟೆಲ್ಲ ಕಾರ್ಬಾರ್ ಮಾಡಿದವನಿಗೆ, ಇಷ್ಟೆಲ್ಲ ಸೆಟ್ಟಿಂಗ್ ಮಾಡಿದವನಿಗೆ ಅದು ರಾಜಕೀಯ ಪಕ್ಷದ ಮುಖಂಡ ಅಂತ ಹೇಳ್ತೇವನಿಗೆ, ಅಲ್ಲಿಯೂ ರಾಜಕೀಯ ಪಕ್ಷಗಳು ಇದಕ್ಕಿಂತ ಜೋರಾಗಿವೆ. ಅಂಥದ್ದಕ್ಕೆಲ್ಲ ಸಪೋರ್ಟ್ ಮಾಡುವಂಥ ವ್ಯವಸ್ಥೆ ಇದೆ ದೊಡ್ಡ ಮಟ್ಟದಲ್ಲಿ. ಹಾಗಾಗಿ ಅಲ್ಲಿ ಅವರಿಗೆ ಆ ಥರ ಒಂದು ಒತ್ತಡ ಬಂದಿರ್ಬೋದು. ಹಾಗಾಗಿ ಅವರು ಆ ಪವರಿಗೋಸ್ಕರ, ಪೊಲಿಟಿಕಲ್ ಪವರಿಗೋ ಇನ್ಫ್ಲುಯೆನ್ಸಿಗೋ ಅವರು ಆ ಥರ ಇವರಿಗೆ ಸಂತ್ರಸ್ತರ ಇವರು ಹೆತ್ತವರಿಗೆ ಅದು ರೂಢಾಗಿ ವರ್ತನೆ ಮಾಡಿರ್ಬೋದು. ಓಕೆ ಎನಿವೆ, ಎಸ್ ಸರ್, ಇದೇ ಮಾತ್ರ ನಿಮ್ಮಲ್ಲಿ ನಾನು ಕೇಳ್ತೀನಿ. 23 ವರ್ಷ ಬೆಳೆಸಿದಂತಹ ಮಗಳನ್ನು 5 ನಿಮಿಷ ಮಾತಾಡಬೇಕು, ಜೊತೆಗೆ ಮುಟ್ಲಿಕ್ಕೆ ಇಲ್ಲ ಅಂತ ಬಂದಾಗ ಅದೊಂದು ವಿಚಾರ. ಜೊತೆಗೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಅಂತ ಬಂದಾಗ ಬೇರೆ ಕೇಸ್ಗಳಲ್ಲಿ, ಲವ್ ಜಿಹಾದ್ ಕೇಸ್ಗಳಲ್ಲಿ, ಬೇರೆ ಲವ್ ಜಿಹಾದ್ ಕೇಸ್ಗಳಂತಲ್ಲ, ಜಿಹಾದ್ ಆರೋಪ ಎದುರಿಸ್ತಿರುವಂತಹ ಕೇಸ್ಗಳಲ್ಲಿ ಬಹಳಷ್ಟು ಕೇಸ್ಗಳು ನಮ್ಗಳು ಕೂಡ ಬಂದಾಗ, ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡಿದಾಗ ಅಲ್ಲಿ ಪ್ರಮುಖವಾಗಿರುವಂಥ ಒಂದು ವಿಚಾರ ಅದೇನಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನಲ್ಲಿ ಕೊನೆಯದಾಗಿ ಒಂದು ಮಾತುಕತೆ ಆಗುತ್ತೆ. ತಾವು ತಂದೆ ತಾಯಿಯ ಜೊತೆ ಹೋಗ್ತೀರಾ ಅಥವಾ ಹುಡುಗನ ಜೊತೆ ಹೋಗ್ತೀರಾ ಅಂತೇಳಿ. ಸೊ ಆ ಮಾತುಕತೆಯ ಸಂದರ್ಭ ಆ ಕಡೆಯ ಹುಡುಗನ ಲಾಯರ್ ವಕೀಲರು ಇರ್ತಾರೆ, ಜೊತೆಗೆ ಈ ಕಡೆ ತಂದೆ ತಾಯಿಯಂದಿರ್ತಾರೆ. ಮಗಳು ತಂದೆ ತಾಯಿಯಂದಿರನ್ನ ನೋಡಿ ಕೂಗ್ತಾರೆ, ನಾನು ಬರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ತಂದೆ ತಾಯಿ ಜೊತೆ ಮಾತು ಕೊಡ್ತಾರೆ, ಬರ್ತಾರೆ ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಕೊನೆಯದಾಗಿ ಅವ್ರ ಜೊತೆ ಮಾತಾಡಿ ಕೊನೆಯದಾಗಿ ಒಂದು ಸೈನ್ ಮಾಡ್ಲಿಕ್ಕಿರುತ್ತೆ. ಆ ಸಂದರ್ಭ ಈ ಹುಡುಗನ ಜೊತೆ ಹೋಗ್ಬೇಕಾಗುತ್ತೆ, ವಕೀಲರ ಜೊತೆ ಹೋಗ್ಬೇಕಾಗುತ್ತೆ. ಆ ಸಂದರ್ಭ ಮಾತುಕತೆ ಆಗುತ್ತೆ. ತದನಂತರ ಇಲ್ಲಿ ಬರ್ತೇನೆ ಅಂತ ಹೇಳಿದಂಥ ಹುಡುಗಿ ಅಟ್ ಟೈಮಲ್ಲೇ ಚೇಂಜ್ ಆಗ್ತಾರೆ. ಸೊ ಇದು ಬಹಳಷ್ಟು ಪ್ರಕರಣಗಳಲ್ಲಿ ಇರುತ್ತೆ ಅಂತ ನಾನು ಕೇಳಿದ್ದೀನಿ. ಅಂಡ್ ಈ ಪ್ರಕರಣಗಳು ಇದೇ ಆಗಿದೆ ಅಂತ ಹೇಳಿ ತಾಯಿ ಹೇಳ್ತಾರೆ. ವೈ ಪ್ರಕರಣಗಳಲ್ಲಿ ಆ ಥರನೇ ಆಗಿದೆ. ಇದು ಸ್ಪಷ್ಟತೆ ಇದೆ. ತಾಯಿ ಆರೋಪ ಮಾಡಿದ್ದಾರೆ ಅಲ್ಲಿ, ಇವಳನ್ನ ಟ್ರ್ಯಾಪ್ ಮಾಡಿದ್ದಾರೆ. ಖಾಸಗಿ ವಿಡಿಯೋಗಳು ಇರುವಂತ ಸಾಧ್ಯತೆ ಜಾಸ್ತಿ ಇದೆ. ನೋಡಿ, ತಾಯಿ ತಂದೆ ಮಾತಾಡಿದ್ರು 5 ನಿಮಿಷ, ಒಪ್ಕೊಂಡು ಅವಳು ಬಂದು ಬರೆದು ಕೊಟ್ಲು, ತಂದೆ ಜೊತೆ ಹೋಗ್ತೇನೆ ಅಂತೇಳಿ ಬರೆದು ಕೊಟ್ಟು ಸ್ಪಷ್ಟತೆ ಇದೆ. ತಂದೆ ತಾಯಿ ಕೊಟ್ಟಿದ್ದು 5 ನಿಮಿಷ, ಅವನಿಗೆ 7 ನಿಮಿಷ ಕೊಟ್ಟಿದ್ದಾರೆ. ತಂದೆ ತಾಯಿ ಪೊಲೀಸರ ಸಮ್ಮುಖದಲ್ಲಿ ಮಾತಾಡಿದ್ದು, ಅವನು ಸಪ್ರೇಟ್ ಆಗಿ ಮಾತಾಡಿದ್ದಾನೆ. ಸಪ್ರೇಟ್ ಆಗಿ ಮಾತಾಡಿದ್ದಾನೆ, ಇವನು ಬೇರೆ ಕಡೆ ಕೂರಿಸಿದ್ದಾರೆ. ಅವನು 7 ನಿಮಿಷ ತಗೊಂಡಿದ್ದಾನೆ, ಇವರಿಗೆ 5 ನಿಮಿಷ. 7 ನಿಮಿಷದಲ್ಲಿ ಅವನು ಏನ್ ಮಾತಾಡಿದ್ದಾನೆ? ತಕ್ಷಣ ಬದಲಾಗಿದ್ದಾಳೆ ಹುಡುಗಿ. ಬರುದಿಲ್ಲ ಅಂತ ಹೇಳಿಲ್ಲ, ಸ್ವಲ್ಪ ದಿನ, 2 ದಿನ ಬಿಟ್ಟು ಬರ್ತೇನೆ, 4 ದಿನ ಬಿಟ್ಟು ಬರ್ತೇನೆ, ಆ ತರ ಹೇಳಿದ್ದಾಳೆ. ಅಂದ್ರೆ ಏನಾದ್ರು ಇದ್ರ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ತಾವು ಹೇಳೋದು. ಆರೋಪ ಮಾಡ್ತಾ ಇದಾರಲ್ಲ ತಂದೆ ತಾಯಿ, ಎಷ್ಟು ಬ್ಲಾಕ್ ಮೇಲ್ ಮಾಡಿದ್ದಾರೆ ನನ್ನ ಮಗಳು ಅಂತವಳು ಅಲ್ವೇ ಅಲ್ಲ ಅಂತ. ಅಂದ್ರೆ ಈ ಕೇಸಲ್ಲಿ ಇತರ ಕೇಸ್ಗಳಲ್ಲಿ ಕೂಡ ಆಗುವಂತದ್ದು ಇದೆಯಾ? ನೋಡಿ, ಆ ಹುಡುಗರನ್ನ ನೋಡಿ ಮನ್ಸಲ್ಲಿ ಅಟ್ರಾಕ್ಷನ್ ಆಗಿ ಆತರ ಮಾಡಿದಾಗ ಅವರು ಪ್ರೀ ಪ್ಲಾನ್ಡ್ ಆಗಿರ್ತಾರೆ. ಎಲ್ಲೋ ಕರ್ಕೊಂಡು ಹೋದಾಗ ಅಲ್ಲಿ ಮೊಬೈಲ್ಗಳ ಮೂಲಕ ಚಿತ್ರೀಕರಣ ಮಾಡುವಂಥದ್ದು ಅದೇ ಕೆಲಸ. ಅವರನ್ನು ಟ್ರ್ಯಾಪ್ ಮಾಡಿ ನನ್ನ ಸೋಷಿಯಲ್ ಮೀಡಿಯಾಕ್ಕೆ ಹಾಕುವ ಆ ಥರ ಹೇಳುವಂಥ ಸಾಧ್ಯತೆ ಇದೆ. ಆ ತಾಯಿ ಹೇಳಿದಾರಲ್ಲ, ಅಲ್ಲಿ ಆರೋಪ ಮಾಡಿದಾರಲ್ಲ. ಮೊದಲ ಕೇಸಲ್ಲಿ ಕೂಡ ಹಾಗೆ. ಇದು ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಒಂದು ಕೇಸ್ ಆಯಿತು. ತಂದೆ ತಾಯಿಯವರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ವ್ಯವಸ್ಥಿತ ಒಂದು ಒಳ್ಳೆ ಫ್ಯಾಮಿಲಿ,
ಮಗಳು ಸಿಕ್ಕಿಬಿದ್ಲು. ಮುಸ್ಲಿಂ ಯುವಕನ ಜೊತೆ ಏನೋ ಚುಂಬನ ಎಲ್ಲ ಆಗ್ತಾ ಇದ್ದು ಸಿಕ್ಕಿಬಿದ್ಲು. ನಾವು ಹುಡುಗರು ರೆಕಾರ್ಡ್ ಮಾಡಿದ್ರು. ತಕ್ಷಣ ನೀವೇನು ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅಂತ, ಹುಡುಗನಿಗೆ ಏನು ಮಾಡಬೇಡಿ, ಬಿಟ್ಟುಬಿಡಿ, ಅವಳನ್ನ ಹುಡುಗಿ ಮನೆ ನನಗೆ ತೋರಿಸಿ ಅಂತ. ತಕ್ಷಣ ಮನೆಗೆ ಹೋದೆ. ಮನೆಗೆ ಹೋಗಿ ಅವ್ರ ತಂದೆ ತಾಯಿ ಮಾತಾಡುವಾಗ ಹತ್ತು ಬಿಟ್ರು. ನಮ್ಮ ಮಗಳು ಹಾಗೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅವನ ಹುಡುಗನ ಹತ್ರ ಸ್ವಲ್ಪ ಎನ್ಕ್ವೈರಿ ಮಾಡುವ ಕೆಲವು ಫೋಟೋಗಳು, ಖಾಸಗಿ ವಿಡಿಯೋಗಳು ಅವ್ನ ಮೊಬೈಲಲ್ಲಿ ಇತ್ತು. ಮೊಬೈಲ್ ತಗೊಂಡು ಬಂದಿದ್ದಾರೆ ಇವರು. ಮೊಬೈಲ್ ತಗೊಂಡು ಬಂದಿದ್ದಾರೆ, ಮೊಬೈಲ್ ಕೊಟ್ಟಿಲ್ಲ. ಮತ್ತೆ ಅವನು ಬೇರೆ ಕಲಿಸಿದಾನ ಅದೆಲ್ಲ ಕೇಳಿದ್ರು, ಏನಿಲ್ಲ. ಅವಳು ನಾನು ಹೇಳಿದೆ ಮತ್ತೇನು ಮಾಡ್ಬೇಕು ನಾವು ಅಂತ ಕೇಳಿದ್ರು. ಮನೆ ಏನಿಲ್ಲ, ಯಾವ ಕೌನ್ಸಿಲಿಂಗು ಬೇಡ, ಅವಳಿಗೆ ಮೊಬೈಲ್ ಕೊಡಬೇಡಿ, ಶಾಲೆಯಿಂದ ಬಿಡಿಸ್ಬಿಡಿ. ಇನ್ನು ಕಾಲೇಜಿಗೆ ಹೋಗ್ತಾ ಇದ್ಲು ಅವಳು, ಅವ್ಳು ಡ್ಯಾನ್ಸ್ ಟೀಮ್ಗೆ ಏನೋ ಹೋಗ್ತಾ ಇದ್ಲಂತೆ. ಅಲ್ಲಿಂದ ಬಿಡಿಸ್ಬಿಡಿ ಅಂತ. ಮೊಬೈಲ್ ಕೊಡಬೇಡಿ ಅಂದ್ರೆ ಹೇಳಿ ಅವಳು ಸ್ವಾತಂತ್ರ್ಯ ಹರಣ ಮಾಡೋದು ಅಂತಲ್ಲ. ಮತ್ತೆ ಅವನು ಕಾಂಟ್ಯಾಕ್ಟ್ ಆಗಿ ನಿನ್ನ ಫೋಟೋಗಳಿದೆ, ವಿಡಿಯೋಗಳಿದೆ ಹಾಕುವಂತ ಚಾನ್ಸಸ್ ತುಂಬ, ಅವನ ಎದುರಿಸುವ ಚಾನ್ಸಸ್ ಇದೆ. ಅವಳಿಗೆ ಸ್ವಲ್ಪ ಭಜನೆಗೂ ಆಧ್ಯಾತ್ಮಕ್ಕೂ ಕಳಿಸಿ. ಕೆಲವು ತಿಂಗಳಾಯ್ತು, ಇವಾಗ ತುಂಬಾ ಚೆನ್ನಾಗಿದ್ದಾಳೆ. ಶಾಲೆ ಕಾಲೇಜ್ ಬೇಡ. ಹೆಣ್ಣು ಮಗಳು ಯಾವುದೋ ಒಂದು ರಸ್ತೆ ಚರಂಡಿಯಲ್ಲಿ ಬೀಳೋದು, ಫ್ರಿಜ್ ಅಲ್ಲಿ ಇರೋದು, ಅಥವಾ ಮಗು ಇಟ್ಕೊಂಡು ದಾರಿಯಲ್ಲಿ ಬೇಡ್ತಾ ಇರೋದು, ಇಂತಹ ಪರಿಸ್ಥಿತಿ ಬರುವ ಮೊದಲು ತಂದೆ ತಾಯಿಗಳು ಎಚ್ಚೆತ್ಕೋಬೇಕಲ್ವಾ? ನಮ್ಮ ಮಾತಿಗೆ ಅವರು ಇಲ್ಲ ನನ್ನ ಮಗಳು ಅಂತವಳಲ್ಲ, ಅವಳ ಫ್ರೆಂಡ್, ಅವನು ಮೊದಲಿಂದ ಕ್ಲಾಸ್ಮೇಟ್, ಅವನ ಗಾಡಿಯಲ್ಲಿ ಹೋದ್ರೆ ಏನಾಯ್ತು, ನಾವು ಹೋಗಿ ಹೇಳಿದಾಗ ನೀವ್ ಯಾರು ಕೇಳೋರು. ಇದೇ ವೇದಿಕೆಯಲ್ಲಿ ಪ್ರತಿಭಕ್ಕ ಬಂದು ಕೂತು ಏನೋ ಮಾತಾಡಿದ್ರು. ಪ್ರತಿಭಾ ಕುಲಾಯ್ ಅವರು ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಲ್ವಾ? ಅವರ ಸಮಾಜದ ಬಿಲ್ಲವ ಸಮಾಜದ ಹೆಣ್ಣು ಮಗಳಲ್ವಾ? ಅವ್ರು ಹೇಳಿದ್ರು ಯಾವುದೋ ಒಂದು ಹುಡುಗಿನ ನನ್ನ ಮಗಳಿಗೆ ಹೆಸರಿಡ್ತೇನೆ ಅಂತ ಹೇಳಿದ್ರು. ಪ್ರತಿಭಾ ಕುಲಾಯ್ ಅವರು ಇದ್ರ ಬಗ್ಗೆ ಮಾತಾಡ್ಬೇಕಲ್ವಾ? ಅವ್ರು ಹೇಳಿದ್ರೆ ಭಜನ್ಗಳದವರು ಆ ರೀತಿ ಈ ರೀತಿ ಏನೋ ಒಡಫೆಗಳನ್ನು ಮಾತಾಡ್ತಾರೆ. ಇಂಥ ವ್ಯವಸ್ಥೆ ಬಂದಾಗ ತಕ್ಷಣ ನೆನಪಾಗೋದು, ಎಲ್ರಿಗೂ ನೆನಪಾಗೋದು ಇದೆ ಗೂಂಡಾ ಅಂತ ಹೇಳಿದವರು, ಅವ್ರ ಕೆಲಸ ಇಲ್ಲ ಅಂತ ಹೇಳಿದವರು, ಇಂಥವ್ರು ನೆನಪಾಗೋದಲ್ಲ. ಓಕೆ, ಎಸ್ ಸರ್ ಬರ್ತೇನೆ. ಕೊನೆಯ ಕ್ಷಣದ ಈ ಒಂದು ಏನು ಚೇಂಜಸ್ಗಳು ಬದಲಾವಣೆ ನಂಗೆ ಬಹಳಷ್ಟು ಯಾಕೆ ಹೀಗಾಗುತ್ತದೆ ಅಂತ ವಿಚಾರಗಳು ಬರುತ್ತೆ. ಬಹಳಷ್ಟು ಹೆತ್ತವರು ಕೂಡ ಹೇಳಿದವರು ಇದ್ದಾರೆ. ಬರ್ತೇನೆ ಅಂತ ಹೇಳಿದ ಮಗಳು ಅಟ್ ಎ ಟೈಮ್ ಮಾತಾಡಿದಾಗ ಬರಲ್ಲ, ರಿಟರ್ನ್ ಬರಲಿಲ್ಲ, ನಾನು ಕಾಲು ಹಿಡಿದ ಆದರೂ ಕೂಡ ಮಗಳು ಕೇಳಲಿಲ್ಲ ಅಂತ ಹೇಳಿ ಬೇರೆ ಕೇಸ್ಗಳೆಲ್ಲ ನಾನು ಕೇಳಿದೆ. ಸೊ ವೈ ಇದು ಕೊನೆಯ ಕ್ಷಣದ ಚೇಂಜಸ್, ಇದ್ರ ಬಗ್ಗೆ ಏನಾದರೂ ವಿಚಾರ ಇದೆಯಾ? ಇದು ಪೊಲೀಸ್ ಸ್ಟೇಷನ್ಗಳಲ್ಲಿ, ಕೋರ್ಟ್ಗಳಲ್ಲಿ ನಾವು ತುಂಬ ವರದಿಗಳನ್ನು ಮಾಡುವಾಗ 90% ಅವರು ಹುಡುಗನ ಕಡೆಗೆ ಹೋಗುವಂಥದ್ದು. ನಾವು ಲೇಖನಗಳನ್ನು ಮಾಡಿದ್ರೆ ಕೊನೆಗೆ ಕೋರ್ಟ್ನ ಇದ್ರೆ ಕೊನೆಗೆ ಆ ಅಟ್ರಾಕ್ಷನ್, ಇದು ಆ ಒಂದು ಬ್ರೈನ್ ವಾಶ್ ಆ ಥರ ಆಗಿರ್ತದೆ, ಒಂದು ಸೆಳೆತ. ಹಾಗಾಗಿ ಅದು ಹೆಚ್ಚಾಗಿ ಅಲ್ಲಿವರೆಗೆ ಹೋದ ನಂತರ ಅದು ಆ ಕಡೆ ಹೋಗೋದು ಜಾಸ್ತಿ. ಹಾಗೆ ನಾನು ಇದು ಮೊದಲಿಂದ ತುಂಬ ಸರಿ ನೋಡಿದ್ದೇನೆ. ಅದು ಆ ಒಂದು ವಯೋಸಹಜವಾದಂಥ ಅಟ್ರಾಕ್ಷನ್ ಮತ್ತು ಆ ಒಂದು ಈ ಸೆಳೆತ, ಅದರ ನಡೆಗೆ ಇವರು ಏನು ಹೇಳಿದ್ರಲ್ಲ, ಕೆಲವೊಮ್ಮೆ ಬ್ಲ್ಯಾಕ್ ಮೇಲ್ಗಳು ಇರ್ತದೆ, ಒಳಗಿಂದೊಳಗೆ ಹೆದರಿಕೆಗಳು ಇರ್ಬೋದು. ಆದರೆ ಹೆಚ್ಚಿನ ವಿಷಯದಲ್ಲಿ ಆ ಒಂದು ಸೆಳೆತವೇ ಅದನ್ನು ಆ ಕಡೆ ಹೇಳ್ಕೊಂಡು ಹೋಗ್ತದೆ. ಈ ಕಡೆ ನೋಡಿ ಲಾಸ್ಟಿಗೆ ಈ ಕಡೆ ಬಂದ್ರೆ ಈ ಕಡೆ ಹೋಗ್ತಿತ್ತು ಏನೋ ಹೆಚ್ಚಾಗಿ. ಲಾಸ್ಟಿಗೆ ತಾಯಿ ಕೈಕಾಲು ಹಿಡಿತಾರೆ ಸರ್, ಕಾಲನ್ನ ಹಿಡಿದ್ರು ಇದು ಮಾಡಿದ್ರು ಕೂಡ ಕಾಲನ್ನ ಮಾಡಿ ಪುಷ್ ಮಾಡಿ ಹೋಗುವಂತಹ ಹೆಣ್ಮಕ್ಳು ತುಂಬಾ ಅದನ್ನ ತುಂಬಾ ಒಂದು ಗೋಳಾಡ್ತಾ ಇರುವಂತದ್ದನ್ನ ನಾವು ನೋಡಾಗ, ಕಾಲು ಹಿಡಿದ್ರು ಕೂಡ ಮಕ್ಕಳಿಗೆ ಒದ್ಕೊಂಡು ಹೋದದ್ದು ತುಂಬಾ ಇದೆ. ಅದು ಸಾಧಾರಣ ಹಾಗೆ ಹೇಗೆ ಹೌದು, ಅದೇ ತಾಯಿ ಕಾಲಿಡಿದೆ. ಇಲ್ಲಿ ಉಡುಪಿಯಲ್ಲೂ ಕೂಡ ಆಗಿದೆ. ಸೊ ವೈ ಹೌ ಅನ್ನೋ ಪ್ರಶ್ನೆ ಏನದು ಆ ರೀತಿ ಅಂತ ಹೇಳಿ ಏನ್ ಚೇಂಜಸ್? ಅದು ವಯಸ್ಸು ಎನ್ನುವಂಥದ್ದು ಮುಖ್ಯ. ಅಲ್ಲಿ ತಂದೆ ತಾಯಿ ಬರ್ತೇನೆ ಅಂತ ಮಾತು ಕೊಟ್ಟಿದ್ದ ಹೆಣ್ಮಕ್ಳು ಅಟ್ ಟೈಮ್ ಅಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ 14-15 ವರ್ಷದ ನಂತರ ಆ ಬಾಡಿಯಲ್ಲಿರುವ ಹಾರ್ಮೋನ್ಗಳು ಕೂಡ ಅಷ್ಟೇ ಏನು ಹೊಸತನ ಹೆತ್ತವರ ಇದರಿಂದ ಹೊರಗೆ ಬಂದು ಸ್ವತಂತ್ರ ಇದನ್ನ ಬದುಕನ್ನು ಕಟ್ಟಿಕೊಳ್ಬೇಕು. ಪ್ರಾಣಿಗಳಲ್ಲೂ ಕೂಡ ಅಷ್ಟೇ, ಕುಟುಂಬದ ಇದನ್ನ ಹೆತ್ತವರನ್ನ ಒಟ್ಟಿಗೆ ಇರೋ ಒಂದು ಗುಂಪನ್ನು ಬಿಟ್ಟು ಹೋಗುವಂತ ಇದು ಆ ಒಂದು ಹಾರ್ಮೋನ್ಗಳು, ಆ ಒಂದು ವ್ಯವಸ್ಥೆ, ಹೊಸ ಗುಂಪನ್ನು ಸೇರುವುದು ಅಥವಾ ಹೊಸದಾಗಿ ಮಾಡುವಂಥದ್ದು, ಕೊಡುವಂತಹ ಸಂಸ್ಕಾರಗಳು, ಕೊಡುವಂತಹ ಶಿಸ್ತು, ಕೊಡುವಂತಹ ಬಾಂಧವ್ಯ, ಟಚ್ಗಳು, ಮನೆಯ ಹೆತ್ತವರದ್ದು ಅದು ತುಂಬ ಇರ್ತದೆ. ಮತ್ತು ಜೀನ್ಸ್ ಕೆಲವೊಮ್ಮೆ ಇರ್ತದೆ, ಏನು ಎಲ್ಲವನ್ನ ಬಿಟ್ಟು ಹೊರಗೆ ಹೋಗುವಂಥದ್ದು. ಮತ್ತು ಆ ಪ್ರಾಯ ಮುಖ್ಯವಾಗಿ ಆ ಹೊತ್ತಿನಲ್ಲಿ ಹಾರ್ಮೋನ್ಗಳು ಅಷ್ಟು ಪ್ರಬಲವಾಗಿರ್ತದೆ. ಮತ್ತು ಅಂಥದ್ದು ಒಂದು ಅಟ್ರಾಕ್ಷನ್ ಕೂಡ ಪ್ರಬಲವಾಗಿರೋದ್ರಿಂದ ಇದು ಹಾಗಾಗಿ 90%ಗಳು ಕೂಡ ಆ ಏಜ್ ಇವಾಗ ನೋಡಿ 20-21 ವರ್ಷವರೆಗೆ ಸ್ವಲ್ಪ ಜಾಗ್ರತೆ ಮಾಡಬೇಕು ಅಂತಿದ್ದಾರೆ. ಇದು 23 ವರ್ಷದ ಹುಡುಗಿ, ಪ್ರಬುದ್ಧದಾಗಿದ್ದಾಳೆ, ತಲೆಯಲ್ಲಿ ಡಿಗ್ರಿ ಆ ಲೆವೆಲ್ಗೆ ಬಂದು ಪ್ರಬುದ್ಧದಾಗಿದ್ದಾಳೆ ಅವಳು. ಆದ್ರೆ ಕೂಡ ಇದು ಇಷ್ಟು ಸೆಕ್ಯೂರ್ ಇಲ್ಲ ಅವಳ ಲೈಫಲ್ಲಿ. ಅವ್ನು ಸೇಲ್ಸ್ ಮ್ಯಾನ್, ಅವಳಿಗೆ ತಲೆ ಅಷ್ಟು ಅರ್ಥ ಆಗಲ್ವಾ? ಏನೋ ಒಂದು ಸಿಕ್ಕಿ ಬಿದ್ದು, ನನ್ನ ಪ್ರಕಾರ ತಂದೆ ತಾಯಿ ಹೇಳುವಾಗೆ
ಅವಳು ಸಿಕ್ಕಿ ಬಿದ್ದ ಹಾಗಿದೆ. ಅಲ್ಲ 15-16 ಹೆಚ್ಚಾಗಿ ಅಟ್ರಾಕ್ಷನ್ ಅಲ್ಲಿ ಬರ್ತದೆ. ಇದು 23 ವರ್ಷ ಅಂತ ಹೇಳಿದ್ರೆ ಮೆಚೂರಿಟಿ ಮತ್ತೆ ಕಂಟಿನ್ಯೂ ಅವರ ಅಫೇರ್ಗಳು ಇರಬಹುವ ಸಾಧ್ಯತೆ ಇದೆ. ಅಂದ್ರೆ ಆಮೇಲೆ ನಾನು ಹೇಳಿದ್ದೇನಲ್ಲ, ಅವರ ಹತ್ರ ಏನೋ ಒಂದು ಬ್ಲಾಕ್ ಮೇಲ್ ತಂತ್ರ ಇರ್ಬೋದು, ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ. ಸೊ ಅದು ದೊಡ್ಡ, ನಾನು ಹೇಳುದು ಮೊದಲಿಗೆ ಪ್ರೀತಿ ಆಯ್ತು ಏನೋ ಎಲ್ಲೋ, ಆಮೇಲೆ ಮತ್ತೆ ಬಿಡ್ಲಿಕ್ಕೆ ಆಗದೆ ಈ ರೀತಿ ಮಾಡಿರ್ಬೋದು ಆ ಹುಡುಗಿ. ತಂದೆ ತಾಯಿಯ ಮೇಲೆ ಪ್ರೀತಿ ಇತ್ತು ಎನ್ನುವುದು ಅವರು ಒಮ್ಮೆ ಬರ್ಲಿಕ್ಕೆ ತಂದೆಯನ್ನು ನೋಡಿ ತಾಯಿಯನ್ನು ನೋಡಿ ಒಪ್ಪಿದ್ದು ಒಂದು ಕಾರಣ. ಆದ್ರೆ ಆ ಕಡೆ ಸೆಳೆತ ಜೋರಿರೋದ್ರಿಂದ ಸಮಸ್ಯೆ. ಸೆಳೆತಕ್ಕಿಂತ ನಾನು ಇಲ್ಲಿ ಆರೋಪ ಮಾಡ್ತಾ ಇದ್ದೀನಿ, ಅವನ ಬಳಿ ಏನೋ ಇದು ಬ್ಲಾಕ್ ಮೇಲ್ಗೆ ಏನಾದ್ರು ವಿಡಿಯೋಗಳು ಇರ್ಬೋದು, ಬ್ಲಾಕ್ ಮ್ಯಾಜಿಕ್ ಇರ್ಬೋದು, ಬ್ಲಾಕ್ ವಿಡಿಯೋಗಳು, ಆ ತರ ವಿಡಿಯೋಗಳು ಇರ್ಬೋದು ಸಾಧ್ಯತೆ ಇದೆ. ಓಕೆ, ಎನಿವೆ ಎಸ್, ಇದು ಲವ್ ಜಿಹಾದ್ ಅಥವಾ ಇನ್ನಿತರ ವಿಚಾರಗಳು, ಆರೋಪಗಳು ಅವೆಲ್ಲದರ ನಡುವೆ ತಮ್ಮ ಮಕ್ಕಳ ಬಗ್ಗೆ ಮಾತ್ರ ಹೆತ್ತವರು ಗಮನವನ್ನು ಇಡಲೇಬೇಕಾಗುತ್ತೆ. ತಮ್ಮ ಮಕ್ಕಳು ತಮ್ಮಗಳಿಗೆ ಬೇಕು ಅಂತ ಬಂದಾಗ ಪ್ರಸಕ್ತ ಕಾಲಘಟ್ಟದಲ್ಲಿ ಯಾರೇ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ತಮ್ಮ ಮಕ್ಕಳ ಬಗ್ಗೆ ಗಮನವನ್ನು ಇಟ್ಕೊಳ್ಳಿದ್ರೆ ಬಹಳಷ್ಟು ಕಷ್ಟ ಆಗುತ್ತೆ. ಇಂತಹ ಪರಿಸ್ಥಿತಿ ಪಾಪ ಆ ತಾಯಿ ಕೂಗುವಾಗ, ಆ ತಂದೆ ಕಣ್ಣೀರು ಹಾಕುವಾಗ, ದೂರದ ರಾಷ್ಟ್ರಕ್ಕೆ, ಬೇರೆ ರಾಷ್ಟ್ರಕ್ಕೆ ಹೋಗಿ ತಮ್ಮ ಮಕ್ಕಳನ್ನು ಓದಿಸಬೇಕು, ಬೆಳೆಸಬೇಕು, ಅವರಿಗೆ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು, ನಾವೆಲ್ಲ ಫ್ಯಾಮಿಲಿ ಸೇರಿಕೊಂಡು ಆ ಮದುವೆ ಸಂಭ್ರಮವನ್ನು ನೋಡಬೇಕು. ಇತರ ಮನೆಯಲ್ಲಿ ಹೆಣ್ಮಕ್ಳು ಒಳ್ಳೆಯ ರೀತಿಯಲ್ಲಿ ಮದುವೆಯಾಗಿ ಹೋಗ್ತಾ ಇದ್ದಾರೆ, ಅದೇ ರೀತಿ ಸಂಭ್ರಮ ನಮ್ಮ ಮನೆಯಲ್ಲಿ ಕೂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಷ್ಟಪಟ್ಟು ಆಸೆಯಿಂದ ಹೊರದೇಶಕ್ಕೆ ಹೋಗದಂತಹ ದುಡಿತಾ ಇದ್ದಂತಹ ತಂದೆ, ಆ ತಂದೆಗೆ ಸಿಕ್ಕಿರುವಂತಹ ಈ ಒಂದು ಸುದ್ದಿ, ಜೊತೆಗೆ ಮಗಳು PG ಅಲ್ಲಾದರೂ ಇದ್ರೂ ಪರವಾಗಿಲ್ಲ, ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ಒಂದು ಒಳ್ಳೆಯ ಮಗಳಾಗಿ ಭವಿಷ್ಯದಲ್ಲಿ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ತಾಯಿ ಮಗಳನ್ನು PGಗೆ ಅಲ್ಲಿ ಇಟ್ಟು ಕಲಿಸಿದಂತಹ ಸಂದರ್ಭ, ಮಗಳು ಮಾಡಿರುವಂತಹ ವಿಚಾರ, ಜೊತೆಗೆ ಕಲಿತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಸಮಾಜಕ್ಕೆ, ಜೊತೆಗೆ ಹೆತ್ತ ತಂದೆ ತಾಯಿಗೆ ಮಾಡಿರುವಂತಹ ಒಂದು ಅನ್ಯಾಯ. ನೋ ಡೌಟ್ ಅನ್ಯಾಯವಿದು, ಯಾರು ಏನು ಹೇಳಿ ಅನ್ಯಾಯ. ಯಾಕಂದರೆ ಹೊತ್ತು ಸಾಕಿದಂತಹ 23 ವರ್ಷ ಬೆಳೆಸಿದಂತಹ ತಂದೆ ತಾಯಿಯನ್ನು ಈ ರೀತಿ ಮಾಡುವಂತಹ ಹೆಣ್ಮಗಳಾಗಲಿ ಗಂಡು ಮಕ್ಕಳಾಗಲಿ ನಿಜವಾಗ್ಲೂ ಕೂಡ ಅದು ದುರಂತವೇ ಸರಿ. ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ನೋಡಿ ಅನ್ನೋದು ಅಷ್ಟೇ ಸತ್ಯದ ವಿಚಾರ. ಅದೇನೇ ಇರಲಿ, ನಾನು ಕೊನೆಯದಾಗಿ ಇಬ್ಬರಲ್ಲೂ ಕೂಡ ಎಸ್ ಲಾಸ್ಟ್ ವೀಕ್ಷನ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನು ಹೇಳುದು, ಬಹಳ ಬೇಸರ ಆಗಿದೆ. ಅಂದ್ರೆ ಹೆತ್ತವರನ್ನ ಬಿಟ್ಟು ಹೋಗುವುದಕ್ಕೆ ಅದೊಂದು ತುಂಬಾ ನೋವು, ಅವರ ಅಳು ದುಃಖ ಇದನ್ನು ನೋಡುವಾಗ ಈಗ ನಾವು ಕೂಡ ನಾನು ಕೂಡ ಹೆತ್ತವರಾಗಿರೋದ್ರಿಂದ ನಾನು ಆ ಪಾರ್ಟಲ್ಲಿ ನನಗೆ ಆಲೋಚನೆಗಳು ಜಾಸ್ತಿ ಬರ್ತದೆ. ನನಗೂ 16-17 ವರ್ಷ ಇರುವಾಗ ನನ್ನ ಡಿಸಿಷನ್ ಕೂಡ ಆ ಸಂದರ್ಭದಲ್ಲಿ ಬೇರೆಯವ್ರದ್ದಾದರೆ ಆ ಸಂದರ್ಭದಲ್ಲಿ ನೋಡುವಾಗ ಯಾರಿಗೂ ದುಃಖ ಬರುವಂಥದ್ದೇ. ಹಾಗಾಗಿ ನನಗೆ ಅವರ ಹೆತ್ತ ತಾಯಿಯರ ದುಃಖವನ್ನು ನೋಡುವಾಗ ನನಗೆ ತುಂಬ ಬೇಸರ ಆಗ್ತದೆ ಅಂತ ಹೇಳಬೇಕು ಅಷ್ಟೇ, ಮತ್ತೇನು ಮಾಡೋಕ್ಕಾಗುತ್ತೆ. ಎಸ್ ಸರ್, ಓಕೆ, ಲಾಸ್ಟ್ ರಿಯಾಕ್ಷನ್ ಸರ್. ಇದು ಒಂದು ವ್ಯವಸ್ಥಿತ ಷಡ್ಯಂತ್ರ, ಇದರಲ್ಲಿ ಮುಖಂಡ ಇದ್ದಾನೆ, SDP ಇದು ಅಂತೆಲ್ಲ ಆರೋಪಗಳಿದೆ. ನಾನು ಕಮಿಷನರ್ ಹತ್ರ ಹೇಳೋದು, ಇಲ್ಲಿ ಕೇರಳದಲ್ಲಿ ಅದಕ್ಕೆ ಕಾನೂನು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲೊಂದು ಅದಕ್ಕೆ SIT ರಚನೆ ಮಾಡಿ ಏನು ದೂರು ದಾಖಲಾಗಿದೆ. SIT ರಚನೆ ಮಾಡಿ ಷಡ್ಯಂತ್ರದ ಬಗ್ಗೆ ಇಂದಿನ ಯಾರೆಲ್ಲ ಇದ್ದಾರೆ ಅದನ್ನು ಬಯಲಿಗಿಳಿಬೇಕು. ಆ ಹೆಣ್ಣು ಮಗಳು ಎಲ್ಲೋ ಯಾರಿಗೆ ಮಾರಿ ಹೋಗೋದು ಅಥವಾ ಎಲ್ಲೋ ಹೆಣ್ಣಾಗೋ ಬದಲಿಗೆ ದಾರಿ ಬೀಳುವ ಮೊದಲು ಆ ಹೆಣ್ಣು ಮಗಳನ್ನು ತಂದು ಮನೆಗೆ ಬಿಡುವಂಥ ಕೆಲಸವನ್ನು ಮಾಡಬೇಕು. ಹಾಗೆ ತಾಯಂದ್ರಿಗೆ ನಾನು ಹೇಳ್ತಾ ಇದ್ದೇನೆ, ಹೆಣ್ಣು ಮಕ್ಕಳು, ಚಿಕ್ಕ ಹೆಣ್ಣು ಮಕ್ಕಳು ಇರುವಾಗಲೇ ತಾಯಂದ್ರು ಮೊದಲೇ ಚಿಗುರಲ್ಲೇ ಆ ಲವ್ ಜಿಹಾದ್ನ ಬಗ್ಗೆ, ಈ ಥರ ಆಗಿರೋ ವಿಷಯಗಳ ಬಗ್ಗೆ ನಿರಂತರವಾಗಿ ಹೆಣ್ಣು ಮಕ್ಕಳಿಗೆ ಹೇಳಿ. ನಿರಂತರವಾಗಿ ನೋಡಿ, ಲವ್ ಜಿಹಾದ್ನ ಬಗ್ಗೆ ನಿರಂತರ ಏನು ಕೇಸ್ಗಳಾದಾಗ, ಪೇಪರಲ್ಲಿ ಬಂದಾಗ ನಿತ್ಯ ಬರ್ತಾ ಇರ್ತದೆ ಯಾವುದಾದ್ರೊಂದು. ಮಗಳು 6 ವರ್ಷ ಇರಲಿ, 10 ವರ್ಷ ಇರಲಿ, 20 ವರ್ಷ ಇರಲಿ, ಮದುವೆ ಆಗದ ಹೆಣ್ಮಕ್ಳು ಯಾರೆಲ್ಲ ಇದ್ದಾರೆ ಅವರಿಗೆ ನಿರಂತರ ತಂದೆ ತಾಯಿ ಇದನ್ನು ತೋರಿಸುವಂಥ ಹೇಳುವಂಥ ವ್ಯವಸ್ಥೆಗಳನ್ನು ಮಾಡಲಿ, ಅಲ್ಲಿ ಜಾಗೃತಿ ಮೂಡುವಂಥ ಕೆಲಸವನ್ನು ಮಾಡಲಿ, ಚಿಕ್ಕದಿರಬೇಕಾದ್ರೆ. ಅವಾಗ ಆ ಹೆಣ್ಣು ಅಲ್ಲ, ಅದಕ್ಕಿಂತ ಅದು ನನ್ಗೆ ಗೊತ್ತಿಲ್ಲ ಸರ್, ಅದಕ್ಕಿಂತ ಜಾಸ್ತಿ ತಂದೆ ತಾಯಿಗೆ ಸಂಸ್ಕಾರ ಕೊಡುವಂತ ಕೆಲಸ, ಜೀವನ ಮೌಲ್ಯಗಳನ್ನ ಹೇಳಿ ಮಕ್ಕಳಿಗೆ, ಅದು ಕೊಡ್ಲಿ. ಆದ್ರೂ ಕೂಡ ನಾನು ಹೇಳೋದು ಜೀವನ ಮೌಲ್ಯ, ತಂದೆ ತಾಯಿಗಳ ಕೆಲಸಗಳಾಗ್ಲೇಬೇಕು. ಜಾಸ್ತಿ ನೆಗೆಟಿವ್ಗಳನ್ನ ಕೊಟ್ಟರು ಕೂಡ ಅದು ದುರಂತ. ಕೂತ್ಕೊಂಡಾಗ ಒಂದು ಊಟ ಕೂತಾಗ ಇವತ್ತು ಇಂಥ ಪ್ರಕರಣ ಆಯ್ತು, ಆ ಹೆಣ್ಣು ಮಗಳು ಈಗ ಆದ್ಲು, ಹೆಣ್ಣು ಮಗಳ ಪರಿಸ್ಥಿತಿ ಈಗ ಅನ್ಯಾಯ ಆದ್ರೆ ಮಾತ್ರ ತೋರಿಸಿ, ಅದನ್ನೇ ಹೇಳೋದು ನಾನು. ನೋಡಿ, ಆ ಶ್ರದ್ಧಾ ವಿಷಯ ಈಗ ಆಯ್ತು, ಆ ಪ್ರಕರಣ ಬಂದಾಗ ಹೆಣ್ಣು ಮಕ್ಕಳಿಗೆ ಅದನ್ನು ಹೇಳು ತಿಳಿಸುವಂತ ಕೆಲಸಗಳಾಗಬೇಕು. PG ಬಗ್ಗೆ ನನ್ನ ಒಂದು PG ಇಲ್ಲೋ ಇದಂತ PG ತುಂಬಾ ಹೇಳ್ತಾರೆ ಅಂತ ವಿಷಯಗಳು ಆಗಿರ್ಬೋದು. ಇವಾಗ ಆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಆ PGಯಲ್ಲಿ ಇರುವಂತದ್ದು ಇದನ್ನು ತನಿಖೆ ಮಾಡಬೇಕು. ಎಲ್ಲೆಲ್ಲ PGಗಳಿದೆ ಇದ್ರ ಬಗ್ಗೆ ನಾವು ಕಮಿಷನ್ಗೆ ಮನವಿಯನ್ನು ಕೂಡ ಕೊಡ್ಲಿಕ್ಕಿದ್ದೇವೆ. ಹೆಚ್ಚಾಗಿ ತಾಯಂದ್ರು, ನಾನು ಹೇಳೋದು ತಂದೆ ಕೆಲಸ ಮಾಡ್ತಾರೆ, ದೂರದಲ್ಲಿ ಇರ್ತಾರೆ, ಎಲ್ಲೋ ತಾಯಂದ್ರು ಹೆಣ್ಣು ಮಕ್ಕಳ ಬಗ್ಗೆ ನಿಗಾ ವಹಿಸಬೇಕು. ನಿಮ್ಮ ಹೆಣ್ಣು ಮಕ್ಕಳು ಏನೋ ಎಲ್ಲೋ ಯಾರು ಚರಂಡಿಯಲ್ಲಿ ರೋಡಲ್ಲಿ ಹೆಣವಾಗಿ ಬೀಳುವ ಮೊದಲು ಏನದು ಅವಳು ಯಾವುದು ಅನಾಥಿ ಆಗುವ ಮೊದಲು, ಯಾಕಂದ್ರೆ ಮದುವೆ ಆದ ಕೂಡಲೇ ನೋಡಿ, ಇವಾಗ ಮದುವೆ ಆದ್ಮೇಲೆ ಸಂಪರ್ಕ ಇರ್ತಾಳೆ ಅವಳು, ಈಗ ಯಾರಿಲ್ಲ ಇನ್ನು ಮುಂದಕ್ಕೆ ಅಲ್ವಾ? ಅಲ್ಲ, ಅವಳು ಸಂಪರ್ಕ ಹೇಳು ಹೋಗ್ತಾಳೆ, ಇವ್ರಿಗೆ ಗೊತ್ತಿರೋದಿಲ್ಲ.
ಅವನನ್ನು ಬಿಟ್ಬಿಡ್ತಾರೆ. ಅವನು ಅಬ್ರಾಡ್ಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಅಬ್ರಾಡ್ ಹೋಗ್ದ, ಇವಳೆಲ್ಲ ಹೋದ್ರು ಅಬ್ರಾಡ್, ಅಲ್ಲಿಂದ ಅವಳಿಗೆ ನಿಕಾ ಅವರು ಡಿವೋರ್ಸ್ ಆಯ್ತು, ಅಲ್ಲಿಂದ ಅವಳು ಬೇರೆ ಕಡೆ ಹೋದ್ಲು ಅಂತ. ಎಲ್ಲಿ ಹೋದ್ಲು? ಇವ್ರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಇವ್ರಿಗೆ ಆಗ್ತದ? ಆ ಕೇಳಲು ಹುಡುಗಿಸಕ್ಕೆ ಆಗ್ತದ? ಅಂತ ಕೇಸ್ಗಳೇ ಆಗೋದು. ಹಾಗಾಗಿ ಆ ಹೆಣ್ಣು ಮಗಳು ಆ ರೀತಿ ಆಗದಿರ್ಲಿ, ಅವಳ ಜೀವನ ಒಂದು ಆಶಯ. ಆದರೆ ಆ ತಂದೆ ತಾಯಿಗೆ ನ್ಯಾಯ ಸಿಗುವಂತ ಕೆಲಸ ಖಂಡಿತ ಆಗ್ಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಓಕೆ, ಎನಿವೆ ಎಸ್, ಏನು ಮೈಂಡ್ ಸೆಟ್ ಅನ್ನೋದು ಅರ್ಥ ಆಗಲ್ಲ. ಇದೆಲ್ಲಕ್ಕಿಂತ ಹೊರತಾಗಿ ನನಗಂತೂ ನಾನು ಪ್ರತಿ ಬಾರಿ ಕೂಡ ಮಾನವನ ದೃಷ್ಟಿಯಲ್ಲಿ ನೋಡುವಂಥದ್ದು ಅಷ್ಟೇ, ಬೇರೇನಿಲ್ಲ. ಯಾಕೆಂದರೆ ಒಂದು ಹೆಣ್ಮಗಳು ಹುಟ್ಟಿ ಬೆಳೆದು ತಾಯಿ ಮನೆಯಿಂದ ಅಂದರೆ ತಂದೆ ತಾಯಿ ಮನೆಯಿಂದ ಹುಡುಗನ ಮನೆಗೆ ಹೋದಾಗಲೇ ಭಾಳಷ್ಟು ಕಷ್ಟಪಡ್ತಾಳಂತೆ. ಅಂದರೆ ಆ ಒಂದು ಅಟ್ಮಾಸ್ಫಿಯರ್ ಯಾವ ರೀತಿ ಇರುತ್ತೆ, ಆ ಸಂಬಂಧ, ಆ ಸಂಬಂಧಿಕರ ಕೊಂಡಿ ಅದನ್ನೇ ಕಟ್ ಮಾಡಿ ಹೋಗುವಂಥ ಸಂದರ್ಭ, ಅದು ಎಲ್ಲೋ ದೂರದಲ್ಲಿ ಅವರೆಲ್ಲ ಮತ್ತೆ ಮತ್ತೆ ಸೇರ್ತಾರೆ, ರಿಯೂನಿಯನ್ ಆಗ್ತಾ ಇರುತ್ತೆ. ಆದರೆ ಇಂತಹ ಸಂದರ್ಭಗಳು ಎಲ್ಲವೂ ಕೂಡ ಕಟ್ ಮಾಡಿ, ಎಲ್ಲ ಕೊಂಡಿಯನ್ನು ಕಟ್ ಮಾಡಿ, ಇಡೀ ವ್ಯವಸ್ಥೆಯನ್ನು ಕಟ್ ಮಾಡಿ, ಇಡೀ ಸಂಬಂಧವನ್ನು ಕಟ್ ಮಾಡಿ, ತಂದೆ ತಾಯಿಯಿಂದ ಹಿಡಿದು ಇಡೀ ಸಂಬಂಧ ಮತ್ತೊಂದು ಪ್ರದೇಶಕ್ಕೆ ಹೋಗಿ ಬದುಕುವಂಥ ಹೆಣ್ಮಕ್ಳು ನಿಜವಾಗ್ಲೂ ಅದ್ಭುತ. ಅವರ ಒಂದು ಧೈರ್ಯ, ಅವರೊಂದು ಶಕ್ತಿ ನಿಜವಾಗ್ಲೂ ಅದ್ಭುತ. ನೋಡೋಟ ಒಂದು ವಿಚಾರಗಳಲ್ಲಿ ಗೊತ್ತಿಲ್ಲ ಏನು ಕತೆ, ಏನು ವಿಚಾರ. ಆದರೆ ಎಲ್ಲಿದ್ರೂ ಕೂಡ ಒಳ್ಳೆದಾಗಿರಲಿ ಅನ್ನೋದು ನಮ್ಮ ಒಂದು ಆಶಯ. ಒಳ್ಳೆದಾಗಿರಲಿ, ಯಾರು ಕೂಡ ಒಳ್ಳೆದಾಗಬೇಕಷ್ಟೇ. ಅದೇನೇ ಇರಲಿ, ಈ ಲವ್ ಜಿಹಾದ್ ಅದು ಇದು ಆರೋಪಗಳ ನಡುವೆ ನಿಜವಾಗ್ಲೂ ಕೂಡ ತಂದೆ ತಾಯಿ ಸಾಕಿದಂತಹ ತಂದೆ ತಾಯಿಗೆ ಬೆಲೆ ಕೊಡಿ ದಯಮಾಡಿ. ಜೊತೆಗೆ ಓದುವ ವಯಸ್ಸಲ್ಲಿ ಓದಿ, ಇವೆಲ್ಲರ ಜೊತೆಗೆ ತಂದೆ ತಾಯಿಗೆ ಮೋಸ ಮಾಡಿಕೊಂಡು ಯಾವತ್ತೂ ಕೂಡ ಇಂತಹ ಘಟನೆಗಳನ್ನು ಮಾಡಬೇಡಿ ಅಂತ ಹೇಳ್ತಾ, ಎನಿವೆ ತಮ್ಮ ಮಕ್ಕಳ ಬಗ್ಗೆ ತಂದೆ ತಾಯಿಯಂದಿರು ಗಮನವನ್ನು ಇಡಲೇಬೇಕಾಗುತ್ತೆ ಪ್ರಸಕ್ತ ಕಾಲಘಟ್ಟದಲ್ಲಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.